ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ಮಾತನಾಡ್ತಿರುವಂತಹ ವಿಚಾರ ಸದ್ಯ ರಾಜ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ವಿವಾದವನ್ನ ಚರ್ಚೆಯನ್ನ ಎಬ್ಬಿಸಿರುವಂತಹ ವಿಚಾರ. ನಮ್ಮ ರಾಜ್ಯದಲ್ಲಿ ಪ್ರತಿ ಬಾರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದನದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು, ಜೊತೆಗೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು, ಜೊತೆಗೆ ವಿವಾದದ ಕೇಂದ್ರ ಬಿಂದುವಾಗಿ ಹಲವಾರು ವಿಚಾರಗಳು ಬರುತ್ತೆ. ತಮಗೆ ಗೊತ್ತಿರುವಂತದ್ದು ಸರ್ವೇ ಸಾಮಾನ್ಯವಾಗಿ ಅಕ್ರಮ ಗೋ ಸಾಗಾಟ ಬರುತ್ತೆ, ಲವ್ ಜಿಹಾದ್ ಬರುತ್ತೆ, ನೈತಿಕ ಪೊಲೀಸ್ಗಿರಿ ಬರುತ್ತೆ. ಜೊತೆಗೆ ಕರಾವಳಿ ಭಾಗದಲ್ಲಿ, ಜೊತೆಗೆ ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ಸದ್ಯ ಸದ್ದು ಗದ್ದಲವನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ ಮತಾಂತರ ಅನ್ನುವಂತಹ ವಿಚಾರ. ಮತಾಂತರ ಅವಾಂತರ ಮಾಡ್ತಾ ಇದೆ ಅನ್ನುವಂಥದ್ದು, ಮತಾಂತರವನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಈ ಹಿನ್ನೆಲೆ ಈಗಾಗಲೇ ಸದನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮತಾಂತರ ತಡೆಗೆ ಕಾಯ್ದೆ ರಚಿಸಲು ಕೂಡ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇರುವಂಥದ್ದು. ಈ ಎಲ್ಲ ವಿಚಾರವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮೊನ್ನೆ ತಾನೇ ಕಾರ್ಕಳದಲ್ಲಿ, ಕರಾವಳಿ ಭಾಗದ ಕಾರ್ಕಳದಲ್ಲಿ ಪ್ರಾರ್ಥನಾ ಮಂದಿರದ ಮೇಲೆ ಹಿಂದೂ ಸಂಘಟನೆಗಳು ದಾಳಿ ಮಾಡುತ್ತೆ. ಅಲ್ಲಿ ಮತಾಂತರ ನಡೆಸಲಾಗ್ತಾ ಇದೆ ಅನ್ನುವಂಥದ್ದು, ಅಲ್ಲಿ ಮತಾಂತರ ಆಗ್ತಾ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಹಿಂದೂ ಸಂಘಟನೆಗಳು ದಾಳಿ ಮಾಡುತ್ತೆ. ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ವಾದ ವಿವಾದದ ಕೇಂದ್ರ ಬಿಂದು ಆಗಿತ್ತು. ಜೊತೆಗೆ ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಹಿಂದೂ ಸಂಘಟನೆಗಳ ಆಕ್ರೋಶ, ಇದಕ್ಕೆ ಪ್ರತಿರೋಧವಾಗಿ ತಾವುಗಳು ಮಾಡಿರುವಂಥದ್ದು ತಪ್ಪು ಅನ್ನುವಂಥ ದೃಷ್ಟಿಯಲ್ಲಿ ವಿರೋಧವಾಗಿ ಬಂದಿರುವಂತಹ ಆಕ್ರೋಶ. ಇವುಗಳ ನಡುವೆ ಇವತ್ತು ಕೂಡ ನಮ್ಮ ಕರಾವಳಿ ಭಾಗ ಮತ್ತೆ ರಾಜ್ಯಾದ್ಯಂತ ಸದ್ದು ಸುದ್ದಿ ಮಾಡ್ತಾ ಇದೆ. ಕಾರಣ ಇವತ್ತು ಉಳ್ಳಾಲದಲ್ಲಿ ಇಂಥದ್ದೇ ಘಟನೆಗಳು ಮರುಕಳಿಸಿದೆ. ಉಳ್ಳಾಲದಲ್ಲಿ ಮತಾಂತರ ಮಾಡುವಂತಹ, ಕ್ರೈಸ್ತ ಧರ್ಮವನ್ನ ಪ್ರಚೋದಿಸುವಂತಹ ಕರಪತ್ರಗಳು, ಜೊತೆಗೆ ಪುಸ್ತಕಗಳನ್ನ ಮನೆಗೆ ಹೋಗಿ ಇಟ್ಟು ಬರ್ತಾ ಇದ್ದಾರೆ. ಮನೆಗಳಿಗೆ ಹೋಗಿ ಕ್ರೈಸ್ತ ಧರ್ಮವನ್ನ ಪ್ರಚೋದಿಸುವಂತಹ ಪುಸ್ತಕಗಳು, ಜೊತೆಗೆ ಕರಪತ್ರವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಒಬ್ಬ ವ್ಯಕ್ತಿ ಆ ಭಾಗದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರ. ಹಾಗಾಗಿ ಆ ಭಾಗಕ್ಕೆ ಇವತ್ತು ಹಿಂದೂ ಸಂಘಟನೆ ಬಜರಂಗ ದಳದವರು ಹೋಗಿ ಭೇಟಿ ಮಾಡಿದ್ರು. ತದನಂತರ ಆ ಪುಸ್ತಕವನ್ನ, ಕರಪತ್ರವನ್ನ ವಶಪಡಿಸಿಕೊಂಡಿದ್ದಾರೆ. ಸದ್ಯ ಇದು ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಕರಾವಳಿ ಭಾಗದಲ್ಲಿ ಮತ್ತೆ ಮತಾಂತರ ಅವಾಂತರ ಮಾಡ್ತಾ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಕರಾವಳಿಯಲ್ಲಿ ಹೆಚ್ಚುತ್ತಾ ಇದೆ ಮತಾಂತರ, ಕೋಮು ಪ್ರಚೋದನಾ ದಾಳಿಗಳು. ಕಾರ್ಕಳ ಆಯಿತು, ಇದೀಗ ಕರಾವಳಿ ಭಾಗದ ಉಳ್ಳಾಲ ಪ್ರದೇಶದಲ್ಲಿ ಇವತ್ತು ಬೆಳಿಗ್ಗೆದಲ್ಲೇ ತುಂಬಾ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿರುವಂತಹ ಆಕ್ರೋಶಗಳು, ಜೊತೆಗೆ ಉದ್ವಿಗ್ನ ಪರಿಸ್ಥಿತಿ ಆ ಭಾಗದಲ್ಲಿ ಸೃಷ್ಟಿಯಾಗಿರುವಂತದ್ದು. ಮತಾಂತರ ಪ್ರಕ್ರಿಯೆಗಳು ನಮ್ಮ ಕರಾವಳಿ ಭಾಗದಲ್ಲಿ ಜೋರಾಗಿ ಬೇರೂರಿದೆ, ನೆಲೆಯೂರಿದೆ ಅನ್ನುವಂತಹ ವಿಚಾರ. ಏನಾಗಿದೆ ಉಳ್ಳಾಲದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬ. ಕರಾವಳಿಯಲ್ಲಿ ಹೆಚ್ಚುತ್ತಿರುವ ಮತಾಂತರ ಕೋಮು ಪ್ರಚೋದನಾ ದಾಳಿ. ಕಾರ್ಕಳದ ಬಳಿಕ ಮತಾಂತರ ವಿವಾದದ ಕೇಂದ್ರ ಬಿಂದುವಾದ ಉಳ್ಳಾಲ. ಮಂಗಳೂರು ಹೊರವಲಯದ ಸೋಮೇಶ್ವರದಲ್ಲಿರುವ ಉಳ್ಳಾಲ ರೈಲ್ವೆ ನಿಲ್ದಾಣದ ಹಿಂಭಾಗ 15ಕ್ಕೂ ಅಧಿಕ ಮನೆಗಳ ಗೇಟುಗಳಲ್ಲಿ ಅಪರಿಚಿತ ವ್ಯಕ್ತಿಯೋರ್ವ ಕ್ರೈಸ್ತ ಧರ್ಮ ಪ್ರಚೋದಿಸುವ ಕರಪತ್ರ ಹಾಗೂ ಪುಸ್ತಕಗಳನ್ನು ಇಟ್ಟಿರುವ ಘಟನೆ ಇಂದು ನಡೆದಿದೆ. ಕ್ರೈಸ್ತ ಧರ್ಮ ಪ್ರಚೋದಿಸುವ ಕರಪತ್ರ, ಪುಸ್ತಕಗಳು ತಂದಿಟ್ಟ ಆತಂಕ. ಬಜರಂಗದಳ ಕಾರ್ಯಕರ್ತರಿಂದ ಕರಪತ್ರ, ಮತಾಂತರ ಪುಸ್ತಕ ವಶಕ್ಕೆ. ಇನ್ನು ಘಟನೆ ಸಂಬಂಧ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಘಟನಾ ಸ್ಥಳಕ್ಕೆ ಉಳ್ಳಾಲ ಬಜರಂಗದಳ ಘಟಕ ಭೇಟಿ ನೀಡಿ ಕರಪತ್ರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿಯೂ ಮೊಬೈಲ್ನಲ್ಲಿರುವ ವ್ಯಕ್ತಿಯನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಬೆಳಿಗ್ಗೆ ಲುಂಗಿ ಧರಿಸಿದ್ದ ಅಪರಿಚಿತ ವ್ಯಕ್ತಿ 15ರಷ್ಟು ಮನೆಗಳ ಗೇಟುಗಳಲ್ಲಿ ಕ್ರೈಸ್ತ ಧರ್ಮ ವಿಚಾರಗಳ ಕುರಿತ ಕನ್ನಡ ಹಾಗೂ ಮಲಯಾಳಂನಲ್ಲಿ ಬರೆದಿರುವ ಕರಪತ್ರ, 2 ಪುಸ್ತಕಗಳನ್ನು ಮನೆಗಳ ಗೇಟಿನಲ್ಲಿರಿಸಿದ್ದಾರೆ. ಈ ಸಂದರ್ಭ ವೃದ್ಧೆಯೊಬ್ಬರು ವ್ಯಕ್ತಿಯನ್ನ ಗಮನಿಸಿ ಸೇಲ್ಸ್ ಮೆನ್ ಅಂದುಕೊಂಡು ತಮಗೆ ಯಾವುದೇ ಸುತ್ತುಗಳು ಬೇಡ ಅಂದಿದ್ದಾರೆ. ಆದರೂ ಆತ ಅವರ ಗೇಟಿನಲ್ಲಿ ಪುಸ್ತಕ, ಕರಪತ್ರ, ಸ್ಟಿಕ್ಕರ್ ಇರಿಸಿ ಪರಾರಿಯಾಗಿದ್ದಾನೆ. ಮತಾಂತರಕ್ಕೆ ಯತ್ನಿಸಿ ಪರಾರಿಯಾದ ಆಗಂತುಕನಿಗೆ ಹುಡುಕಾಟ. ಘಟನೆಯಿಂದ ಸ್ಥಳದಲ್ಲಿ ಗೊಂದಲದ ವಾತಾವರಣ ಉಂಟಾಗಿದ್ದು, ಮತಾಂತರ ನಡೆಸುವ ಉದ್ದೇಶದಿಂದಲೇ ಕೃತ್ಯ ಎಸಗಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ.
ಸ್ಥಳದಲ್ಲಿ ಉಳ್ಳಾಲದ ಬಜರಂಗ ದಳದ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಉಳ್ಳಾಲ ಠಾಣಾ ಪೊಲೀಸರಿಗೂ ಮಾಹಿತಿಯನ್ನು ನೀಡಲಾಗಿದೆ. ಸದ್ಯ ಇದು ಉಳ್ಳಲದಲ್ಲಿ ಇವತ್ತು ನಡೆದಿರುವಂತಹ ಘಟನೆ. ಆ ಭಾಗದಲ್ಲಿ ಕ್ರೈಸ್ತ ಧರ್ಮವನ್ನ ಪ್ರಚೋದಿಸುವಂತಹ ಕರಪತ್ರಗಳನ್ನ ತಾವು ನೋಡಿದ್ದೀರಾ. ಜೊತೆಗೆ ಪುಸ್ತಕಗಳು ಕೂಡ ಆ ಭಾಗದಲ್ಲಿ ಕೊಟ್ಟು ಹೋಗ್ತಾ ಇದ್ದಾರೆ. ಮನೆ ಮನೆಗೆ ಬಂದು ಯಾರೋ ಒಬ್ರು ಅಪರಿಚಿತ ವ್ಯಕ್ತಿ ಲುಂಗಿಯನ್ನ ಹಾಕಿಕೊಂಡು ಬಂದಿರುವಂತಹ ವ್ಯಕ್ತಿ ಈ ರೀತಿ ಆತನ ಧರ್ಮದ ವಿಚಾರವನ್ನ ಪ್ರಚೋದಿಸ್ತಾ ಇದ್ದಾನೆ, ಪ್ರತಿಪಾದಿಸ್ತಾ ಇದ್ದಾನೆ. ಧರ್ಮಾಂತರ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಅನ್ನುವಂಥದ್ದು ಅಥವಾ ಮತಾಂತರ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅವಾಂತರ ಮಾಡ್ತಾ ಇದ್ದಾನೆ. ಜೊತೆಗೆ ಮುನ್ನ ತಾನೇ ನಮ್ಮ ಕರಾವಳಿ ಭಾಗದ ಕಾರ್ಕಳದಲ್ಲಿ ನಡೆದಿರುವಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ವಿಚಾರ, ಜೊತೆಗೆ ಕರಾವಳಿ ಭಾಗದಲ್ಲಿ ಇಂತಹ ಪರಿಸ್ಥಿತಿಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಜೊತೆಗೆ ಬರುವಂತಹ ವಿಚಾರ ಈಗಾಗಲೇ ಮತಾಂತರಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇರುವಂತದ್ದು. ಮತಾಂತರ ತಡೆ ಕಾಯ್ದೆ ತರಲು ಸರ್ಕಾರ ಈಗಾಗಲೇ ಯೋಚನೆ ಮಾಡಿರುವಂತಹ ವಿಚಾರ. ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಇದನ್ನ ಒಂದು ಅರ್ಥಪೂರ್ಣವಾಗಿರುವಂತಹ ಚರ್ಚೆ ಜೊತೆಗೆ ವಿಚಾರ ವಿಮರ್ಶೆ ಮಾಡಬೇಕು. ಜೊತೆಗೆ ಚಿಂತನೆಗಳ ಜೊತೆಗೆ ಮಂಥನವೂ ಕೂಡ ಮಾಡಬೇಕಾಗುತ್ತೆ, ಸತ್ಯ ವಿಮರ್ಶೆಯನ್ನ ಮಾಡಬೇಕಾಗುತ್ತೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲಾಗಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ರಾಯ್ ಕ್ಯಾಸ್ಟಲಿನ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಜರಂಗ ದಳ ಇವತ್ತು ಉಳ್ಳಾಳದಲ್ಲಿ ಈ ರೀತಿಯ ಕರಪತ್ರಗಳನ್ನ ಹಂಚಲಾಗುತ್ತೆ ಅಂತ ಬಂದಾಗ ಆ ಭಾಗಕ್ಕೆ ಬಜರಂಗ ದಳದ ಮುಖಂಡರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಆ ಪುಸ್ತಕಗಳನ್ನ ಕರಪತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ದಟ್ಸ್ ವೈ ಇವತ್ತು ನಮ್ಮ ಜೊತೆ ಬಜರಂಗ ದಳದ ಮುಖಂಡರಾಗಿರುವಂತಹ ಪ್ರದೀಪ್ ಸರಿಪಳ್ಳ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಪ್ರದೀಪ್ ಸರಿಪಳ್ಳ ಅವರಿಗೆ. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು ಈ ರೀತಿಯ ವಿಚಾರಗಳಲ್ಲಿ ಹಿಂದೆಯೂ ಕೂಡ ಪ್ರತಿ ಬಾರಿ ಧ್ವನಿಯನ್ನ ಎತ್ತಿರುವಂತಹ ವ್ಯಕ್ತಿ. ಈ ವಿಚಾರಗಳು ಏನಾಗ್ತಾ ಇದೆ, ಆಕ್ಚುಲಿ ಏನು ಈ ಅಜೆಂಡಾ ಅನ್ನುವಂಥದ್ದು. ಎಸ್, ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು ರಾಬರ್ಟ್ ರೋಸಾರಿ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ರಾಬರ್ಟ್ ರೋಸಾರಿ ಅವರಿಗೆ. ಎಸ್, ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತನಾಡಬೇಕು. ಜೊತೆಗೆ ಈ ಸಂದರ್ಭಗಳಲ್ಲಿ ನಾನು ಕಾರ್ಕಳದಲ್ಲೂ ಕೂಡ ನಡೆದಿರುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ. ಅದನ್ನು ಕೂಡ ಈ ಸಂದರ್ಭಗಳಲ್ಲಿ ಜನತೆಯ ಮುಂದೆ ಇಡಬೇಕಾಗುತ್ತೆ. ಯಾಕಂದ್ರೆ ಇದು ಕೇವಲ ಇವತ್ತು ಉಳ್ಳಾಲದಲ್ಲಿ ನಡೆದಿರುವಂತಹ ಘಟನೆ ಅಲ್ಲ, ಕಾರ್ಕಳದಲ್ಲೂ ಕೂಡ ಇಂತಹದೇ ಘಟನೆ ನಡೆದಿದೆ. ಈ ಹಿಂದೆಯೂ ಕೂಡ ಕರಾವಳಿ ಭಾಗದಲ್ಲಿ ಅನೇಕ ಬಾರಿ ಇಂತಹ ಘಟನೆಗಳು ನಡೀತಾ ಇದೆ. ಮತಾಂತರ ಮಾಡುವಂಥದ್ದು, ಮನವೊಲಿಸುವಂಥದ್ದು ಅಥವಾ ಅವರಿಗೆ ಒತ್ತಾಯ ಪೂರ್ವಕವಾಗಿ ಮತಾಂತರ ಮಾಡುವಂತಹ ವಿಚಾರ ಅನ್ನುವಂಥದ್ದು. ಸೊ ಕಾರ್ಕಳದಲ್ಲಿ ಏನಾಗಿದೆ, ಸೆಪ್ಟೆಂಬರ್ 10ರಂದು ಆಗಿರುವಂತಹ ಘಟನೆ ಒಂದ್ಸಲ ನೋಡ್ಕೊಂಡು. ಮತಾಂತರದ ಆರೋಪ. ಸೆಪ್ಟೆಂಬರ್ 10ರಂದು ಉಡುಪಿ ಚರ್ಚ್ ಮೇಲೆ ಬಿಜೆಪಿ ಸಂಘಟನೆಯಿಂದ ದಾಳಿಯ ವೇಳೆ ಸ್ಥಳದಲ್ಲಿ ಹಲವಾರು ಮಹಿಳೆಯರು, ಮಕ್ಕಳು ಪ್ರಾರ್ಥನೆಯನ್ನು ನಡೆಸ್ತಾ ಇದ್ರು ಎಂದು ವರದಿಯಾಗಿದೆ. ಪ್ರಾರ್ಥನೆ ಮಾಡುವಾಗ ಒಳಗೆ ನುಗ್ಗಿದ ದುಷ್ಕರ್ಮಿಗಳು ಅಲ್ಲಿ ಗಲಾಟೆಯನ್ನ ಮಾಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಕೋಮು ಪ್ರಚೋದನಾ ದಾಳಿಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇಂತಹದ್ದೇ ಮತ್ತೊಂದು ಪ್ರಕರಣ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುಕ್ಕುಂದೂರು ಗ್ರಾಮದಲ್ಲಿ ಸೆಪ್ಟೆಂಬರ್ 10ರಂದು ನಡೆದಿತ್ತು. ಇಲ್ಲಿನ ಪ್ರಗತಿ ಕ್ರೈಸ್ತ ಪ್ರಾರ್ಥನಾಲಯದಲ್ಲಿ ಮತಾಂತರ ನಡೀತಾ ಇದೆ ಎಂದು ಆರೋಪಿಸಿ ಬಿಜೆಪಿ ಬೆಂಬಲಿತ ಸಂಘ ಪರಿವಾರದ ಕಾರ್ಯಕರ್ತರು ದಾಳಿಯನ್ನ ನಡೆಸಿದರು. ಈ ಬಗ್ಗೆ ಕಾರ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಾರ್ಥನೆಯ ಸಮಯದಲ್ಲಿ ಸುಮಾರು 25 ಜನರು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಲಾಗಿತ್ತು. ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುಕ್ಕುಂದೂರು ಗ್ರಾಮದಲ್ಲಿನ ನಕ್ರೆ ಆನಂದಿ ಮೈದಾನದ ಪ್ರಗತಿ ಪ್ರಾರ್ಥನಾಲಯ ಕಾರ್ಯಾಚರಿಸುತ್ತಿದೆ. ಅಲ್ಲಿ ಬೆನೆಡಿಕ್ಟ್ ಎಂಬುವರು ಅಕ್ರಮವಾಗಿ ಮತಾಂತರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಬೆಂಬಲಿತ ಸಂಘಟನೆಯ ಕಾರ್ಯಕರ್ತರು ಪ್ರಾರ್ಥನಾಲಯಕ್ಕೆ ಏಕಾಏಕಿ ನುಗ್ಗಿ ಗಲಾಟೆ ನಡೆಸಿದ್ದು, ಇದು ರಾಜ್ಯದಾದ್ಯಂತ ಮತಾಂತರ ವಿವಾದದ ವಿಚಾರವಾಗಿತ್ತು. ಇದು ಕಾರ್ಕಳದಲ್ಲಿ ನಡೆದಿರುವಂತಹ ಘಟನೆ. ಉದ್ವಿಗ್ನ ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಹಿಂದೂ ಸಂಘಟನೆಗಳು ಆ ಭಾಗಕ್ಕೆ ಪ್ರಾರ್ಥನಾ ಮಂದಿರಕ್ಕೆ ದಾಳಿಯನ್ನ ಮಾಡಿರುವಂತ ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಜೊತೆಗೆ ತಮ್ಮ ಕರೆಗಳಿಗೂ ಕೂಡ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಅವಕಾಶ ಇದೆ. ಮತ ಅಂತರ ಅಂತ ಬಂದಾಗ ಇದು ರಾಜಕೀಯವಾಗಿ ಬಳಕೆ ಆಗ್ತಾ ಇರುವಂತಹ ಅಸ್ತ್ರ ಆಗ್ತಾ ಇದೆಯಾ ಅಥವಾ ನೈಜವಾಗಿಯೂ ಕೂಡ ಮತಾಂತರ ಅನ್ನುವಂತಹ ಒಂದು ಪ್ರಯೋಗ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರುತ್ತೆ. ಯಾರು ಬಲಿ ಆಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕೆ ಬಲಿ ಆಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾವ ಮತಾಂತರ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲ ಗೊಂದಲಗಳ ನಡುವೆ ಚರ್ಚೆಯನ್ನ ಮಾಡಬೇಕಾಗುತ್ತೆ. ನೇರವಾಗಿ ನಾನು ಇವತ್ತಿನ ಒಂದು ವಿಚಾರಗಳ ಬಗ್ಗೆ ನಾನು ನೇರವಾಗಿ ಪ್ರದೀಪ್ ಸರಿಪಳ್ಳ ಅವ್ರ ಜೊತೆ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೇನೆ. ಇವತ್ತು ಉಳ್ಳಾಲದಲ್ಲಿ ನಡೆದಿರುವಂತಹ ಘಟನೆ,
ಜೊತೆಗೆ ಕಾರ್ಕಳದಲ್ಲಿ ನಡೆದಿರುವಂತಹ ಘಟನೆ, ಮತಾಂತರ ಅವಾಂತರ ಅಂತ ಬಂದಾಗ, ಮತಾಂತರ ವಿಚಾರದ ಬಗ್ಗೆ ಬಂದಾಗ, ಎಸ್ ಫಸ್ಟ್ ರಿಯಾಕ್ಷನ್. ಮತಾಂತರ, ರಾಷ್ಟ್ರಾಂತರ, ಮತಾಂತರ, ಗಂಡಾಂತರ ನಾವು ನೋಡ್ಲಿಕ್ಕೆ ಹೋದ್ರೆ ಇಡೀ ವಿಶ್ವದಲ್ಲಿ ಏನಿದೆ ಅಂತ ಹೇಳಿದ್ರೆ ಸನಾತನ ಸಂಸ್ಕೃತಿ ಇರೋದು ಭಾರತದಲ್ಲಿ ಮಾತ್ರ ಇವಾಗ ಉಳಿದಿರೋದು. ಇಸ್ಲಾಮಿಕ್ ಮತ್ತೆ ಕ್ರೈಸ್ತಿಯ ಆಕ್ರಮಣದಿಂದಾಗಿ ಇಡೀ ವಿಶ್ವದಲ್ಲಿರುವಂತಹ ಅವೆಷ್ಟೋ ಸಂಸ್ಕೃತಿಗಳು ನಾಶ ಆಗಿದೆ. ಮಯಾನ್ ಸಂಸ್ಕೃತಿ ಅಮೆರಿಕವನ್ನ ಬಿಟ್ಟು ಹೋಗಿದೆ. ಏನಿದೆ ರೋಮನ್ ಸಂಸ್ಕೃತಿ ಏನಿದೆ ಅದಿಲ್ಲ, ಇವಾಗ ಇಟಲಿ ಆಗಿದೆ, ಪರ್ಷಿಯಾ, ಇರಾನ್, ಇದು ಎಲ್ಲ ದೇಶವನ್ನ ಇಡೀ ಪ್ರಪಂಚವನ್ನ ನೋಡಿದ್ರೆ ಇವಾಗ ಇಡೀ ಭಾರತ, ಒಂದು ಭಾರತ ಸನಾತನ ಸಂಸ್ಕೃತಿ ಇದೆ. 1497 ಮುಂಚಿತವಾಗಿ ಯಾವೊಬ್ಬ ಕ್ರೈಸ್ತನು ಕೂಡ ಭಾರತದಲ್ಲಿ ಇರ್ಲಿಲ್ಲ. ವಾಸ್ಕೋಡಿ ಗಾಮ ಭಾರತದ ಮೇಲೆ ದಾಳಿ ಮಾಡ್ತಾನೆ, ಭಾರತಕ್ಕೆ ಬರ್ತಾನೆ. ಅವನ ಜೊತೆಗೆ ಬಂದದ್ದು ಅಲ್ಫೋನ್ಸ್ ಅಲ್ಬುಕರ್ಕ್. ಅಲ್ಲಿಂದ ಪ್ರಾರಂಭವಾಗಿದ್ದು ಇವಾಗ ಎಷ್ಟು ಪರ್ಸೆಂಟ್ ಇದೆ? ಮತಾಂತರ ಆಗಿಲ್ಲ ಅಂತ ಆದ್ರೆ ಇದೆಲ್ಲ ಏನು ಇಷ್ಟು ಕ್ರೈಸ್ತ ಸಂಖ್ಯೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಮತಾಂತರ ಮಾತ್ರ ಅಲ್ಲ, ಇದು ಷಡ್ಯಂತ್ರದ ಮತಾಂತರ ಅಷ್ಟೇ ಅಲ್ಲ. ಏನೋ ಬಲವಂತ ಆಗಿರ್ಬೋದು, ಆಮಿಷದ ಮತ ಮೂಲಕ ನಮ್ಮ ದೇವರನ್ನ ಅವಹೇಳನ ಮಾಡಿ ಮತಾಂತರ ನಡೀತಾ ಇದೆ, ನೇರ ಮಟ್ಟದ ಮತಾಂತರ ನಡೀತಾ ಇದೆ. ಅದು ಗಂಡಾಂತರ, ರಾಷ್ಟ್ರಾಂತರಕ್ಕೆ ಹುನ್ನಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ಓಕೆ ಎಸ್, ಇದು ಮತಾಂತರ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಸೊ ಇದರಿಂದ ಸಮಸ್ಯೆ ಇದೆ ಅನ್ನುವಂಥದ್ದು ಹಿಂದೂ ಮುಖಂಡರ ಫಸ್ಟ್ ರಿಯಾಕ್ಷನ್. ಬಜರಂಗ ದಳದ ಪ್ರದೀಪ್ ಸರಿಪಾಳ್ ಅವರ ಮಾತುಗಳು. ಎಸ್ ಸರ್, ರಾಯ್ ಕ್ಯಾಸ್ಟಲಿನ್ ಅವರು, ಸಾರ್ವಜನಿಕ ಸಂಪರ್ಕಾಧಿಕಾರಿ, ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಮತಾಂತರ ಅಂತ ಬಂದಾಗ ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ, ಈ ಹಿಂದಿನದು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಾ ಸರ್? ಈಗ ನಮ್ಮ ಪ್ರದೀಪ್ ಸರಿಪಾಳ್ ಹೇಳಿದ ಹಾಗೆ 1497 ಇಸ್ವಿಯಿಂದ ಅಂದ್ರೆ ಸಾಧಾರಣ ಒಂದು 600 ವರ್ಷಗಳಿಂದ ಕ್ರೈಸ್ತರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ನಮ್ಮ ಕ್ರೈಸ್ತರ ಸಂಖ್ಯೆ ಇಡೀ ಭಾರತದಲ್ಲಿ ನಾವು ನೋಡುವ ಎಷ್ಟಿದೆ? 2.4%. ಅಂದರೆ 130 ಕೋಟಿ ಜನಸಂಖ್ಯೆಯಲ್ಲಿ ಒಂದು 2 ಲಕ್ಷದ ಹತ್ತಿರ 1,85,000 ಏನಿದೆ ಅಷ್ಟೇ. 600 ವರ್ಷದಿಂದ ನಾವು ಬಲವಂತದ ಮತಾಂತರ, ಆಮಿಷೊಡ್ಡಿ ಮತಾಂತರ, ಅದು ಇನ್ನು ಯಾವುದಾದ್ರೂ ಮಾಡುದಾದ್ರೆ ಏನು ಅಷ್ಟೇ ನಮ್ಮ ಯಶಸ್ವಿ. ಅದು ಅಲ್ಲದೆ ಸಾಧಾರಣ 400-500 ವರ್ಷಗಳ ಕಾಲ ಇಲ್ಲಿ ಬ್ರಿಟಿಷರು ಇದ್ರು, ಭಾರತವನ್ನು ಆಳ್ತಿದ್ರು. ಏನಾಗಿದೆ? ಯಾರು ಕೂಡ ಬಲವಂತದ ಮತಾಂತರ ಮಾಡಲಿಲ್ಲ. ಏನೋ ಅವರ ಸ್ವ ಇಚ್ಛೆಯಿಂದ ಏನೋ ಯೇಸು ಕ್ರಿಸ್ತರ ಬೋಧನೆಗಳನ್ನು ಅವರ ಏನು ಪುಸ್ತಕಗಳನ್ನು ಓದಿ ಅವರ ವಿಚಾರವನ್ನು ಅರಿತು ಅವರ ಫಾಲೋವರ್ಸ್ಗಳಾಗಿದ್ದಾರಷ್ಟೇ. ಅದು ಕೂಡ ಇಷ್ಟು ಸಣ್ಣ ಸಂಖ್ಯೆಯಲ್ಲಿ 2.4%, ಕರ್ನಾಟಕದಲ್ಲಿ ಇರೋದು 4% ಮಾತ್ರ. ಸೊ ನಾವು ಸುಮ್ಮನೆ ಇದಕ್ಕೆ ಪ್ರಚಾರ ಕೊಟ್ಟು ಪ್ರಚೋದನೆ ಮಾಡೋದು. ಈಗ ಇವತ್ತು ಉಳ್ಳಾಲ್ನಲ್ಲಿ ಬೆಳಿಗ್ಗೆ ಟಿವಿ ಮಾಧ್ಯಮದಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ದೊಡ್ಡ ಸುದ್ದಿ ಆಯ್ತು. ಮತಾಂತರ ಮಾಡಿದ್ದು, ಬಿತ್ತಿ ಹುಟ್ಟಿಸಿದ್ರು, ಏನೋ ಗಂಡಂತರ ಆಯ್ತು, ಏನೆಲ್ಲ ದೊಡ್ಡ ದೊಡ್ಡ ಶಬ್ದವನ್ನು ಅವರು ಉಪಯೋಗಿಸಿದ್ರು. ಅವರು ಬರೀ ಒಂದು ಪುಸ್ತಕಗಳನ್ನು ಇಟ್ಟು ಓಡಿ ಹೋದ ಜನ ಈಗ ಕೊಲೆ ಯತ್ನ, ಹಲ್ಲೆ ಯತ್ನ ಮಾಡೋದು, ಬೇರೆ ಏನಾದ್ರೂ ನಮ್ಗೆ ನೋವು ಮಾಡುವಂತದ್ದು ಏನಾದ್ರೂ ಮಾಡುದಾದ್ರೆ ಅದು ಸರಿ. ಅವು ನಮ್ಗೆ ಹೊಡಿಲಿಕ್ಕೆ ಬಂದ, ತಲ್ವಾರ್ ಹಿಡ್ಕೊಂಡು ಬಂದ, ಇಲ್ಲಾದ್ರೆ ಏನಾದ್ರೂ ಹಿಡ್ಕೊಂಡು ಬಂದ, ಬಂದೂಕ್ ಹಿಡ್ಕೊಂಡು ಬಂದ, ಅದೊಂದು ಭೀತಿ ಹುಟ್ಟಿಸುವ ಒಂದು ವಾತಾವರಣ ಆಗಿರ್ಬೋದು. ಇದು ಯಾರೋ ಒಂದು ಭಿತ್ತಿ ಪತ್ರಗಳನ್ನು, ಪುಸ್ತಕಗಳನ್ನು ಗೇಟಿನ ಸಂಧಿಯಲ್ಲಿ ಇಟ್ಟು ಅವನ ಹೋಗಿದ್ದಾನೆ, ಜನ ಬಂದಾಗ ಓಡಿ ಹೋಗಿದ್ದಾನೆ ಅಷ್ಟೇ. ಅದು ಯಾರಂತ ನಮ್ಗೆ ಗೊತ್ತಿಲ್ಲ. ಅದು ಯಾವ ಧರ್ಮದವ, ಯಾರು ಅವ, ಕ್ರೈಸ್ತನ, ಬೇರೆ ಧರ್ಮದವನ, ಸುಮ್ಮನೆ ಈ ಭೀತಿಯ ವಾತಾವರಣವನ್ನು ಸೃಷ್ಟಿಸ್ಲಿಕ್ಕೆ ಯಾರಾದ್ರೂ ಷಡ್ಯಂತ್ರ ಮಾಡಿದಾರ, ಇದು ನಮ್ಗೆ ಯಾರು ಗೊತ್ತಿಲ್ಲ. ಆದ್ರೆ ಒಂದು ಇಡೀ ಸೋಷಿಯಲ್ ಮೀಡಿಯಾ ಮತ್ತೆ ಟಿವಿ ಮಾಧ್ಯಮದಲ್ಲಿ ಇದೊಂದು ಏನೋ ದೊಡ್ಡ ಒಂದು ಅವಾಂತರ ಆದಾಗಿ ಒಂದು ಬಿತ್ತಿಸ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಕ್ರೈಸ್ತರು ಬರೀ ಮತಾಂತರ ಮಾಡ್ಲಿಕ್ಕೆ ಇರುವುದಂದ್ರೆ ಸುಳ್ಳು ಆರೋಪವನ್ನು ಹೊರಿಸಿ ನಮ್ಮನ್ನು ಏನ್ ಹೇಳ್ತೀರಿ ಒಂದು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ಕಾರ್ಯತಂತ್ರ ಮಾಡುದು ಅದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಇದು ಫಸ್ಟ್ ರಿಯಾಕ್ಷನ್ ರಾಯ್ ಕ್ಯಾಸ್ಟಲಿನ್ ಅವರ ಜೊತೆಗೆ ಮಾತಾಡ್ತೇನೆ ಸರ್. ಜೊತೆಗೆ ರಾಬರ್ಟ್ ರೋಸಾರಿ ಅವರಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್, ಸಾಮಾಜಿಕ ಹೋರಾಟಗಾರರು ರಾಯ್ ಕ್ಯಾಸ್ಟಲಿನ್, ರಾಬರ್ಟ್ ರೋಸಾರಿ ಅವರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎಸ್ ಸರ್. ಮತಾಂತರ ಮಾಡುವುದು, ಎಲ್ಲರನ್ನೂ ಕ್ರೈಸ್ತ ನಡೆಗೆ ಸೆಳೆಯುವುದು, ಅವರಿಗೆ ಶುಭ ಸಂದೇಶ ಕೊಡುವುದು, ಮತ್ತೆ ಕಾಲಾಂತರದಲ್ಲಿ ಅವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದು, ಇದು ಕ್ರೈಸ್ತ ಧರ್ಮದ ಮೂಲ. ಇಟ್ ಇಸ್ ಅ ಫಂಡಮೆಂಟಲ್.
ಹಾಗಾಗಿ ಮತಾಂತರವನ್ನು ಕೈಬಿಟ್ಟಿದೆ ಅಂತ ಹೇಳಿದರೆ ಚರ್ಚ್ ಅದನ್ನು ನಾಸ್ತಿಕರನ್ನು ಕೈಬಿಟ್ಟಿದೆ ಅಂತೇಳಿ ಅರ್ಥ ಆಯ್ತು. ಮೂಲವೇ ಚರ್ಚಿನ ಮೂಲವೇ ಮತಾಂತರ. ಇನ್ಕ್ರೀಸ್ ದ ನಂಬರ್ಸ್ ಎಲ್ಲಿ ಬದ್ದಾಕಿದ್ದಾರೆ ಮೂಲ ಅಂತ ಎಲ್ಲಿ ಬದ್ದಾಕಿದ್ದಾರೆ? ಎಸ್ ಸರ್, ಬರ್ತೇನೆ ಸರ್, ಮಾತಾಡ್ತೇನೆ. Yes, ಅಲ್ಲ, ಇದು ನಮ್ಮ ಮೂಲ ಹೇಳಿದೆ. ಈಗ ಎಷ್ಟು ಸಕ್ಸಸ್ ಆಗಿದೆ ಎಷ್ಟು ಆಗ್ಲಿಲ್ಲ ಅದು ಪ್ರತ್ಯೇಕ ಚರ್ಚೆಯ ವಿಷಯ. ಅದ್ರ ಬೇಕಾದ್ರೆ ಬೇರೆ ಚರ್ಚೆ ಮಾಡಬಹುದು. ಆದ್ರೆ ಚರ್ಚಿನ ಮೂಲ ತತ್ವ ಏನು? ಮತಾಂತರ ಮಾಡುವುದು, ಕ್ರೈಸ್ತನ ಶುಭ ಸಂದೇಶವನ್ನು ಪ್ರತಿಯೊಬ್ಬನಿಗೂ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಅವರು ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿ. ಓಕೆ ಎಸ್ ಸರ್ ಎಲ್ಲಿ ಹೇಳಿದ್ದಾರೆ ನಾನು ಹೇಳ್ತೇನೆ. ಪ್ರತಿ ಸಂಡೆ ನೀವು ಸಂಡೆ ಹೋಗ್ತಿರಲ್ಲ ಪ್ರಾರ್ಥನೆ, ಪ್ರತಿ ಸಂಡೆ ಸರ್ಮನ್ ನಲ್ಲಿ ನಮಗೆ ಮತಾಂತರ ಮಾಡಿ ಅಂತ ಹೇಳುದಿಲ್ಲ. ಸಂಡೆ ಯಾರು ಹೇಳುದಿಲ್ಲ ಮತಾಂತರ ಮಾಡಿ ಅಂತ. ಎಸ್ ಸರ್, ಸಂಡೆ ಸರ್ಮನ್ಗಳಲ್ಲಿ ಇದನ್ನೇ ಹೇಳುದು. ಓಕೆ ಈಗ ಇಲ್ಲ, ನೀವು ತಾವು ನೇರವಾಗಿ ಬಾಣವನ್ನ ಹೊಡ್ತಾ ಇದ್ದಾರೆ ರಾಬರ್ಟ್ ರೋಸರಿ. ಗೊತ್ತಿಲ್ಲ ಯಾಕೆ ಅನ್ನುವಂಥದ್ದು, ಏನು ಕತೆ ಅನ್ನೋದು ಗೊತ್ತಿಲ್ಲ. ನಾನು ನೇರವಾಗಿ ಮಾತ್ರ ಕೇಳುತ್ತಾ ಇರುವಂತ ಹಾಗಾದ್ರೆ ಈ ಮತಾಂತರ ಅನ್ನುವಂಥದ್ದು ಇದೆಯಾ? ಯಾಕಂದ್ರೆ ಲೌಚಿಯ ನಮ್ಮ ಕರಾವಳಿ ಭಾಗ ರಾಜ್ಯದಲ್ಲೂ ಕೂಡ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಅಸ್ತ್ರಗಳು ಇದು ರಾಜಕೀಯವಾಗಿ ಇರಬಹುದು ಅಥವಾ ಬೇರೆ ವಿಚಾರಕ್ಕೂ ಆಗಿರಬಹುದು. ಲೌಜಿಯಾದ ಅನ್ನುವಂಥದ್ದು ಕೆಲವರು ಇದೆ ಅಂತ ಹೇಳಿದ್ರೆ ಇನ್ನು ಕೆಲವರು ಇಲ್ಲ ಅನ್ನುವಂಥದ್ದು ಹೇಳ್ತಾರೆ, ಅದನ್ನ ಪ್ರತಿಪಾದಿಸ್ತಾರೆ. ಒಂದು ಕಡೆ ಗೋಕಳ್ಳತನ ವಿಚಾರ ಬರುತ್ತೆ, ಇನ್ನೊಂದು ಕಡೆ ನೈತಿಕ ಪೊಲೀಸ್ಗಿರಿ ಬರುತ್ತೆ. ಈ ಲವ್ ಜಿಹಾದ್ಗಳಲ್ಲೂ ಕೂಡ ಕ್ಲಾರಿಟಿ ಇಲ್ಲ, ಏನಾಗ್ತಾ ಇದೆ, ಇಸ್ ಇಟ್ ಹೌದಾ ಅನ್ನುವಂಥದ್ದು ಪ್ರೂವ್ ಮಾಡಬೇಕು ಅಥವಾ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ತಾ ಇರುವಂತದ್ದು ತಮ್ಮಲ್ಲಿ ಈ ಮತಾಂತರ ಅನ್ನುವಂಥದ್ದು ಇದೆಯಾ, ಕನ್ವರ್ಷನ್ ಅನ್ನುವಂಥದ್ದು ಇದೆಯಾ, ಆಗ್ತಾ ಇದೆಯಾ, ಹೌದಾ ಅನ್ನುವಂಥ ಪ್ರಶ್ನೆ ತಾವು ನೇರವಾಗಿ ಕೇಳಿರುವಂತಹ ವಿಚಾರ. ಅದಕ್ಕೋಸ್ಕರ ಎಸ್ ಸರ್, ರಾಬರ್ಟ್ ರೋಸರಿ ಅವರು ಏನ್ ಪ್ರಶ್ನೆ ನಿಮ್ದು? ಮತಾಂತರ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇದೆಯಾ, ಮತಾಂತರ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಹೌದು, ಅದನ್ನೇ ತಾನೇ ಹೇಳಿದ್ದೆ ನಾನು. ಇದು ಮೂಲ ಮಂತ್ರ, ಚರ್ಚಿನ ಕ್ರಿಶ್ಚಿಯಾನಿಟಿ ಮೂಲ ಮಂತ್ರವೇ ಮತಾಂತರ. ಅದನ್ನೇ ಅದು ಸರಿಯಲ್ಲ ಅವರು ಹೇಳ್ತಾರಂತ ನಾವು ನಂಬೇಕಂದಿಲ್ಲ. ಖಂಡಿತವಾಗಿ ಒಪ್ಕೋಬಹುದು. ನಾನು ಮಾತಾಡುವಾಗ ಯಾರು ಮಧ್ಯದಲ್ಲಿ ಮಾತಾಡಿದ್ರೆ ಒಳ್ಳೇದು. ನಾನು ಆಮೇಲೆ ಹೇಳಿ ನಾನು ಹೇಳಿದ್ದ ಎಸ್ ಮಾತಾಡಿ ರಾಬರ್ಟ್ ಅವರೇ. ನೋಡಿ, ನಮ್ಮ ಪ್ರತಿಯೊಬ್ಬ ಬ್ಯಾಪ್ಟಿಸಮ್ ಸಿಕ್ಕಿದ ಕ್ರೈಸ್ತ ಅಂದ್ರೆ ಕ್ರೈಸ್ತನಾಗಬೇಕಾದ್ರೆ ಬ್ಯಾಪ್ಟಿಸಮ್ ಸಿಗ್ಬೇಕು. ಅದು ಆಗುವಾಗ ಸಿಗ್ಲಿ ಅಥವಾ ದೊಡ್ಡದಾಗುವಾಗ ಸಿಗ್ಲಿ, ಬ್ಯಾಪ್ಟಿಸಮ್ ಸಿಕ್ಕುವ ಪ್ರತಿಯೊಬ್ಬ ಕ್ರೈಸ್ತನ ಮೂಲ ಕರ್ತವ್ಯ, ಫಂಡಮೆಂಟಲ್ ಡ್ಯೂಟಿ ಏನಂತ ಹೇಳಿದ್ರೆ ಮತಾಂತರಕ್ಕೆ ನಾವು ಸಹಕರಿಸಬೇಕು. ನಾವು ನೇರವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಯಾರು ಮಾಡ್ತಾರೆ ಫುಲ್ ಟೈಮ್ ಅವರಿಗೆ ನಾವು ದುಡ್ಡಿನ ಸಹಾಯ ಮಾಡ್ಬೇಕು. ಇದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಈಗ ಪಾದ್ರಿಗಳು ಇದ್ದಾರೆ, ಅವರು ಫುಲ್ ಟೈಮ್ ಡ್ಯೂಟಿ ಮತಾಂತರ ಮಾಡುವುದು. ನನ್ನಂತ ಕ್ರೈಸ್ತರು, ರಾಯ್ ಕಷ್ಟಲಿಂತ ಕ್ರೈಸ್ತರು ದುಡ್ಡಿನ ಸಹಾಯ ಮಾಡಿ ಅವರಿಗೆ ನಾವು ಸಹಾಯ ಮಾಡ್ಬೇಕು. ಇದು ನಮ್ಮ ಡ್ಯೂಟಿ, ನಾವು ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ನಾವು ಕ್ರೈಸ್ತರು ಎನಿಸಿಕೊಳ್ಳುವುದಿಲ್ಲ. ಹಾಗೆ ಆಗುತ್ತಾ ಇಲ್ವಾ ಎಂಬ ಪ್ರಶ್ನೆ ಇಲ್ಲಿಂದ ಬಂತು. ಓಕೆ ಎಸ್ ಸರ್, ಬರ್ತೀರಿ ರಾಬರ್ಟ್ ಅವರೇ. ಸರ್, ರಾಯ್ ಕ್ಯಾಸ್ಟಲಿನ್ ಅವರು, ನಿಮ್ಮಲ್ಲಿ ನಾನು ನೇರವಾಗಿ ಕೇಳ್ತಾ ಇರುವಂತ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ, ಮತಾಂತರ ಅನ್ನುವಂಥದ್ದು ಇದೆಯಾ, ಮತಾಂತರ ಅನ್ನುವಂಥದ್ದು ಇದೆಯಾ ಅನ್ನುವಂಥ ಪ್ರಶ್ನೆ ನಾನು ನೇರವಾಗಿ ತಮ್ಮಲ್ಲೇ ಕೇಳ್ತಾ ಇದ್ದೀನಿ ಫಸ್ಟ್ ಪ್ರಶ್ನೆನ. ಎಸ್ ಸರ್, ಮತಾಂತರ ಮಾಡುವುದಂತ ಎಲ್ಲಿಯೂ ಇಲ್ಲ. ಮತ್ತೆ ರಾಬರ್ಟ್ ರೋಸರಿ ಹೇಳಿದಾಗೆ ಸರ್ ಅವರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಅವರು ಅದು ತಪ್ಪು, 100% ಅದು ತಪ್ಪು. ಅದು ಎಲ್ಲಿಯೂ ಬರ್ದಾಕ್ಲಿಲ್ಲ ಮೂಲ ಕ್ರಿಶ್ಚಿಯಾನಿಟಿದು ಮತಾಂತರ ಅಂತ. ನಮ್ಮ ಮೂಲ ಏನೆಂದ್ರೆ ಯೇಸು ಕ್ರಿಸ್ತ ಏನು ಬೋಧನೆ ಮಾಡಿದ್ದಾರೆ, ಏನು ಪ್ರೀಚಿಂಗ್ಸ್ ಮಾಡಿದ್ದಾರೆ, ಏನು ನಮಗೆ ತಿಳಿಸಿದ್ದಾರೆ, ಅದನ್ನು ನಾವು ಫಾಲೋ ಮಾಡುವವರು ಮಾತ್ರ ಕ್ರಿಶ್ಚಿಯನ್ಸ್. ಎಲ್ಲಿ ಕೂಡ ಮತಾಂತರ ಮಾಡಿ ಅಂತ ಹೇಳಿಲ್ಲ. ಇವನ್ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇರುವಾಗ ಅವರು ಬೋಧಿಸ್ತಾ ಹೋದ್ರು, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದ್ರು. ಅವರ ಹಿಂದೆಯಲ್ಲಿ 12 ಶಿಷ್ಯರು ಮಾತ್ರ ಅವರ ಪ್ರೀತಿಯ ಶಿಷ್ಯರಿದ್ರು. ಬಾಕಿ ಅವರು ಅವರ ಬೋಧನೆಗಳನ್ನು ಕೇಳಿ, ಅವರ ಶಿಕ್ಷಣವನ್ನು ಕೇಳಿ ಯಾರಿಗೆ ಒಳ್ಳೇದಾಗಿದೆ ಅವರು ಅವರ ಫಾಲೋವರ್ಸ್ಗಳಾದ್ರು. ಮತ್ತೆ ಮೂಲ ಏನು ಇಲ್ಲ. ಮತ್ತೆ ಈ ರಾಬರ್ಟ್ ರೋಸರಿ ನೀವು ಇಲ್ಲಿ ಯಾಕೆ ಕರೆದಿದ್ದೀರಿ ನನ್ಗೆ ಗೊತ್ತಿಲ್ಲ. ರಾಬರ್ಟ್ ರೋಸರಿ ಅಂತ ಹೆಸರು ಬಂದ ಕೂಡಲೇ ಅವರು ಕ್ರಿಶ್ಚಿಯನ್ ಆಗುದಿಲ್ಲ. ಯಾ ಬ್ಯಾಪ್ಟಿಸಮ್ ಕೊಡುದು ಯಾವಾಗ? ಬ್ಯಾಪ್ಟಿಸಮ್ ಅಂದ್ರೆ ಅದು ಮೊದಲಿನ ನಮ್ಮ ಸ್ನಾನ ಕೊಡುದು ಫಸ್ಟ್. ಅಲ್ಲಲ್ಲಿ ಹೇಳ್ತೇನೆ. ಅವ್ರು ಏನ್ ಹೇಳಿದ್ರು, ಬ್ಯಾಪ್ಟಿಸಮ್ ಕೊಟ್ಟ ಪ್ರತಿಯೊಬ್ರು ಮತಾಂತರ ಮಾಡ್ಲೇಬೇಕಂತ. ಬ್ಯಾಪ್ಟಿಸಮ್ ಕೊಡುದು ನಾವು ಸಣ್ಣ ಮಗು ಇರುವಾಗ, ನಮ್ಗೆ ಅವಾಗ ಜ್ಞಾನ ಇರುವುದಿಲ್ಲ. ಆದ್ರೆ ರಾಬರ್ಟ್ ರೋಸರಿ ಈಗ ಕ್ರಿಶ್ಚಿಯನ್, ಅವ್ರು ಬ್ಯಾಪ್ಟಿಸಮ್ ಸಿಕ್ಕಿದ ಹೌದು, ಅವ್ರು ಹೋಗ್ತಾರೆ. ಆದ್ರೆ ಅವ್ರು ಯಾವ ಚರ್ಚ್ ಕ್ರಿಶ್ಚಿಯನ್? ಅವ್ರು ಪೋರ್ಚುಗೀಸ್ ಕ್ರಿಶ್ಚಿಯನ್ ಅಂತ ಎಲ್ಲಿಯೋ ಈ ವಾರದಲ್ಲಿ ಹೇಳಿದ್ದಾರೆ. ಪೋರ್ಚುಗೀಸ್ ಕ್ರಿಶ್ಚಿಯನ್ ಅಂತ ಇದ್ದಾರಾ? ಎಲ್ಲಿಯಾದ್ರೂ ಇದ್ದಾರಾ? ನಾವು ಭಾರತದ ಕ್ರಿಶ್ಚಿಯನ್ನರು, ಅವರು ಪೋರ್ಚುಗೀಸ್ ಕ್ರಿಶ್ಚಿಯನ್ ನಲ್ಲಿ ಮತಾಂತರ ಮಾಡ್ತಾರೆ ಏನೋ ಗೊತ್ತಿಲ್ಲ ನಮ್ಗೆ. ಆದ್ರೆ ನಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಎಲ್ಲಿಯೂ ಕೂಡ ಮತಾಂತರ ಮಾಡುವುದು ಮೂಲ ಅಂತ ಎಲ್ಲಿಯೂ ಇಲ್ಲ. ಅದು ಅವರು ಸರಿಸಾಗಿಟ್ಟ ಸುಳ್ಳು ಹೇಳಿ ಸುಮ್ಮನೆ ಒಂದು ರಾಬರ್ಟ್ ರೋಸರಿ ಅಂತ ಹೆಸರಿದೆ ಅಂತ ಅವರು ನಮ್ಮ ಕ್ರಿಶ್ಚಿಯನ್ನರ ಹೆಸರನ್ನು ಹಾಳು ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡುದು ಅಷ್ಟೇ. ಸರ್, ಈಗ ಮತಾಂತರ ಅನ್ನುವಂಥದ್ದು ಆಗ್ತಾ ಇದೆಯಾ? ಮತಾಂತರ ಖಂಡಿತವಾಗಿ ಬಲವಂತದ ಮತಾಂತರ ಎಲ್ಲಿಯೂ
ಎಷ್ಟೋ ಪ್ರಕರಣಗಳನ್ನು ವಾಪಸ್ ತಂದಿದ್ದೇವೆ. ಅವ್ರು ಹೇಳ್ತಾರೆ ಮತಾಂತರ ಭೋವಿ ಸಮಾಜದ ವಿಷಯ. ಕ್ರಿಶ್ಚಿಯನರು ಕೂಡ ಹಿಂದೂ ಧರ್ಮಕ್ಕೆ ಹೋಗಿದ್ದಾರೆ, ಅದಕ್ಕೇನು ಹೇಳ್ತೀರಾ? ಅಲ್ಲ, ಅಲ್ಲಿ ಯಾರು ಹಿಂದೂಗಳನ್ನು ಕರೆದಿಲ್ಲ ರೀ ಸ್ವಾಮಿ. ನಾವು ಕೂಡ ಪ್ರದೀಪ್ ಅವರೇ, ಇಲ್ಲಿಗ ಆರೋಪ ಮಾಡಿ ಯಾವ ಕ್ರಿಶ್ಚಿಯನ್ ಅಲ್ಲಿ ಇರ್ಬೋದು. ಪ್ರದೀಪ್ ಅವರೇ, ಎಸ್ ರಾಯ್ ಅವ್ರ ಜೊತೆ ನಾನು ಕೇಳಬೇಕು. ಎಸ್ ರಾಬರ್ಟ್ ರಜರಿ ಅವರು, ಇದೇನು ಪ್ರಶ್ನೆ, ತಾವು ಕ್ರೈಸ್ತರ ರಾಬರ್ಟ್ ರಜರಿ ಅವರೇ ಈ ಪ್ರಶ್ನೆಯನ್ನ ಕೇಳಿದ್ದಾರೆ, ನನ್ಗೂ ಕೂಡ ಬೇಕು, ಜೊತೆಗೆ ಜನರು ಕೂಡ ಕೇಳ್ತಾ ಇದ್ದಾರೆ ಹೌ ರಾಬರ್ಟ್ ರಜರಿ ಅವರು ಇಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆ. ಎಸ್ ಸರ್. ಹೌದು, ನಾನು ಬ್ಯಾಪ್ಟಿಸಮ್ ಸಿಕ್ಕಿದಂತೆ ಸ್ವತಃ ನಮ್ಮ ಮಾತಿನಲ್ಲಿ ಒಪ್ಪಿಕೊಂಡಿದ್ದಾರೆ ಬ್ಯಾಪ್ಟೈಸ್ ಕ್ರಿಶ್ಚಿಯನ್ ಹೌದು ಅಂತ ಹೇಳಿ. ಬ್ಯಾಪ್ಟೈಸ್ ಕ್ರಿಶ್ಚಿಯನ್ ಬ್ಯಾಪ್ಟೈಸ್ ಕ್ರಿಶ್ಚಿಯನ್ ಪ್ರಾಕ್ಟಿಸಿಂಗ್ ಕ್ರಿಶ್ಚಿಯನ್ ಅಲ್ಲ, ಅವರು ಚರ್ಚಿಗೆ ಹೋಗ್ತಾರೆ. ಮಾಡ್ತಾರೆ, ನಾನು ಇಷ್ಟು ಮಾಡ್ತಾರೆ, ನಮ್ಮ ವೈಯಕ್ತಿಕ ವಿಚಾರ ಬಿಟ್ಟದ್ದು. ಪ್ರಾಕ್ಟೀಸ್ ಮಾಡಿದ್ದಾರೆ, ಅದನ್ನು ನಾನು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಿಮ್ಮ ನಿಜವಾದ ಕ್ರೈಸ್ತ ಮಾಡಿದ್ರು ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೇನೆ. ರಾಬರ್ಟ್ ಅವರೇ, ತಾವು ಯೇಸು ಕ್ರಿಸ್ತರನ್ನ ನಂಬ್ತೀರಾ? ನಂಬುವುದು ಮಾತ್ರ ಅಲ್ಲ, ಅವರ ಜೀವನವನ್ನು ಯಥಾವತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಅವರನ್ನು ನೋಡಿ ಎಷ್ಟು ಜನ ಮತಾಂತರಾಗಿದ್ದಾರೆ? ಹಾಗಾದ್ರೆ ತಾವು ನೈಜ ಕ್ರೈಸ್ತರು ಅಂತ ಹೇಳಿ ಎದೆ ತಟ್ಟಿ ಹೇಳ್ತೀರಾ? ಖಂಡಿತ. ಯೇಸು ಕ್ರಿಸ್ತರು ಏನು ತನ್ನ ಜೀವನದಲ್ಲಿ ಮಾಡಿದ್ರು, ಅನ್ಯಾಯದ ವಿರುದ್ಧ ಹೋರಾಟ, ಅದನ್ನು ನಾನು ಮಾಡ್ತಾ ಇದ್ದೇನೆ. ಓಕೆ 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 ಎಸ್, ಇದು ರಾಬರ್ಟ್ ರೊಸಾರಿ ಅವರು. ಸರ್, ತಾವು ಕೇಳಿರುವಂತಹ ಪ್ರಶ್ನೆಗೆ ಅವ್ರು ಕೊಟ್ಟಿರುವಂತಹ ಉತ್ತರ, ಅವರು ನೈಜ ಕ್ರೈಸ್ತರು ಅನ್ನುವಂಥದ್ದು. ನಾನು ಯೇಸು ಕ್ರಿಸ್ತರ ತತ್ವಗಳನ್ನ, ಅವರ ಜೀವನದ ಆದರ್ಶಗಳನ್ನ ನಾನು ಪಾಲಿಸ್ತಾ ಇದ್ದೇನೆ ಅಂತ, ಅದೇ ರೀತಿ ಬದುಕ್ತಾ ಇದ್ದೇನೆ ಅಂತ ವಿಚಾರವನ್ನ ರಾಬರ್ಟ್ ರೊಸಾರಿ ಅವರು ಹೇಳಿರುವಂಥದ್ದು. ಈಗ ಸರ್, ನಾನು ತಮ್ಮಲ್ಲಿ ಕೇಳ್ತಾ ಇರೋದು, ಮತಾಂತರ ಅನ್ನುವಂಥದ್ದು ಇದೆಯಾ ಅನ್ನುವಂಥದ್ದು, ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ, ತಾವು ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದೀರಾ. ಮತಾಂತರ ಇದೆಯಾ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತಾಂತರ ಆಗ್ತಾ ಇದೆ ಅನ್ನೋಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ, ಮತಾಂತರ ಹೇಗ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ, ಯಾಕಾಗುತ್ತೆ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಬೇಸಿಕ್ ಪ್ರಶ್ನೆಗಳನ್ನ ಯಾಕಂದ್ರೆ ಕೇಳಬೇಕಾಗುತ್ತೆ ಈ ಸಂದರ್ಭ. ಯಾಕಂದ್ರೆ ಅನೇಕ ವಿಚಾರಗಳು ಮತಾಂತರ ಆಗ್ತಾ ಇದೆ ಅಂತ ಬಂದಾಗ, ಹೌದಾ, ಯಾಕೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ನಾನು ಕೇಳ್ತಾ ಇರುವಂತದ್ದು, ಬಲವಂತದ ಮತಾಂತರ ಅಥವಾ ಇಷ್ಟ ಇದ್ದು ಮಾಡುವಂತಹ ಮತಾಂತರ ಏನ್ ವಿಚಾರಗಳು ಇದು, ಯಾವ ರೀತಿ ಬರುತ್ತೆ ಸರ್? ಬಲವಂತದ ಮತಾಂತರ ಎಲ್ಲಿ ಬರ್ತದೆ? ಎಲ್ಲಿಯಾದ್ರೂ ನೀವು ತೋರಿಸಿ. ಇಲ್ಲಿ ಪ್ರತ್ಯೇಕವಾಗಿ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಬಲವಂತದ? ಪರ್ಕಳದ ಮಂಚಿ ಗ್ರಾಮದಲ್ಲಿ ಒಂದು ಭೋವಿ ಜನಾಂಗದವರನ್ನ ಒಟ್ಟು ಸೇರಿಸಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಭೋವಿ ಸಮಾಜದವರನ್ನ ಕರೆದು ಪ್ರಾರ್ಥನೆ ಮಾಡ್ತಾರೆ, ಹೇಳ್ತಾರೆ ಕಷ್ಟದವರು, ಅವರು ವಿದ್ಯಾವಂತರು, ಅವರ ಮನೆಗೆ ಅಕ್ಕಿಗಳ ಚೀಲಗಳನ್ನ ಹಾಕ್ತಾರೆ. ಅಕ್ಕಿಯ ಚೀಲವನ್ನ ಹಾಕಿ ಮತಾಂತರ, ಆಮಿಷದ ಮತಾಂತರ, ಇದು ಬಲವಂತದ ಆಮಿಷದ ಮತಾಂತರ ಅಲ್ವಾ? ಅವರನ್ನು ವಾಪಸ್ ತಂದಿದ್ದೇವೆ, ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ನಾನು ಬಂದ್ರೆ ಮತಾಂತರ ಅಲ್ವಾ? ವಾಪಸ್ ಇವ್ರ ಹತ್ರ ಕೇಳಿ, ಬರುವ ತಿಂಗಳು ಅಕ್ಟೋಬರ್ ಇದೆ, ಮಿಷನ್ ಅಕ್ಟೋಬರ್ ಏನದು ಅಂತ ನಮ್ಗೆ ಉತ್ತರ ಕೊಡ್ಲಿ ಅವರು. ನಾನು ಆರ್ಟಿಕಲ್ ಓದಿದ್ದೇನೆ, ಪ್ರೂಫ್ ಇದೆ. ಮಿಷನ್ ಅಕ್ಟೋಬರ್ ಅಂದ್ರೆ ಏನು ಕೇಳಿ, ಅವ್ರು ಉತ್ತರ ಕೊಡ್ಲಿ ಅವರು. ಅಲ್ಲ, ನನಗೆ ಬೇಡ, ನನಗೆ ರೊಜಾರಿಯಾ ಸರ್, ಒಂದ್ ನಿಮಿಷ, ನಿಮ್ಮಿಂದ ನನಗೆ ಆನ್ಸರ್ ಬೇಕಿತ್ತು. ವಾಟ್ ಇಸ್ ಅಕ್ಟೋಬರ್, ಮಿಷನ್ ಅಕ್ಟೋಬರ್ ಅಂದ್ರೆ ಅವ್ರು ಕೊಡ್ಬೇಕು ನಂಗೆ. ಅವರು ಕ್ರೈಸ್ತರು, ನಿಜವಾಗಿ ಕ್ರೈಸ್ತರು, ನಿಜವಾದ ಕ್ರೈಸ್ತರು ನನಗೆ ಉತ್ತರ ಕೊಡ್ಬೇಕು. ಅವರಿಂದ ನಾನು ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಸುಮ್ಮನೆ ದಾರಿ ತಪ್ಪಿಸುವ ಇದಕ್ಕೆ ಆನ್ಸರ್ ಬೇಕು. ಸಂಪೂರ್ಣವಾಗಿ ಮತಾಂತರದ ಅಂಶ ಅಡಗಿರೋದು ಇದ್ರಲ್ಲಿ ನಂಗೆ ಅವರು ಆನ್ಸರ್ ಕೊಡ್ಬೇಕು. ರಾಬರ್ಟ್ ರೊಜಾರಿಯೋ ಸರ್, ದಯಮಾಡಿ. ರಾಬರ್ಟ್ ರೊಜಾರಿಗೆ ಯಾವ ಅಧಿಕಾರ ಇದೆ? ರಾಬರ್ಟ್ ರೊಜಾರಿಯೋ ಮತ್ತು ಪ್ರದೀಪ್ ಸರಿಪಾಲ್, ದಯಮಾಡಿ ಸರ್, ನಾನು ಬೇಸಿಕ್ ಪ್ರಶ್ನೆಗಳ ಜೊತೆಗೆ ಬರ್ತೇನೆ. ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ, ದಾರಿ ತಪ್ಪುವಂತಹ ವಿಚಾರಗಳು ಬೇಡ. ಈಗ ಮತಾಂತರ ಅನ್ನುವಂಥದ್ದು ಆಗ್ತಾ ಇದೆ ಅಂತ ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ ಸರ್? ಬಲವಂತದ ಮತಾಂತರ ಎಲ್ಲಿಯೂ ಆಗುದಿಲ್ಲ. ಓಕೆ, ಹಾಗಾದ್ರೆ ಯಾವ ರೀತಿಯ ಮತಾಂತರಗಳು ಆಗ್ತಾ ಇದೆ? ತಮ್ಮ ಸ್ವ ಇಚ್ಛೆಯಿಂದ ಯಾರಾದ್ರೂ ಬರ್ತಾರೆ, ಪ್ರಾರ್ಥನೆಗೆ ಬರ್ತಾರೆ, ಚರ್ಚಿಗೆ ಬರ್ತಾರೆ. ನಮ್ಮವರು ಕೂಡ ದೇವಸ್ಥಾನಗಳಿಗೆ ಹೋಗ್ತಾರೆ. ನಾನು ಬೇಸಿಕ್ ಪ್ರಶ್ನೆ ಬರುವ ರೀತಿ ಏನು ಕೇಳಬೇಕು. ಯಾರು ಹೇಳ್ಕೊಂಡು ಬರ್ತಾರೆ? ಖಂಡಿತವಾಗಿ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಖಂಡಿತ ಇದೆ. ಅದಕ್ಕೆ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ವೆಲ್ಕಮ್. ನಾವು ಕೂಡ ಪ್ರತಿಯೊಬ್ಬರು ಕೂಡ ಅವರವರ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕಿದೆ. ಬಲವಂತವಾಗಿ ಬಂದ್ರೆ ನಿಜವಾಗ್ಲೂ ತಪ್ಪು, ಅವರ ಇಚ್ಛೆಯಿಂದ ಬಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೂಡ ಹಕ್ಕಿರುವಂತದ್ದು. ನಾನು ನೇರವಾಗಿ ಇಲ್ಲ ಸರ್, ಬರ್ತೇನೆ. ಎಸ್ ಸರ್. ಅವ್ರು ಸ್ವ ಇಚ್ಛೆಯಿಂದ ಬರ್ಬೋದು, ಅವರು ಸ್ವ ಇಚ್ಛೆಯಿಂದ ಬರ್ತಾರೆ.
ಅವರಿಗೆ ಪ್ರಾರ್ಥನೆ ಬರ್ತಾರೆ. ಬಂದ ಕೂಡಲೇ ನಾವು ನೀವು ಕ್ರಿಶ್ಚಿಯನ್ ಆಗಬೇಕು, ನೀವು ಮತಾಂತರಗೊಳ್ಬೇಕಂತ ಯಾರು ಹೇಳುದಿಲ್ಲ. ಚರ್ಚ್ ಒಳಗೆ ಅಷ್ಟು ಜನ ಸೇರಿರುವಾಗ, ಒಂದು 1000-2000 ಜನ ಇರುವಾಗ ಅದರಲ್ಲಿ ಯಾರು ಹಿಂದೂ ಯಾರು ಬೇರೆ ಧರ್ಮದವರು ಅಂತ ಹುಡುಕಿಕೊಂಡು ನಿಮ್ಮನ್ನು ಮತಾಂತರ ಮಾಡಿ ಅಂತ ಯಾರು ಹೇಳುದಿಲ್ಲ. ಅವರು ಅವರಷ್ಟಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹೋಗ್ತಾರೆ. ಎಸ್ ನಿಲ್ಲಿ. ಎಸ್ ಸರ್, ಸ್ವ ಇಚ್ಛೆಯಿಂದ ಬರ್ತಾರೆ ಸರ್ ಎಲ್ಲರೂ ಕೂಡ. ಹೌದು. ಯಾವ ಮತದವರು ಬರ್ತಾರೆ, ಯಾವ ಧರ್ಮದವರು ಗೊತ್ತಾಗ್ದಿಲ್ಲ, ಯಾರು ಬರ್ತಾನೆ ಗೊತ್ತಾಗ್ದಿಲ್ಲ. ಈಗ ನೀವು ಟಿವಿಯಲ್ಲಿ ಮೊನ್ನೆ ಯಾಕಂದ್ರೆ ಸರ್ ಇಲ್ಲಿ ನಾನು ನೇರವಾಗಿ ಚರ್ಚೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಬ್ರಾಡ್ ಆಗಿ ಥಿಂಕ್ ಮಾಡುವಂತಹ ವಿಚಾರಗಳಲ್ಲಿ ಯಾವತ್ತು ಕೂಡ ಚರ್ಚೆ ಒಂದು ವರ್ಗಕ್ಕೆ ಸೀಮಿತ ಆಗಿರಬಾರದು ಅನ್ನುವಂತಹ ವಿಚಾರಗಳಲ್ಲಿ. ಯಾಕಂದ್ರೆ ಪದೇ ಈ ಮತಾಂತರಗಳ ವಿಚಾರವಾಗಿ ಬಂದಾಗ ಇದು ರಾಜಕೀಯ ಅಸ್ತ್ರ ಆಗಬಾರ್ದು, ಜೊತೆಗೆ ಕೋಮು ಸಂಘರ್ಷಣೆಯ ಅಸ್ತ್ರ ಆಗಬಾರ್ದು ಅನ್ನೋದು ನನ್ನ ವಿಚಾರ. ಸೊ ಅದಕ್ಕೋಸ್ಕರ ನಾನು ಕೇಳ್ತಂದು ಯಾವ ಮತದವರು ಬರ್ತಾರೆ, ಕೇವಲ ಹಿಂದೂಗಳು ಮಾತ್ರ ಬರ್ತಾರ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ನಮ್ಗೆ ಅದು ಗೊತ್ತಾಗ್ತಿಲ್ಲ ಯಾರು ಬರ್ತಾರಂತ. ನಾವು ಏನು ಅಲ್ಲಿ ಅಟೆಂಡೆನ್ಸ್ ತೆಗಿಲಿಕ್ಕೆ ನಿಲ್ಲುದಿಲ್ಲ. ಒಳಗೆ ಯಾರು ಬರ್ತಾರೆ ಹೋಗ್ತಾರೆ ಅದು ಲೆಕ್ಕ ಇಡುವ ಕ್ರಮ ಇಲ್ಲ ನಮ್ಮಲ್ಲಿ. ಎಲ್ಲರೂ ಪೂಜೆ ಆಗುವಾಗ ಪೂಜೆಗೆ ಬರ್ತಾರೆ, ಅವರಷ್ಟಿಗೆ ಪೂಜೆ ಸಲ್ಲಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹೋಗ್ತಾರೆ. ಈಗ ನೀವು ಮೊನ್ನೆ ಕಾರ್ಕಳದ ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಿ ಅಲ್ಲಿಂದ ಕೆಲವರು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಹೊರಗೆ ಬರುವಾಗ ಈ ಟಿವಿ ಅವರಿಗೆ ಕೇಳಿದ್ರು, ನೀವು ಯಾವ ಧರ್ಮದವರು, ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು ಅಂತ. ಅವ್ರು ಏನ್ ಹೇಳಿದ್ರು, ಸುಮ್ಮನೆ ಇಷ್ಟೇ ಹೇಳಿದ್ರು, ನಮ್ಗೆ ಇಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ನಾವು ಬಂದಿದ್ದೇವೆ ಅಷ್ಟೇ, ಬೇರೆ ಏನು ಇಲ್ಲಿ ಮತಾಂತರ ಇಲ್ಲ, ಬಲವಂತದ ಮತಾಂತರ ಏನಿಲ್ಲ, ಆಮಿಷ ಏನಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಇವನು ನಮ್ಮ ಶಾಸಕರು ಕೂಡ ವಿಧಾನಸಭಾದಲ್ಲಿ ಏನ್ ಹೇಳಿದ್ರು, ಅವರ ತಾಯಿ ಮತಾಂತರ ಆಗಿದ್ದಾರೆ ಅಂತ ಅವರು ಕೂಗಿದ್ರು. ಅದನ್ನು ತನಿಖೆ ಮಾಡಿದಾಗ ಏನ್ ಹೇಳಿದ್ರು, ತನಿಖೆ ಮಾಡಿದ ಮಾರನೇ ದಿವಸ ಅವರ ತಾಯಿಗೆ ಬಲವಂತದ ಮತದಾನ ಆಗ್ಲಿಲ್ಲ. ತಾಯಿಯವರ ಇಂಟರ್ವ್ಯೂಯಲ್ಲಿ ಕೂಡ ಅವ್ರು ಏನ್ ಹೇಳಿದ್ರು, ನನ್ಗೆ ಏನು ಅವ್ರಿಗೆ ಕೈ ನೋವು ಏನೋ ಇತ್ತು, ಅವ್ರಿಗೆ ನಾನು ಪ್ರಾರ್ಥನೆ ಮಾಡಿದ್ದೆ, ನನ್ಗೆ ಗುಣ ಆಯ್ತು, ಒಳ್ಳೇದಾಯ್ತು. ನಂಗೆ ನಗು ಬರ್ತಾ ಇದೆ ಈ ಪ್ರಶ್ನೆ ಇದು ಶಾಸಕರು ಗೂಳಿಹಟ್ಟಿ ಶೇಖರ್ ಅವರ ವಿಚಾರವಾಗಿ ಅವರು ಹೇಳ್ತಾ ಇದ್ದಾರೆ. ಬರ್ಲಿ ಎಲ್ಲ ಗುಣ ಆಗುತ್ತೆ, ಅದಕ್ಕೆ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಅವರು ಟಿವಿಯಲ್ಲಿ ಹೇಳಿದ್ದೆ ಬನ್ನಿ ಬೆನ್ನಿನಂತವ್ರು ಬಂದು ಭಾರತಕ್ಕೆ ಬಂದು ಬೆನ್ನಿನಂತವ್ರು ಬನ್ನಿ ಗುಣ ಆಗುತ್ತೆ ನಿಮ್ಗೆ ಅಂತ. ನೀವು ಅಲ್ಲಿಗೆ ಗುಣ ಆಗುತ್ತೆ, ಇದು ಗುಣ ಆಗುತ್ತೆ, ರಾ ಅಂತ ಬೀಳೋದು ನೋಡಿ. ಬ್ಲಡ್ ಕ್ಯಾನ್ಸರ್ ಹೋಗಿದ್ರು, ಅವ್ರಿಗೆ ಯಾಕೆ ಗುಣ ಆಗಿಲ್ಲ? ಪ್ರದೀಪ್ ಇಲ್ಲ ಪ್ರತಿಯೊಬ್ಬರು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಸ್, ಮಾತಾಡಿ ಸರ್, ಮಾತಾಡಿ. ನಂಬಿಕೆ ಇದ್ದವರು ಬರ್ತಾರೆ. ಅವರಿಗೆ ನಂಬಿಕೆ ಇಲ್ಲ ಅಂತ ಅರ್ಥ ನಿಮ್ಮ ಪ್ರಕಾರನ? ಸರ್, ಈಗ ಗೂಳಿಹಟ್ಟಿ ಶೇಖರ್ ಅವ್ರ ತಾಯಿ ಏನು ಹೇಳಿದ್ದಾರೆ? ಅಲ್ಲ, ಅದು ವಿಷಯ ಅಲ್ಲ ನಾನು ಹೇಳ್ತಾರೆ. ಅವರು ಬನ್ನಿ ಗುಣಪಡಿಸುತ್ತೇನೆ, ನಾನು ಗುಣಪಡಿಸ್ತೇನೆ ಅಂತ ಹೇಳಿ ಅಲ್ಲಲ್ಲಿ ಬೋರ್ಡ್ ಸ್ಟಿಕ್ಕರ್ ಅನ್ನ ಕೊಟ್ಟು ಅಥವಾ ಪೋಸ್ಟರ್ ಅನ್ನ ಕೊಟ್ಟು ಮನೆಗೆ ನೀವು ಕರಿತೀರಲ್ಲ. ಈಗ ನಮ್ಮ ದೇವರನ್ನ ಅವಹೇಳನ ಮಾಡ್ತೀರಲ್ಲ. ನಿಮ್ಮ ದೇವರನ್ನು ಯಾರು ಅವಹೇಳನ ಮಾಡಲಿಲ್ಲ? ಶೋಧನಾ ಪುಸ್ತಕದಲ್ಲಿ ಕೃಷ್ಣನ ತಾಯಿಯ ಬಗ್ಗೆ ಏನ್ ಬರೆದ್ರಿ ನೀವು? ಯಾಕೆ ಆತರ ಬರೀತೀರಿ? ವಿಚಾರ ಕೃಷ್ಣನ ತಾಯಿಯ ಬಗ್ಗೆ ಪುಸ್ತಕ ಯಾರು ಪ್ರಕಟ ಮಾಡಿದ್ರು? ಕಳ್ಳ ಅಂತ ಬರೀತೀರಾ? ಪ್ರದೀಪ್ ಅವರೇ, ಎಸ್ ಮಾತಾಡ್ತೇನೆ. ಎಸ್ ಸರ್, ತಾವು ಹೇಳಿರುವಂತಹ ವಿಚಾರ ಬಲವಂತವಾಗಿರುವ ಮತಾಂತರ ಅಲ್ಲ, ಸ್ವ ಇಚ್ಛೆಯಿಂದ. ಎಸ್, ಈ ವಿಚಾರವನ್ನ ಹೇಳಬಹುದು ಸರ್, ಈಗ ಜನರು ನೋಡ್ತಾ ಇರುವಂತಹ ವಿಚಾರ. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇರುವಂತ. ಎಸ್, ಗೂಳಿಹಟ್ಟಿ ಶೇಖರ್ ಅವರ ತಾಯಿಗೆ ಏನೋ ಹೇಳ್ತಾ ಇದ್ರಿ. ಎಸ್, ಹೌದು. ಅವರು ಮಾರನೇ ದಿವಸ ಹೇಳಿದಾರ ಟಿವಿ ಇಂಟರ್ವ್ಯೂ, ನಾನು ಅವ್ರು ಹೇಳಿದ್ರು ನಮ್ಗೆ ಯಾರು ಮತಾಂತರ ಮಾಡ್ಲಿಲ್ಲ, ಮತಾಂತರ ಆಗಿದ್ದಾರೆ ಅಂತ ಕೂಡ ಅವ್ರು ಹೇಳಲಿಲ್ಲ. ನಾನು ಬರೀ ವಿಶ್ವಾಸದಲ್ಲಿ ಆ ಪ್ರಾರ್ಥನೆಗೆ ಹೋಗ್ತಿದ್ದೆ, ನನ್ಗೆ ಒಳ್ಳೇದಾಗಿದೆ, ನನ್ನ ಆತ್ಮಕ್ಕೆ ಒಳ್ಳೇದಾಗಿದೆ, ನನ್ನ ಮನಸ್ಸಿಗೆ ಒಳ್ಳೆ ಶಾಂತಿ ಸಿಕ್ಕಿದೆ, ಅಷ್ಟಕ್ಕೆ ನಾನು ಹೋಗ್ತಿದ್ದೆ ಅಂತ ಅಷ್ಟೇ ಹೇಳಿದ್ದಾರೆ ಅವರು. ಬೇರೇನು ಮತಾಂತರ ಆಗಿದ್ದೇನೆ, ಇದು ಮಾಡ್ಬೇಡ, ಮನೆಯಲ್ಲಿ ಯಾವ್ದು ಆಚರಣೆ ದೇವರ ಆಚರಣೆ ಮಾಡಬೇಡಿ, ಇದೇ ಮಾಡಿ ಅಂತ ಇಲ್ಲಿ ಹೇಳಿಲ್ಲ ಅವರು. ಸ್ವ ಇಚ್ಛೆಯಿಂದ ಮತಾಂತರ ಆಗಿರುವಂತದ್ದು. ಮತಾಂತರ ಆಗುದಂದ್ರೆ ಏನು? ಅವರು ಮನ ಪರಿವರ್ತನೆ ಆಗಿ ಇನ್ನೊಂದು ಧರ್ಮಕ್ಕೆ ಸೇರ್ಬೇಕು. ಅವರು ಅದೇ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಬೇರೆ ಬೇರೆ ಕಡೆ ಪ್ರಾರ್ಥನೆ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬಂದ ಕೂಡಲೇ ಅವ್ರು ಮತಾಂತರ ಆಗುದಿಲ್ಲ. ಈಗ ನಾವು ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೇವೆ, ಅವಕಾಶ ಸಿಕ್ಕಿದಾಗ ನಮ್ಮ ಮಿತ್ರರೊಟ್ಟಿಗೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೇನೆ, ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಹೋಗಿ ಬರ್ತೇವೆ. ಅದು ಕೂಡಲೇ ನಾವೇನು ಮತಾಂತರ ಆಗುದಿಲ್ಲ. ಹೋಗಿ ಬಂದ ವಿಚಾರಗಳ ಬಗ್ಗೆ ಈಗ ನಾನು ಕೇಳ್ತೇನೆ. ಬಲವಂತ, ಯಾಕಂದ್ರೆ ಈಗ ಬರುವಂತಹ ವಿಚಾರ ಮತಾಂತರ ತಡೆ ಕಾಯ್ದೆ ತರಲು ರಾಜ್ಯ ಸರ್ಕಾರ ಚಿಂತನೆ ಮಾಡುತ್ತೆ ಅಂತ ಬಂದಾಗ, ಇಲ್ಲಿ ಬಲವಂತದ ಮತಾಂತರ, ಸ್ವ ಇಚ್ಛೆಯ ಮತಾಂತರ ಅಂತ ವಿಚಾರ ಬಂದಾಗ, ಈಗ ನಾನೊಂದು ಧರ್ಮದಲ್ಲಿ ಇದ್ದವ, ನಾನು ಈಗ ಚರ್ಚ್ಗಳಿಗೆ ಹೋಗ್ತೇನೆ, ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ ಅಂತ ಬಂದಾಗ ನನ್ನ ಸ್ವ ಇಚ್ಛೆಯಿಂದ ಮಾಡ್ತಾ ಇರುವಂತದ್ದು. ಸೊ ಇದನ್ನ ಮತಾಂತರ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಆಗುತ್ತಾ? ಇಲ್ಲ. ಹಾಗಾದರೆ ಮತಾಂತರ ಮಾಡ್ತಾ ಇಲ್ಲ, ಇವರು ಮತಾಂತರ ಮಾಡ್ತಾ ಇಲ್ಲ, ಒಪ್ಕೊಳ್ಳೋಣ. ಹಾಗಾದರೆ ಮೊನ್ನೆ ಪಾದ್ರಿಗಳು, ಬಿಷಪರು ಯಾಕೆ ಇಲ್ಲಿ ಹೋಗಿ ಮತಾಂತರ ತಡೆ ಕಾನೂನು ತರಬೇಕು ಅಂತ ಆಗ್ರಹವನ್ನ ಯಾಕೆ ಮಾಡ್ತಾರೆ?
ನೀವು ಮತಾಂತರ ಮಾಡ್ತಾ ಇಲ್ಲ ತಾನೆ? ಮತಾಂತರ ಕಾಯ್ದೆ ತನ್ನಿಂದ ನೀವು ಆಗ್ರಹ ಮಾಡಬೇಕು, ತನ್ನಿಂದ ಮಾಡಬೇಕು. ಯಾಕೆ ತರಬೇಡಿ ಅಂತ ಆಗ್ರಹ ಮಾಡಿದ್ದೀರಾ? ಯಾರು ಹೇಳಿದ್ರು? ಯಾಕೆ ಆಗ್ರಹ ಮಾಡಿದ್ದೀರಾ? ಯಾರು ಹೇಳಿದ್ರು ನಿಮ್ಗೆ ಮಾಡಿದ್ದಾರೆ? ಕ್ಲಿಪ್ಪಿಂಗ್ ಹಾಕಿ, ದಯಮಾಡಿ ಕ್ಲಿಪ್ಪಿಂಗ್ ಹಾಕಿ ಬೇಕಿದ್ರು ನೋಡ್ಲಿ. ಇವರು ಮತಾಂತರ ಮಾಡೋದಿಲ್ಲ ಅಂತ ಆದ್ರೆ ಬಿಷಪ್ ಅವರು ಎಲ್ಲ ಅವ್ರು ಹೋಗಿ ಅಲ್ಲಿ ಇರೋಣ ನಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕಾನೂನು ತರಬೇಡಿ ಅಂತ ಒತ್ತಾಯ ಮಾಡಿದ್ದು ಯಾಕೆ? ಯಾಕೆ ಒತ್ತಾಯ ಮಾಡ್ತೀರಾ ನೀವು? ಎಲ್ಲಿ ಒತ್ತಾಯ ಮಾಡಿ? ದಯವಿಟ್ಟು ಮಾಡಿಲ್ವಾ? ಪ್ರತಿ ವರ್ಷ ಬಿಷಪ್ ಪ್ರತಿ ವರ್ಷ ಅಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಬಂದಿದೆ, ದಯವಿಟ್ಟು ಕಾನೂನು ತರಬೇಡಿ ಅಂತ. ಹಾಗಾದ್ರೆ ನೀವು ಮತಾಂತರ ಮಾಡೋರೆ ಅಂತ ಪ್ರೂವ್ ಆಯ್ತಲ್ವಾ? ಯಾಕೆ ಪ್ರೂವ್ ಹೇಗೆ ಆಗುತ್ತೆ? ಈಗ ಪ್ರದೀಪ್ ಸರಿಪಳ್ಳ ಹೇಳ್ತಾ ಇರುವಂತಹ ವಿಚಾರ ಜೊತೆಗೆ ನಾನು ತಮ್ಮ ಜೊತೆಗೆ ಕೂಡ ನಾನು ಕೇಳಬೇಕು. ಪ್ರದೀಪ್ ಸರಿಪಳ್ಳ ಅವರು ಹೇಳುವಂತಹ ವಿಚಾರ, ಕ್ರೈಸ್ತ ಬಿಷಪ್ ಅವರು, ಕ್ರೈಸ್ತ ಮುಖಂಡರು ಮೊನ್ನೆ ತಾನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡ್ತಾರೆ. ಆ ಸಂದರ್ಭ ಡಾಕ್ಟರ್ ಪೀಟರ್ ಮಚಾಡೋ ಅವರು, ನಾವುಗಳು ಮತಾಂತರವನ್ನ ಮಾಡ್ತಾ ಇಲ್ಲ, ನಾವೆಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೇವೆ ಅನ್ನೋ ವಿಚಾರವನ್ನ ಹೇಳ್ತಾರೆ. ಜೊತೆಗೆ ನಮ್ಮ ಧರ್ಮದವರಿಗೆ ನೈತಿಕತೆ ಇದೆ, ಜನರಿಗೆ ನಾವು ಫೋರ್ಸ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಜೊತೆಗೆ ಇದಕ್ಕಾಗಿ ಕಾಯ್ದೆ ಮಾಡುವ ಅಗತ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ಸೊ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಮತಾಂತರ ಇದಕ್ಕೆ ನಾವುಗಳು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಬಂದಾಗ ಇದಕ್ಕೆ ಕಾಯ್ದೆ ತರುವಲ್ಲಿ ತಾವುಗಳು ಯಾಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು, ತಾವುಗಳು ಸಪೋರ್ಟ್ ಮಾಡಬಹುದಲ್ಲ ಕಾಯ್ದೆ ತನ್ನಿ ಅನ್ನುವಂತಹ ವಿಚಾರವನ್ನ ಪ್ರದೀಪ್ ಅವರು ಹೇಳ್ತಾ ಇರುವಂತದ್ದು. ಎಸ್ ಸರ್. ಅಲ್ಲ, ನಮ್ಗೆ ಅದು ಕಾಯ್ದೆ ತರಬೇಡ ಅಂತ ಹೇಳಿದ್ದು ಎಲ್ಲಿ ನಮ್ಗೆ ಸಿಗ್ಲಿಲ್ಲ. ಅದು ಅವರು ಮಾಧ್ಯಮಗಳಲ್ಲಿ ಬಂದಿದೆ, ಪೇಪರ್ ಅಲ್ಲಿ ಬಂದಿದೆ, ಕಾನೂನು ತರಬೇಡಿ, ತಡೆ ತರಬೇಡಿ, ಬಿಷಪ್ ಅವರಿಂದ ಮುಖ್ಯಮಂತ್ರಿಗೆ ಆಗ್ರಹ ಅಂತ ನಾನು ಎಲ್ಲ ಪೇಪರ್ ಅಲ್ಲಿ ಓದಿದ್ದೇನೆ. ಎಸ್, ಕಾಯ್ದೆ ಮಾಡುವಂತ ಮತಾಂತರನೇ ಆಗುದಿಲ್ಲ ಆದ್ರೆ ನಮ್ಮ ಕ್ಯಾಥಲಿಕ್ ಧರ್ಮ, ಕ್ಯಾಥಲಿಕ್ ಕ್ರೈಸ್ತರ ಮತಾಂತರ ತರಬೇಡಿ, ಕಾನೂನು ತಡೆ ತರಬೇಡಿ, ಕಾನೂನು ತರಬೇಡಿ ಅಂತ ಯಾಕೆ ಸ್ವಾಮಿ ನೀವು ವಿಪರ್ಯಾಸ ಏನ್ ಗೊತ್ತಾ? ಇಲ್ಲ, ಮತಾಂತರ ನಿಷೇಧ ಕಾಯ್ದೆ ಜಾರಿಯಾಗುವುದು ಬೇಡ ಅನ್ನುವಂತ ದೃಷ್ಟಿಯಲ್ಲಿ ಯಾಕೆ ನೋಡಿ, ಸಂವಿಧಾನದಲ್ಲಿ ಏನ್ ಹೇಳ್ತಾರೆ? ಸಂವಿಧಾನದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ, ನೈತಿಕತೆ ಮತ್ತೆ ಆರೋಗ್ಯಕ್ಕೆ ಹಾಗೂ ಭಾಗದ ಇತರ ಬಂಧಗಳಿಗೆ ಒಳಪಟ್ಟ ಎಲ್ಲ ವ್ಯಕ್ತಿಗಳು ಅಂತಃಸಾಕ್ಷಿ ಸ್ವಾತಂತ್ರ್ಯ ಸಮಾನ ರೀತಿಯಲ್ಲಿ ಹಕ್ಕುಳ್ಳವರಾಗಿರ್ತಾರೆ ಹಾಗೂ ಅಬಾಧಿತವಾಗಿ ಧರ್ಮವನ್ನು ಅವಲಂಬಿಸುವುದಕ್ಕೆ, ಆಚರಿಸುವುದಕ್ಕೆ ಮತ್ತೆ ಪ್ರಚಾರ ಮಾಡುವುದಕ್ಕೆ ಹಕ್ಕುಳ್ಳವರಾಗಿರ್ತಾರೆ. ಸಂವಿಧಾನದಲ್ಲಿ ಹೇಳಿದ್ದಾರೆ. ಪುನಃ ಇದಕ್ಕೆ ಇನ್ನೊಂದು ಕಾಯ್ದೆ ತರುವ ಏನು ಅಗತ್ಯ ಇದೆ? ಖಂಡಿತವಾಗಿ ತಡೆ ತರಬೇಕು. ಬಲವಂತದ ಮತಾಂತರಕ್ಕೆ ತಡೆಯನ್ನು ತರಲೇಬೇಕು. ಆಮಿಷದ ಮತಾಂತರಕ್ಕೆ ತಡೆಯನ್ನು ತರಲೇಬೇಕು. ಪ್ರದೀಪ್ ಅವರು ಬರ್ತೇನೆ. ಎಸ್, ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಅಭಿಪ್ರಾಯ. ಎಸ್ ಸರ್, ನಮಸ್ತೆ ಸರ್. ಹಲೋ, ನಾನು ಕುಲಶೇಖರಿಂದ ಮಾತನಾಡುದು. ಕುಲಶೇಖರಿಂದ, ತಮ್ಮ ಹೆಸರು? ನಂದನ್. ಎಸ್ ಸರ್, ಮಾತಾಡಿ ಸರ್. ನೋಡಿ, ನನ್ನೊಂದು ಅಭಿಪ್ರಾಯ ಉಂಟು. ಕೆಲವರು ಮಾತಾಡಿ. ಕೆಲವರು ಕ್ರಿಶ್ಚಿಯನ್ ಯಾಕೆಂದ್ರೆ ಅವರು ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದ್ದಾರೆ, ಕೆಲವರು ಹಿಂದೂ ಯಾಕೆಂದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಕೆಲವರು ಧರ್ಮ ಪಾಲನೆ ಮಾಡುವವರು ಇದ್ದಾರೆ. ಈಗ ನಾನು ಹೇಳುವುದು ಏನಂದ್ರೆ, ಇದು ಇವರದ್ದು ಕಾಯ್ದೆ ಅಂದ್ರೆ ಇವರದ್ದು ಸೆಂಟ್ರಲ್ ಗವರ್ಮೆಂಟ್ ಉಂಟು, ಸ್ಟೇಟ್ ಗವರ್ಮೆಂಟ್ ಉಂಟು. ಈಗ ಇವರಿಗೆ ಇದು ಎಂತ ಇವರು ಬಲವಂತದ ಮತಾಂತರ ಏನು ತರಲಿಕ್ಕೆ ಉಂಟು, ಇವರಿಗೆ ಈಗಲೇ ತರಬಹುದು. ಒಂದು. ಎರಡನೇದು ಅಂತಂದ್ರೆ, ಇವರು ಪ್ರೂವ್ ಮಾಡ್ಬೇಕು ಇವರು ಎಲ್ಲ ಮತಾಂತರ ಈ ದೇಶದಲ್ಲಿ ಬ್ಯಾನ್ ಮಾಡ್ತಾರೆ ಅಂತ ಒಂದು ಪ್ರೂವ್ ಆದ್ರೆ ಅದು ಸಹ ಹೇಳ್ಬೇಕು. ಒಂದು. ಎರಡನೇ ವಿಷಯ ಅಂತಂದ್ರೆ, ಈಗ ನಾನು ಹಿಂದೂ ಕಾರ್ಯಕರ್ತ ಆಗಿ ಹತ್ರ ಕೇಳುದು, ಒಬ್ಬ ಕ್ರೈಸ್ತ ಒಬ್ಬ ಹಿಂದೂ ಆಗುದಾದ್ರೆ ಅವರು ಸಪೋರ್ಟ್ ಮಾಡುದಿಲ್ಲ ಅಂತ ಕೇಳುದು. ನಾನು ಒಪ್ಪನ್ ಕೇಳುದು, ಒಬ್ಬ ಕ್ರೈಸ್ತನಿಗೆ ಸಹ ಹಿಂದೂ ಆಗುವ ರೈಟ್ ಉಂಟು ಅಲ್ಲ ಮತ್ತು ಕ್ರಿಶ್ಚಿಯನ್ ಈಗ ಹಿಂದೂಯಿಂದ ಕ್ರಿಶ್ಚಿಯನ್ ಆಗ್ತಾರೆ, ಕ್ರಿಶ್ಚಿಯನ್ ಆದ್ರೆ ಅವನ ರಾಷ್ಟ್ರೀಯತದ ವಿಷಯ ಹೇಳ್ತಾರೆ, ಅದೆಲ್ಲ ನಾನು ಒಪ್ತೇನೆ. ಯಾಕಂದ್ರೆ ನಾವು ಇನ್ನೊಂದು ಧರ್ಮಕ್ಕೆ ಅವಹೇಳನ ಮಾಡಬಾರ್ದು. ಒಂದು. ಈಗ ಏನಾಗಿದೆ ಅಂದ್ರೆ, ಕ್ರಿಶ್ಚಿಯಾನಿಟಿಯಲ್ಲಿ ತುಂಬಾ ಗ್ರೂಪ್ಸ್ ಆಗಿದೆ, ಒಂದಲ್ಲ 10 ಗ್ರೂಪ್ಸ್ ಆಗಿದೆ. ಅದು ಒಂದು ಯಾರು ಗ್ರೂಪ್ ಏನಾದ್ರೆ ಮಾಡಿದ್ರೆ ಅದು ಇಡೀ ಕ್ರಿಶ್ಚಿಯಾನಿಟಿಗೆ ಬರ್ತದೆ. ಮತ್ತೆ ಯಾರು ಸಹ ಒಂದು ಕ್ರೈಸ್ತನಾಗ್ಲಿ ಹಿಂದೂ ಧರ್ಮದಲ್ಲಿ ಅವಹೇಳನ ಮಾಡಬಾರ್ದು, ಯಾರು ಸಹ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಮತ್ತೆ ನಾವು ನಮ್ಮ ಧರ್ಮ ಕ್ರೈಸ್ತ ಆದ್ರೆ ನಾವು ಪಾಲನೆ ಮಾಡೋ ರೀತಿ ಸಂಪ್ರದಾಯ ಎಲ್ಲ ಹಿಂದೂ ಸಂಪ್ರದಾಯ ಗೊತ್ತುಂಟು, ಇತಿಹಾಸಕ್ಕೆ ಗೊತ್ತುಂಟು. ಮತ್ತೆ ಇವರು ಹೇಳ್ತಾರೆ ಎಲ್ಲ ಹಿಂದೂಗಳಂತ ಎಲ್ಲ ಇತಿಹಾಸ ಗೊತ್ತುಂಟು. ಆದ್ರೆ ನಾನು ಹೇಳುದು, ಹಾಗಾದ್ರೆ ಸಂವಿಧಾನದಲ್ಲಿ ಒಬ್ಬ ಕ್ರಿಶ್ಚಿಯನ್ಗೆ ಹಿಂದೂ ಆಗ್ಬಹುದು, ಹಿಂದೂ ಕ್ರಿಶ್ಚಿಯನ್ ಆಗ್ಬಹುದು, ಬಲವಂತದ ಇಲ್ಲವಾ ಇಲ್ಲದ್ರೆ ಕಂಪ್ಲೀಟ್ ಬ್ಯಾನ್ ಅಂತ ಇವರು ಹೇಳ್ಬೇಕು. ಬಲವಂತ ಆದ್ರೆ ಇವರು ಎಸ್ ಎಗ್ರಿ, ಯಾಕಂದ್ರೆ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಉಂಟು. ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ, ನಾನು ಕೇಳ್ತೇನೆ ಈ ಪ್ರಶ್ನೆ ಬಗ್ಗೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸ್ಟ್ಯಾನಿ ಅಂತ ಬೋಂದೇಲಿಂದ. ಸ್ಟ್ಯಾನಿ ಅವರು ಬೋಂದಳಿಂದ. ನಮಸ್ತೆ ಸರ್, ಮಾತಾಡಿ. ಓಕೆ, ನಮಸ್ತೆ ಇವರೇ. ನೋಡಿ, ಈಗ ನಿಮ್ಮ ಮೊದಲ ಒಂದು ವಿಷಯ ನನಗೆ ಕೇಳಲಿಕ್ಕಿದೆ. ಈ ಬಲವಂತದ ಮತಾಂತರ ಬಗ್ಗೆ ನೀವೊಂದು ಡಿಬೇಟ್ ಇಟ್ಟಿದ್ದೀರಾ. ಈ ಬಲವಂತದ ಮತಾಂತರ ಅದು ಹೇಗೆ ಸಾಧ್ಯ? ಯಾವುದೇ ಧರ್ಮ ಇರ್ಲಿ, ಬಲವಂತದ ಮತಾಂತರ ಸಾಧ್ಯ ಇದೆಯಾ? ನಿಮ್ಮನ್ನು ನಾನು ಬಲವಂತವಾಗಿ ಮತಾಂತರ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದು ಮುಖ್ಯ ಪ್ರಶ್ನೆ. ಕರೆಕ್ಟ್. ಎರಡನೇದು, ಈಗ ಇದು ನಿಜವಾಗಿ ಮತಾಂತರದ ವಿಷಯ ಅಲ್ಲ ಸ್ವಾಮಿ. ಇದು ರಾಜಕೀಯ ಡೊಂಬರಾಟ. ರಾಜಕೀಯ ಡೊಂಬರಾಟ ಯಾಕಂತ ಹೇಳಿದ್ರೆ, ನೋಡಿ, ಇವರು ಹಿಂದೂಗಳು ಎಲ್ಲರೂ ಆಳಲ್ಲ, ಒಳ್ಳೆ ಜನರು ಹಿಂದೂಗಳಿದ್ದಾರೆ. ಆ ಹಿಂದೂಗಳ ಒಳ್ಳೆ ಮನಸ್ಸನ್ನ ಈ ಮತದಾನದ ಸಮಯದಲ್ಲಿ ಕೆಡಿಸಿ ಮತ ಪಡೆಯುವಂತ ಒಂದು ಹುನ್ನಾರ ಇದು. ಇದು ಮೊನ್ನೆ ವಿಧಾನಸೌಧದಲ್ಲಿ ಗೂಳಿಹಟ್ಟಿ ರಾಜಶೇಖರ್ ಮಾತಾಡಿದ್ದು ಅದು ಇದಲ್ಲ, ಯಾವುದೇ ಧರ್ಮದ ಮೇಲಿನ ಪ್ರೀತಿಯಿಂದ ಅಲ್ಲ, ಖಾಲಿ ತನ್ನ ಸೀಟು ಉಳಿಸುವುದಕ್ಕಾರ ಮತ ಬ್ಯಾಂಕಿಗಾಗಿ ಮಾಡಿದ್ದು. ಮತ್ತೆ ಒಂದು ವಿಷಯ, ಆ ರಾಬರ್ಟ್ ರೊಸಾರಿಯೋ ಒಬ್ಬ ಕ್ರೈಸ್ತ ಅಲ್ಲ ಸ್ವಾಮಿ. ಅವನು ಅವರನ್ನು ಯಾಕೆ ನೀವು ಕೂತ್ಕೊಳಿಸ್ತೀರಾ? ನೀವು ಕೂತ್ಕೊಳಿಸಿ ಅಲ್ಲ, ಒಂದು ಚಿಂತಕರನ್ನ ಕರೆದು ಚಿಂತಕರ ಬೈಠಕ್ ಮಾಡಿಸಿ. ಒಂದು ಧರ್ಮಕ್ಕೆ ಬೈಯುವವರನ್ನ, ಅಂತವರನ್ನ ನೀವು ಕೂತ್ಕೊಳಿಸಿ ಡಿಬೇಟ್ ಮಾಡ್ತೀರಲ್ಲ ಸರ್, ಸರಿನಾ ಇದು? ಇದು ಸರಿನಾ ನೀವು ಮಾಡ್ತಾ ಇರೋದು? ಕೂತ್ಕೊಳಿಸಿ, ಚಿಂತಕರನ್ನ ಕೂತ್ಕೊಳಿಸಿ, ಮತದಾರರ ಬಗ್ಗೆ ಮಾತಾಡಿ, ಮತಾಂತರದ ಬಗ್ಗೆ ಸಂತೋಷ. ಕಾನೂನು ಬೇಕಾದ್ರೆ ತನ್ನಿ, ನಾವು ಯಾರು ವಿರೋಧ ಇಲ್ಲ. ಇಷ್ಟು ವರ್ಷಗಳಿಂದ ಎರಡು ಬ್ರದರ್, ಒಂದು ನಿಮಿಷ. ತಾವು ಹೇಳಿದಂತ ಕಡೆಯಲ್ಲಿ ಕೇಂದ್ರದಲ್ಲೂ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇದೆ. ಇವತ್ತಿಗೂ ಒಂದು ಗೋ ನಿಷೇಧ ಕಾಯ್ದೆ ತರಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಗಲಾಟೆ ಮಾಡ್ಲಿಕ್ಕೆ ಮಾತ್ರ ಸಾಧ್ಯನಾ? ತನ್ನಿ ಸ್ವಾಮಿ, ಕಾನೂನುಗಳನ್ನ ತನ್ನಿ. ಕರೆಕ್ಟ್ 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 ಪರ್ಫೆಕ್ಟ್. ಹೌದು, ನಿಜ. ತನ್ನಿ ಕಾನೂನುಗಳನ್ನ. ನಿಜ 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 ನಿಜ. ಓಕೆ. ಜೊತೆಗೆ ತಾವು ಒಂದು ವಿಚಾರವನ್ನ ಹೇಳಿದ್ರಿ ರಾಬರ್ಟ್ ರೊಸಾರಿಯೋ ಅವರ ಬಗ್ಗೆ. ಎಸ್, ಅವರನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಬಂದಾಗ ಯಾರ ಬಗ್ಗೆ ಕೂಡ ಯಾರು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ರಾಬರ್ಟ್ ರೊಸಾರಿಯೋ ಅವರು ಮನಸೋ ಇಚ್ಛೆ ಅವರು ಹೇಳ್ತಾ ಇರುವಂತದ್ದು, ನನ್ನ ನಾಯಕ, ನನ್ನ ಆರಾಧ್ಯ ಯೇಸು ಕ್ರಿಸ್ತರು ಅನ್ನುವಂಥದ್ದು, ಪ್ರಭು ಯೇಸು ಕ್ರಿಸ್ತರ ತತ್ವ ಆದರ್ಶವನ್ನ ನಾನು ಪಾಲಿಸ್ತಾ ಇದ್ದೇನೆ ಅನ್ನುವಂಥದ್ದು. ಇದಕ್ಕಿಂತ ಕ್ರೈಸ್ತರಾಗಬೇಕು, ನೈಜ ಕ್ರೈಸ್ತರಾಗಬೇಕು ಅನ್ನುವಂತಹ ವಿಚಾರಗಳಲ್ಲಿ ಬೇರೆ ವಿಚಾರಗಳಲ್ಲಿಲ್ಲ ಅನ್ನುವಂಥದ್ದು ನಮ್ಮ ಅನಿಸಿಕೆ. ಯಾಕಂದ್ರೆ ರಾಮನನ್ನ ಯಾರು ನಂಬ್ತಾರೆ ಆತ ಪಕ್ಕಾ ಹಿಂದೂ ಅನ್ನುವಂಥದ್ದು, ಯಾರು ಅಲ್ಲಾಹುನನ್ನ ನಂಬ್ತಾನೆ ಆತ ಪಕ್ಕಾ ಮುಸ್ಲಿಂ ಅನ್ನುವಂಥದ್ದು. ಆತನ ಅಜೆಂಡಾಗಳು ಅಥವಾ ಆತ ಯಾವುದೇ ವಿಚಾರಗಳಲ್ಲಿ ಆತ ರೈಟ್ ವಿಂಗ್ ಆಗಿರ್ಬೋದು, ಲೆಫ್ಟ್ ವಿಂಗ್ ಆಗಿರ್ಬೋದು, ಎಡಪಂಥೀಯ ಬಲಪಂಥೀಯ, ಇದೆಲ್ಲ ಸೆಕೆಂಡರಿ. ಆತ ಯಾರು ಆತನ ಆರಾಧ್ಯ ದೈವರಾಗಿರ್ತಾರೆ ಆ ಧರ್ಮಕ್ಕೆ ಆತ ಸೇರಿರ್ತಾರೆ. ಸೊ ಅದೇ ರೀತಿ ರಾಬರ್ಟ್ ರೊಸಾರಿಯೋ ಈಗಾಗಲೇ ಹೇಳಿದ್ದಾರೆ, ನಾನು ಯೇಸು ಕ್ರಿಸ್ತನನ್ನ ಮನಸೋ ಇಚ್ಛೆ ಆರಾಧನೆ ಮಾಡ್ತಾ ಇದ್ದೇನೆ ಅನ್ನೋಂಥದ್ದು. ನೋ ಡೌಟ್ ಅಂತಹ ಒಂದು ಕನ್ನಡ ಶುದ್ಧಿ ಇದ್ರೆ ಸಾಕು ಎಲ್ಲದಕ್ಕೆ ಅನ್ನುವಂತಹ ವಿಚಾರ. ಸೊ ದಟ್ಸ್ ವೈ. ಅಂಡ್ ತಾವು ಕೇಳುವಂಥ ಪ್ರಶ್ನೆಗಳಿಗೆ ವೆಲ್ಕಮ್. ತಾವು ಹೇಳಿರುವಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಬಿಜೆಪಿಯ ಕೈಯಲ್ಲಿರುವಂಥದ್ದು. ಅವರುಗಳಿಗೆ ಈ ಒಂದು ನಿಷೇಧ ಕಾಯ್ದೆನ ತರಬಹುದು, ನೋ ಪ್ರಾಬ್ಲಮ್ ಅನ್ನುವಂಥದ್ದು. ಯಾಕೆ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಗೋ ವಿಚಾರವಾಗಿಯೂ ಕೂಡ ತಾವು ಮಾತಾಡಿದ್ವಿ. ಈ ಪ್ರಶ್ನೆನ ನಾನು ಕೇಳ್ತೇನೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್ ಮಾತಾಡಿ ದಯಾನಂದ್ ಅವರೇ. ಯಾವ ಸರ್? ಎಸ್, ಮಾತಾಡಿ. ಅವರು ಹೇಳ್ತಾ ಇದ್ದಾರಲ್ಲ, ಕ್ರಿಶ್ಚಿಯನರು ಯಾವಾಗಲೂ ಕೂಡ ಇದು ಮತಾಂತರ ಮಾಡ್ತಾ ಇಲ್ಲ, ನಮ್ಮವರಲ್ಲ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಇವರಿಗೆ ಅದನ್ನು ಖಂಡಿಸಬಹುದಲ್ಲ? ಇವರು ಕೂಡ ಅದನ್ನು ಕ್ರೈಸ್ತವ ನಮ್ಮ ಜನರು ಅಲ್ಲ ಅಂತ ಹೇಳಿ ಇವರಿಗೆ ಖಂಡಿಸಬಹುದಲ್ಲ? ಇವರು ಯಾಕೆ ಖಂಡಿಸ್ತಿಲ್ಲ? ಅವರಿಗೆ ಬೆಂಬಲವನ್ನು ಯಾಕೆ ಕೊಡ್ತಾ ಇದ್ದಾರೆ? ಅನಂತರ ಮುಖ್ಯಮಂತ್ರಿ ಅವರ ನಿಯೋಗ ಕೊಂಡೋಗಿ ಇವರು ಅದು ಕಾನೂನು ತರಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸರಿನಾ? ಇವರಿಗೆ ಯಾಕೆ ಭಯ? ಇವರು ಮಾಡುದಿಲ್ಲ ಅಂದ್ರೆ ಇವರಿಗೆ ಯಾಕೆ ಭಯ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಮತಾಂತರ ಇವತ್ತು ಉಳ್ಳಾಳದ ಕೇಸಲ್ಲಿ ಭಿತ್ತಿಪತ್ರ ಪುಸ್ತಕ ಇಟ್ಟು ಹೋಗಿದ್ದಾರೆ. ಯಾರು ಇಟ್ಟು ಹೋಗಿದ್ದಾರೆ? ಯಾವ ಧರ್ಮದವರು, ಯಾವ ಜಾತಿಯವರು ಇಟ್ಟಿದ್ದಾರೆ? ರಾಜಕೀಯಕ್ಕೆ ಇಟ್ಟಿದ್ದಾರ? ಸುಮ್ಮನೆ ಗೊಂದಲ ಹುಟ್ಟಿಸ್ಲಿಕ್ಕೆ ಅದನ್ನು ಇಟ್ಟು ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಪುನಃ ಅವರು ನಮ್ಮ ಜನ ಅಲ್ಲ ಅಂತ ಹೇಳಲಿಕ್ಕೆ ನಾನು ನೋಡಿದ್ದೇನೆ ಅವರನ್ನು ನಾನು ನೋಡ್ಲಿಲ್ಲಮ್ಮ. ದಯಾನಂದ, ಸಾರಿ, ಅವರನ್ನು ನಾನು ನೋಡ್ಲಿಲ್ಲ. ದಯಾನಂದ್ ಅವರೇ, ಅವರು ಯಾರಂತ ನಮ್ಗೆ ಗೊತ್ತಿಲ್ಲ. ಈಗ ನಾನು ಜನ ನೋಡಿದ್ರೆ ಇವರು ನಮ್ಮ ಜನನ, ಅವರ ಜನನ, ಬೇರೆಯವ್ರ ಜನ ಅಂತ ನಾನು ಹೇಳ್ಬೋದು. ಯಾರು ಇಟ್ಟು ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಈಗ ಪೊಲೀಸ್ ವಿಚಾರಣೆ ಮಾಡಿ CCTV ಮುಖಾಂತರನ ಬೇರೆ ಯಾವ ವ್ಯವಸ್ಥೆ ಮುಖಾಂತರ ಅವರು ಯಾರು ಅದನ್ನು ಇಟ್ಟು ಹೋಗಿದ್ದಾರೆ ಅಂತ ತಿಳಿದ್ರೆ, ಹುಡುಕಿದ್ರೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಯಾರು ಇಟ್ಟದ್ದು. ನಾನು ಇಷ್ಟೇ ಹೇಳೋದು, ನಾವು ಬಲವಂತದ ಮತಾಂತರ ಯಾವತ್ತೂ ಮಾಡ್ಲಿಲ್ಲ.
ಕ್ಯಾಥಲಿಕ್ ಧರ್ಮ ಪ್ರಾಂತ್ಯದಿಂದ ಕ್ಯಾಥಲಿಕ್ ಕ್ರಿಶ್ಚಿಯನ್ನರು ಯಾವತ್ತೂ ಬಲವಂತದ ಮತದಾನ ಮಾಡಲಿಲ್ಲ. ಇಷ್ಟೇ ನಾನು ಹೇಳೋದು. ಓಕೆ ಓಕೆ ಸರ್, ಬರ್ತೇನೆ ನಾನು. ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ರಾಬರ್ಟ್ ರೋಸರಿ ಅವ್ರ ಜೊತೆ ಹೋಗ್ಬೇಕು. ಎಸ್ ಸರ್, ರಾಬರ್ಟ್ ರೋಸರಿ ಅವರು. ಎಸ್ ಸರ್, ಮಾತಾಡಿ ಸರ್. ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದು? ಬಲವಂತನ ಅದೇ ಘಟನೆ ಬಗ್ಗೆ ಯಾರು ಮಾಡಿದ್ದು ಗೊತ್ತಿಲ್ಲ ಹೇಳಿದ್ರು. ಇದಕ್ಕಿಂತ ಮುಂಚೆ ಅನೇಕ ಘಟನೆಗಳು ಆಗಿವೆ, ಯಾರು ಮಾಡಿದ್ದು ಗೊತ್ತಿಲ್ಲದ್ದು. ಆದರೆ ಚರ್ಚ್ ಬೀದಿಗಿಳಿದು ಖಂಡನೆ ಮಾಡಿದೆ, ವಿರೋಧ ಮಾಡಿದೆ. ಇದರ ಬಗ್ಗೆ ಯಾಕೆ ನಾವು ನಿಮ್ಮ ಬಿಷಪ್ ಅವರು ಯಾಕೆ ಹೇಳಿಕೆ ಕೊಡಬಾರ್ದು, ಖಂಡನೆ ಯಾಕೆ ಮಾಡಬಾರ್ದು, ಅದನ್ನ ಯಾಕೆ ಮಾಡ್ತಾ ಇಲ್ಲ ಹೇಳಿ. ನಾವು ಇದನ್ನು ಖಂಡಿತವಾಗಿ ಖಂಡಿಸ್ತೇವೆ ಇಂಥ ಘಟನೆ ಅಂತ ಹೇಳಿ, ಯಾಕೆ ಹೇಳ್ತಾ ಇಲ್ಲ? ಹಿಂದೆ ಖಂಡಿಸಿದ್ದೇವೆ, ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನ ಘಟನೆಯನ್ನು ಉಳ್ಳಾಲದಲ್ಲಿ ಆದದ್ದು ಭಿತ್ತಿಪತ್ರ ನಾನು ಹೇಳಿದಲ್ಲ, ಬಿಷಪ್ ಹೇಳಿಕೆ ಕೊಡಿಸಿ ಹೇಳಿದಲ್ಲ. ಈಗ ನಾನು ಹೇಳಿದಲ್ಲ, ಖಂಡನೆ ಮಾಡಿ ಬಿಷಪ್ ಹೇಳಿಕೆ ಕೊಡ್ಲಿ ಅಂತ ಹೇಳುದು ನಾನು. ಏನಂತ ಖಂಡನೆ ಮಾಡ್ಬೇಕು? ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾರಿಗೆ ಅಂತ ಖಂಡನೆ ಮಾಡ್ಬೋದಿತ್ತಲ್ಲ, ಮಾಡಿ ಖಂಡನೆ ಖಂಡಿತ ಗೊತ್ತಾಗುತ್ತೆ ನಿಮ್ಗೆ ನಿಜ ಬಣ್ಣ. ಓಕೆ ಓಕೆ ಓಕೆ. ಒಂದಷ್ಟು ಜನರಿಗೆ, ಒಂದ್ ನಿಮಿಷ ಸರ್, ನಿಮ್ಮ ಹತ್ರನೇ ಮಾತಾಡ್ಲಿಕ್ಕಿತ್ತು. ಒಂದಷ್ಟು ಜನರಿಗೆ ಗೊತ್ತಾಗ್ಬೇಕು ಇದು ಮಿಷನ್ ವಾಟ್ ಈಸ್ ಮಿಷನ್ ಮಂತ್, ಅದೊಂದರ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿಸ್ಕೊಡ್ಬೇಕು ನೀವು ದಯವಿಟ್ಟು. ಇಡೀ ಪ್ರಪಂಚದಲ್ಲಿ ಅಕ್ಟೋಬರ್ ತಿಂಗಳಿಗೆ ಒಂದು ವಿಶೇಷ ಮಹತ್ವ ಇದೆ. ಅಕ್ಟೋಬರ್ ತಿಂಗಳನ್ನು ಮಿಷನ್ ಮಂತ್ ಅಂತ ಕರೀತಾರೆ. ಇಡೀ ವಿಶ್ವದಲ್ಲಿ ಚರ್ಚ್ಗೆ ಮಿಷನ್ ಮಂತ್ ಅಂದ್ರೆ ಅದು ಇರುವ ಕ್ರೈಸ್ತರ ಆ ಬಗ್ಗೆ ಚಿಂತನೆ ಮಾಡಿ ಇಡೀ ವಿಶ್ವದಲ್ಲಿ ಹೇಗೆ ಕ್ರೈಸ್ತರು ಪ್ರಸರಿಸಬೇಕು ಎಂಬುದರಲ್ಲಿ ಚಿಂತನೆ ಮಾಡಿ ಅದಕ್ಕೆ ನಾವು ಹೇಗೆ ಸಹಕಾರ ಮಾಡಬಹುದು ದುಡ್ಡಿನ ರೂಪದಲ್ಲಿ. ಮೂರನೇ ಭಾನುವಾರ, ಅಕ್ಟೋಬರ್ ತಿಂಗಳ 3ನೇ ಭಾನುವಾರ ಮಂಗಳೂರಿನಲ್ಲಿ ಮಿಷನ್ ಸಂಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಆವತ್ತು ನಾವು ಇಡೀ ವರ್ಷ ಮಾಡಿದ ಕಲೆಕ್ಷನ್, ಕಾಯಿನ್ಸ್ ಇರ್ಲಿ, ಅದು ರೂಪಾಯಿ ಇರ್ಲಿ, ಆ ದಿನ ನಾವು ಚರ್ಚಿಗೆ ದಾನ ಮಾಡಬೇಕು. ಆ ದುಡ್ಡು ಮತಾಂತರಕ್ಕೆ ಹೋಗುತ್ತೆ. ಇದು ಪ್ರತಿಯೊಬ್ಬನ ರಾಬರ್ಟ್ ರೋಸರಿ ಅವರು ಕ್ರೈಸ್ತರಲ್ಲ, ನೀವು ಎಷ್ಟು ದಾನ ಕೊಡ್ತಾ ಇದ್ದೀರಿ? ಅವರು ಕ್ರೈಸ್ತರಲ್ಲ, ಅವ್ರು ಹೇಳಿ ಅವ್ರು ಎಷ್ಟು ಕೊಡ್ತಾರೆ ಅಂತ ಹೇಳಿ. ಅವರು ಕೂಡ ಕ್ರೈಸ್ತರಲ್ಲ ಹೇಳಿದ್ರಲ್ಲ. ಕೊಡ್ತೇನೆ, ನೀವು ಲೆಕ್ಕ ಕೇಳಿದ್ದೀರಿ. ನಾನು ಹೇಳ್ತೇನೆ, ಅವರು ಡಬ್ಬೆ ಕೊಡ್ತಾರೆ, ಇದು ಕವರ್ ಕೊಡ್ತಾರೆ, ಅದ್ರಲ್ಲಿ ಗುಟ್ಟಲ್ಲಿ ಕೊಡಿ ಅಂತ ಹೇಳಿ. ಅಂದ್ರೆ ಮತಾಂತರ ಆಗುದಂತ ಗೊತ್ತಿದ್ರೆ ನೀವು ಯಾಕೆ ಕೊಡ್ತಾ ಇದ್ದೀರಿ? ಯಾಕೆ ಕೊಡ್ತಾ ಇದ್ದೀರಿ? ನೀವು ಯಾಕೆ ಕೊಡ್ತಾ ಇದ್ದೀರಿ? ಯಾಕೆ ಕೊಡ್ತಾ ಇದ್ದೀರಿ? ಮತಾಂತರ ಆಗೋದಕ್ಕೆ ಈ ಹಣ ಉಪಯೋಗಿಸ್ತಾರೆ, ಯಾಕೆ ಕೊಡ್ತಾ ಇದ್ದೀರಿ? ಜನತೆಗೆ ಯಾಕೆ ಕೊಡ್ತಾ ಇದ್ದೀರಿ? ತಿಳಿಸ್ಬೇಕಿತ್ತು. ಯಾಕೆ ಕೊಡ್ತಾ ಇದ್ದೀರಿ? ಥ್ಯಾಂಕ್ ಯು ರಾಬರ್ಟ್ ರೋಸರಿ, ತುಂಬಾ ಜನತೆಗೆ ತಿಳಿಯಿತು. ಮತಾಂತರ ಆಮಿಷದ ಮತಾಂತರ ಅವರು ಕ್ರೈಸ್ತರು ಅಂತ ಹೇಳ್ತಾರೆ. ದೊಡ್ಡ ರೀತಿ ಜಾಗೃತಿಯಾಗಿರ್ಬೇಕು ಈ ವಿಷಯದಲ್ಲಿ. ಅವ್ರು ನೋಡಿ ಬರ್ತಾರೆ, ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಮಿಷನ್ ಅಂದ್ರೆ ಮತಾಂತರ, ಆಮಿಷದ ಮೂಲಕ ಮತಾಂತರಕ್ಕೆ ಬರಬಹುದು. ಪ್ರಾರಂಭ ಇವಾಗಲೇ ಕರಪತ್ರಗಳ ಮೂಲಕ ಪ್ರಾರಂಭ ಆಗ್ತಾ ಇದೆ. ಎಸ್ ಸರ್, ಏನ್ ಸರ್ ಇದು ಮಿಷನ್ ಮಂತ್ ಅನ್ನುವಂಥದ್ದು? ಏನು ವಿಚಾರ, ಏನ್ ವಿವಾದ? ಅದು ರಾಬರ್ಟ್ ರೋಸರಿ ಮತ್ತೆ ಪೋರ್ಚುಗೀಸ್ ಕ್ರಿಶ್ಚಿಯನರಿಗೆ ಮಾತ್ರ ಗೊತ್ತಿದ್ದ ವಿಷಯ. ಮಿಷನ್ ಮಂತ್ ಅಂತ ಏನಿಲ್ಲ ನಮಗೆ. ಪೋರ್ಚುಗೀಸ್, ಅಮೆರಿಕನ, ರೋಮನ ಎಲ್ಲ ನಮಗೆ ಕ್ರೈಸ್ತರೇ. ಇಲ್ಲಿ ಕ್ರೈಸ್ತರು ಮತಾಂತರ ಗೊತ್ತಿರೋದು ನಮ್ಗೆ, ಅದು ಬಾಕಿದ್ದು ಗೊತ್ತಿಲ್ಲ. ಓಕೆ ಓಕೆ, ಎಸ್ ಎಸ್ ಸರ್. ಮಿಷನ್ ಮಂತ್ ಅಂತ ಏನಿಲ್ಲ. ಮಿಷನ್ ಮಂತ್ ಅಂದ್ರೆ ನಮ್ಮ ಏನು ವ್ಯವಸ್ಥೆ ಇದೆ, ನಮ್ಮ ಸಿಸ್ಟಮ್ ಏನಿದೆ, ಈ ಗುರುಗಳಿದ್ದಾರೆ, ಅವ್ರ ನಮ್ಮ ಶಾಲೆಗಳಿವೆ, ಆಸ್ಪತ್ರೆಗಳಿವೆ, ಅದಕ್ಕೆಲ್ಲ ಸಹಾಯ ಮಾಡಲಿಕ್ಕೆ ನಾವು ಸಣ್ಣ ಸಣ್ಣ ಕಾಣಿಕೆಯನ್ನು ಒಟ್ಟಿಗೆ ಮಾಡಿ ನಮ್ಮ ಎಲ್ಲಿ ಅಗತ್ಯ ಇದೆ. ಈಗ ನಾವು ಏನಾದರೂ ಅನಾಹುತ ಆದಾಗ, ಫ್ಲಡ್ಸ್ ಆದಾಗ, ಅರ್ತ್ಕ್ವೇಕ್ ಆದಾಗ ನಾವು ಈ ದುಡ್ಡನ್ನು ಒಟ್ಟಿಗೆ ಮಾಡಿದ ದುಡ್ಡನ್ನು ಅಲ್ಲಿಗೆ ಕಳಿಸಿ ಅದನ್ನು ಉಪಯೋಗಿಸ್ತೇವೆ. ಈ ಕೊರೋನಾ ಟೈಮಲ್ಲಿ ಎಷ್ಟೋ ಸಾವಿರ ಕಿಟ್ಸ್ಗಳನ್ನು ನಾವು ಕೊಟ್ಟಿದ್ದೇವೆ. ಕೊರೋನಾ ಪ್ರಾರಂಭವಾಗುವಾಗಲೇ ನಮ್ಮ ಎಲ್ಲ ಇಂಡಿಯಾದ ಬಿಷಪ್ಸ್ನವರು ಒಟ್ಟಿಗೆ ಸೇರಿ CBC ಅಂತ ಇದೆ, ಅವರು ನಮ್ಮ ಎಲ್ಲ ಆಸ್ಪತ್ರೆಗಳ ಸಾಧಾರಣ 1,000 ಬೆಡ್ಗಳನ್ನು ನಾವು ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ತುಂಬಾ ಕಡೆಯಲ್ಲಿ ಫ್ರೀಯಾಗಿ. ಇದಕ್ಕೆ ಈ ಸೇವೆಗೆ ಬೇಕಾದ ಹಣವನ್ನು ನಾವು ಒಟ್ಟಿಗೆ ಕಲೆಕ್ಷನ್ ಮಾಡಿ ಅಲ್ಲಿಗೆ ಕಳಿಸುವುದು ಅಷ್ಟೇ. ಮತ್ತೆ ಅದು ಮತಾಂತರಗಂತ ಉಪಯೋಗಿಸ್ತೀವಿ, ಬಳಕೆ ಆಗುತ್ತೆ ಅನ್ನುವಂತಹ ವಿಚಾರ ಅವರಿಗೆ ಗೊತ್ತು. ಅದು ಹೇಗೆ, ಈಗ ನಾವು ಆಸ್ಪತ್ರೆಯಲ್ಲಿ ಖರ್ಚು ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಆದ ಕೂಡಲೇ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣ ಆದ ಕೂಡಲೇ ಏನು ನೀವು ಕ್ರಿಶ್ಚಿಯನ್ ಆಗಿ ಅಂತ ಹೇಳ್ತೇವೆ? ಯಾ ಶಾಲೆಯಲ್ಲಿ ಎಜುಕೇಶನ್ ಕೊಟ್ಟಾಗ ನೀವು ಪಾಸ್ ಆಗಿ ಹೊರಗೆ ಹೋಗುವ ನಿಮ್ಗೆ ಕೈಯಲ್ಲಿ ಡಿಗ್ರಿ ಕೊಡ್ಬೇಕಾದ್ರೆ ನೀವು ಕ್ರಿಶ್ಚಿಯನ್ ಆದ್ರೆ ಮಾತ್ರ ಡಿಗ್ರಿ ಕೊಡ್ತೇವೆ. ಮಾಡಿದಕ್ಕೆ ಸಾವಿರಾರು ಉದಾಹರಣೆಗಳಿವೆ. ಈ ಒಂದು ವಿಚಾರ ಹಾಗೆ ಮತಾಂತರ ಮಾಡೋದಾದ್ರೆ ನಾನು ಒಪ್ಕೊಳ್ತೇನೆ. ಅನೇಕ ಶಾಲಾ ಕಾಲೇಜುಗಳನ್ನ ರನ್ ಮಾಡ್ತೀರಾ, ಅನೇಕ ಆಸ್ಪತ್ರೆಗಳಿದೆ ಅಲ್ವಾ ಸರ್? ಅಲ್ವಾ? ಹೌದು.
ಮತಾಂತರ ಮಾಡೋದು ಅಂತಂದ್ರೆ ಅನೇಕ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ವಿದ್ಯಾರ್ಜನೆಗೋಸ್ಕರ ಖಂಡಿತ ಇದೆ. ಇದೆ. Private ಮತಾಂತರ ಸ್ಕೂಲ್ಗಳಿದೆ, ಮಾಡೋದಿತ್ತು. ಫೀಸ್ ಕಟ್ಟಿ ಹೋಗ್ತಾರೆ. ಮತಾಂತರ ಫೀಸ್ ಮಾಡಬಹುದಿತ್ತು. ಯಾಕೆ ಕಟ್ತಾರೆ? ವಿದ್ಯಾರ್ಥಿಗಳು ಫೀಸ್ ಕಟ್ಟಿ ಯಾಕೆ ಹೋಗ್ತಾರೆ ಅಲ್ಲಿ. ಫೀಸ್ ಯಾಕೆ ಇವಾಗ ನೋಡಿ, ಕಟ್ತಾರೆ? ಜಾಗೃತಿ ಆಗಿದ್ದಾರೆ. ಶಾಲೆಗೆ ಹೋಗಿ ಮತಾಂತರ ಆಗು ಅಂತ ಹೇಳಿದ್ರೆ ಆಗುದಿಲ್ಲ. ಫೀಸ್ ಅಂತವರನ್ನೇ ಯಾಕೆ ಹುಡುಕ್ತಾರೆ ಮತಾಂತರ ಮಾಡ್ಲಿಕ್ಕೆ. ಇಲ್ಲ, ನೀವು ಈಗ ಅಂತವರನ್ನೇ topic ಹುಡುಕ್ತಾರೆ. ಇಲ್ಲ, ಇಲ್ಲ, ನೋಡಿ, ಇಲ್ಲ, ಇಲ್ಲ, ಯಾರು ಇಲ್ಲ, ಇಲ್ಲ, ಬೇಕು ಇಲ್ಲ, ಇಲ್ಲ. ನೋಡಿ, ನಾನು ಹೇಳ್ತೇನೆ, ದಲಿತರನ್ನ ಇವ್ರು ಮತಾಂತರ ಮಾಡ್ತಾರೆ. ನನ್ನ ಪ್ರಕಾರ ಇಲ್ಲ ನನ್ನ ಪ್ರಕಾರ ಚರ್ಚ್ಗಳಲ್ಲಿ ಮಾತ್ರ ಮತಾಂತರಗಳ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಅಲ್ಲ, ನಾನು ವೆರಿ ಫ್ರಾಂಕ್ಲಿ ಅಲ್ಲ, ನೋಡಿ, ಚರ್ಚ್ಗಳು ಮಾತ್ರ ಅಲ್ಲ, ಪ್ರಾರ್ಥನಾ ಕೇಂದ್ರಗಳ ಮೂಲಕ ಮನೆ ಮನೆಗೆ ಹೋಗಿ ಅಕ್ಕಿ ಕೊಟ್ಟು ಸೇವೆಯ ರೂಪದಲ್ಲಿ ಮತಾಂತರ ಮಾಡಿದ್ರೆ. ಒಂದು ನಿಮಿಷ ನಾನು ಹೇಳುದಾಗಾದ್ರೆ, ಮದರ್ ತೆರೇಸಾ ಭಾರತಕ್ಕೆ ಬಂದ್ರಲ್ವಾ, ಅವರ ಗ್ರಾಮ, ಅವ್ರು ಹುಟ್ಟಿರುವ ಗ್ರಾಮ ಕುಗ್ರಾಮ ಆಗಿತ್ತಲ್ವಾ, ಆ ಭಾರತಕ್ಕಿಂತ ತುಂಬಾ ಬಡ ಗ್ರಾಮ ಆಗಿತ್ತಲ್ವಾ, ಸೇವೆ ಅಲ್ಲಿ ಕೂಡ ಮಾಡಬಹುದಿತ್ತಲ್ವಾ, ಖಂಡಿತ ಮಾಡ್ಬೋದಿತ್ತಲ್ಲ. ಅವರಿಗೆ ಭಾರತಕ್ಕೆ ಯಾಕೆ ಬಂದ್ರು? ಇಲ್ಲಿ ಸೇವೆ ಮಾಡಿ ಅವ್ರು ಏನ್ ಮಾಡಿದ್ರು? ಏನಾದ್ರು ಕನ್ವರ್ಷನ್ ಮಾಡಿ? ಖಂಡಿತವಾಗಿ ಪ್ರತಿಯೊಂದು ಮಗುವಿನ ಕುತ್ತಿಗೆಯಲ್ಲೂ ಕೂಡ ಕ್ರಾಸ್ ಇತ್ತು. ನಾನು ಎಷ್ಟೋ ಆರ್ಟಿಗಳನ್ನ ಓದಿದ್ದೇನೆ. ಎಲ್ಲ ಕುತ್ತಿಗೆ ಮಗು ಕ್ರಾಸ್ ಹಾಕಿದ ಕೂಡಲೇ ಇದಾಗ್ತಾರ, ಮತಾಂತರ ಆಗ್ತಾರ. ಸೇವೆಯ ರೂಪದಲ್ಲಿ ಅವ್ರಿಗೆ ಆಮಿಷದ ಮತಾಂತರ ಖಂಡಿತವಾಗಿ ಆಗ್ತಾ ಇದೆ. ಖಂಡಿತ ಇಲ್ಲ, ಇಲ್ಲ, ಮಲ್ಪೆ ಒಂದು ಕೊಡವೂರಿನ ಕೇಸನ್ನು ನಾನು ಇಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಇಲ್ಲ ಬರ್ತೇನೆ, ನಾನು ಮಾತಾಡ್ತೇನೆ. ಹಾಗಾದ್ರೆ ಮತಾಂತರ ಈ ವಿಚಾರಗಳೇ ತುಂಬಾ ದ್ವಂದ್ವವಾಗಿರುವಂತದ್ದು. ಬಲವಂತದ ಮತಾಂತರ ಜೊತೆಗೆ ಆಮಿಷದ ಮತಾಂತರ ಸ್ವಾಯಿಚ್ಛೆಯ ಮತಾಂತರ ಯಾವ ರೀತಿ ಹೇಳಲಿಕ್ಕಾಗುತ್ತೆ? ನಾನು ಅದಕ್ಕೆ ಉದಾಹರಣೆ ಕೊಡ್ಬೋದು. ಫೋರ್ಡ್ ಕಂಪನಿ ಇದೆ. ಫೋರ್ಡ್ ಕಂಪನಿಯ ಅವರ ಮಗಳು ಅಲ್ಲಿ ಮತಾಂತರ ಆಗ್ತಾಳೆ ಅಂತ. ಯಾವ ರೀತಿ ಮತಾಂತರ ಆಗ್ತಾಳೆ? ರಾಮಕೃಷ್ಣ ಅಂತ ಅನ್ಕೊಂಡು ಭಾರತಕ್ಕೆ ಬಂದು ಅವರ ಮೊಮ್ಮಗಳು ಯಾವ ರೀತಿ ಮತಾಂತರ ಆಗ್ತಾಳೆ? ಸ್ಟಾಲಿನ್, ರಷ್ಯಾದ ಸ್ಟಾಲಿನ್ ಮಗಳು ಇರ್ಬೋದು, ಅವರ ಹೆಸರಿದೆ. ಅವ್ರು ಯಾವ ರೀತಿ ಮತಾಂತರ ಆಗ್ತಾರೆ? ಸ್ವ ಇಚ್ಛೆಯಿಂದ ನಾನು ಗಂಗಾ ನದಿ ತೀರದಲ್ಲಿ ಇರಬೇಕು, ಅವರನ್ನ ಯಾರು ಅಪ್ರೋಚ್ ಮಾಡಿಲ್ಲ, ಬನ್ನಿ ನಮ್ಮ ಧರ್ಮಕ್ಕೆ ಕರಪತ್ರ ಕೊಟ್ಟು. ಯಾವಾದ್ರೂ ಹಿಂದೂ ಇದೆಯಾ? ಯಾರಾದ್ರೂ ಹಿಂದೂಗಳು ಹೋಗಿ ನೀ ಬಾಪ ಬಾ ಮತ್ತೆ ಕ್ರೈಸ್ತ ಧರ್ಮದವರು ಹಿಂದೂ ಧರ್ಮಕ್ಕೆ ಕನ್ವರ್ಷನ್ ಆದ್ರೆ ಅಂದ್ರೆ ಕ್ರೈಸ್ತ ಧರ್ಮದವರು ಹಿಂದೂ ಯಾರು ಕರೆಯಲ್ಲ ಸ್ವಾಮಿ. ಎಲ್ಲಿದೆ ನಿಮ್ಗೆ ಮತಾಂತರ? ದೇವಸ್ಥಾನದಲ್ಲಿ ಕನ್ವರ್ಟ್ ಮಾಡೋದು. ಈ ಪ್ರಶ್ನೆಯನ್ನ ದೇವಸ್ಥಾನದಲ್ಲಿ ಕನ್ವರ್ಟ್ ಮಾಡೋದಿದೆಯಾ? ಈ ಪ್ರಶ್ನೆ ಡಾಕ್ಯುಮೆಂಟ್ ಮಾಡಿ ಕೊಡ್ತೀವಿ ನಾವು. ಸರಿಪಳ ಅವರೇ, ಈ ಪ್ರಶ್ನೆಯನ್ನ ಫಸ್ಟ್ ಕಾಲರ್ ಕೇಳಿರುವಂತದ್ದು. ಕ್ರೈಸ್ತ ಧರ್ಮದಲ್ಲಿರುವಂತಹ ವ್ಯಕ್ತಿ ಹಿಂದೂ ಧರ್ಮಕ್ಕೆ ಬರಬಹುದು, ಮತಾಂತರ ಅಂತ ಅನ್ಸೋದೇ ಬರಬಹುದಾ? ಮತಾಂತರ ಅಂತ ಅನ್ಸೋದೇ ಇಲ್ಲ. ಅವ್ನು ಮರಳಿ ಮಾತು ಧರ್ಮಕ್ಕೆ ಬರೋದಷ್ಟೇ. ಹೇಗೆ ಮರಳಿ ಮಾತು? ಯಾಕಂದ್ರೆ ನಾನು ಹೇಳಿದ ಅವಾಗ, ನೀವು ಯಾರು? ನೀವು ಮೂಲ ಯಾರು? ಮೂಲ ಸಾವಿರ ವರ್ಷ ಹಿಂದೆ ಮಾತಾಡುವ ಮೂಲ ಇದು ಭಾರತದ ಭಾರತದಲ್ಲಿ 10 ವರ್ಷ ಪ್ರಜೆ ಇದ್ರೆ ನಾವು ಮತಾಂತರ ಅಲ್ಲ. ಮತಾಂತರ ಎಲ್ಲಿ ಮಾಡಿದ್ದೇವೆ ಹೇಳಿ? ಯಾವ ದೇವಸ್ಥಾನಗಳಲ್ಲಿ ಡಾಕ್ಯುಮೆಂಟ್ ಮಾಡಿ ಕೊಡ್ತಾರೆ ನಿಮ್ಗೆ? ಯಾರು ಮತಾಂತರ ಮಾಡ್ತಾರೆ? ಯಾರು ಡಾಕ್ಯುಮೆಂಟ್ ಕೊಟ್ಟು ಹಿಂದೂ ಧರ್ಮಕ್ಕೆ ಬನ್ನಿ ಅಂತ ವಿಚಾರವನ್ನ ವಿಮರ್ಶೆ ಮಾಡ್ಕೊಳ್ಳೋಣ. ಫಸ್ಟ್ ಕಾಲರ್ ಹೇಳಿರುವಂತಹ ವಿಚಾರ, ಕ್ರೈಸ್ತ ಧರ್ಮದ ಯುವಕ ಹಿಂದೂ ಧರ್ಮಕ್ಕೆ ಬಂದ್ರೆ ವೆಲ್ಕಮ್ ಮಾಡ್ತೀರಾ? ಅಂದ್ರೆ ವೆಲ್ಕಮ್ ಮಾಡೋದಿಲ್ಲ, ಅವನ ಸ್ವ ಇಚ್ಛೆ ಇರಬೇಕು. ಸ್ವ ಇಚ್ಛೆ ಅಂದ್ರೆ ಅವ್ನು ಯಾಕೆ ಬರ್ತಾ ಇದ್ದಾನೆ? ಯಾಕೆ ಬರ್ತಾ ಇದ್ದಾನೆ? ನನ್ನ ಹತ್ರ ಬಂದೊಬ್ಬ ನಾನು ಮತಾಂತರ ಆಗ್ತೇನೆ ಅಂತ ಹೇಳಿದ್ ನನ್ಗೆ ಗೊತ್ತಿಲ್ಲಪ್ಪ. ನೋಡಿ, ನಮ್ಮ ಧರ್ಮದಲ್ಲಿ ನಾನು ಹೇಳೋದಾದ್ರೆ ನಮ್ಮ ನ್ಯೂನತೆಗಳಿದೆ. ಶಿಕ್ಷಣನೇ ನಾವು ನಮ್ಮ ಶಿಕ್ಷಣ ಮಕ್ಕಳಿಗೆ ಕೊಡ್ತಾ ಇಲ್ಲ, ಇನ್ನೊಬ್ಬರಿಗೆ ಬೇರೆಯವರಿಗೆ ಕೊಟ್ಟು ಬಾ ಅಂತ ಕರೀಲಿಕ್ಕೆ ಹೇಳೋದ. ನಾವು ಇಂಥ ಪುಸ್ತಕಗಳನ್ನು ಪ್ರಕಟ ಮಾಡಿ ಹಂಚ್ತಾ ಇದೀವ ಕ್ರೈಸ್ತರ ಮನೆಗೆ, ಅಥವಾ ಪ್ರಾರ್ಥನಾ ಸಭೆಗಳನ್ನ ಮಾಡಿ ರಾ ಅಂತ ನಿನ್ಗೆ ಗುಣ ಮಾಡ್ತೇನೆ ಅಂತ ಎಲ್ಲ ಅದೇ ರೀತಿ ಸ್ವ ಇಚ್ಛೆ ಎಲ್ಲಿ ಬರ್ತಾರೆ ಸ್ವಾಮಿ ಸ್ವ ಇಚ್ಛೆಯಿಂದ? ಈಗ ನೋಡಿ, ಈಗ ನಾವು ಭಾರತದಲ್ಲಿ ಹಿಂದೂಗಳು ಹೆಚ್ಚಿದ್ದಾರೆ. ನೀವು ಕ್ರಿಶ್ಚಿಯನ್ಸ್ ಬಂದ ಕೂಡಲೇ ನಿಮ್ಗೆ ಮತಾಂತರ ಅಂತ ಕಾಣುತ್ತೆ. ಈಗ ಅಮೆರಿಕದಲ್ಲಿ ಆಗ್ಲಿ, ಬ್ರಿಟನ್ ಆಗ್ಲಿ, ಯುರೋಪಿಯನ್ ಕಂಟ್ರೀಸ್ ನಲ್ಲಿ ಆಗ್ಲಿ, ಅಲ್ಲಿಯ ಕ್ರಿಶ್ಚಿಯನರು ಹರೇ ಕೃಷ್ಣ ಪಂಗಡಕ್ಕೆ, ಬೇರೆ ಹಿಂದೂ ಪಂಗಡಕ್ಕೆ ಸೇರ್ತಾರೆ. ಅವಾಗ ಯಾರು ಬೊಬ್ಬೆ ಹಾಕ್ಲಿಲ್ಲ, ಯಾರು ಗಲಾಟೆ ಮಾಡೋದು ವಿಷಯ ಅಲ್ಲ. ನನ್ನ ಭಾರತದ ಸನಾತನ ಸಂಸ್ಕೃತಿ ಮತಾಂತರ ಆದ್ರೆ ರಾಷ್ಟ್ರಾಂತರ ಆಗುತ್ತೆ, ಖಂಡಿತ ಆಗುತ್ತೆ. ನಾಗಾಲ್ಯಾಂಡ್ ಅಲ್ಲಿ ಏನ್ ಬರೆದ್ರು? ತೆಗೆದು ನೋಡಿ ನೆಟ್ಗಳಲ್ಲಿ, ಕಿಕ್ ಔಟ್ ಇಂಡಿಯನ್ ಡಾಗ್ಸ್, ಲ್ಯಾಂಡ್ ಆಫ್ ದ ಜೀಸಸ್. ಇಲ್ಲಿ ಮತಾಂತರ ಆದಾಗ ಏನಾಗುತ್ತೆ? ಮಲಪ್ಪುರಂ ಜಿಲ್ಲೆ ಏನಾಗ್ತಾ ಇದೆ? ಧರ್ಮಗಳ ವಿಚಾರವಾಗಿ ಮಾತಾಡ್ತಿರುವಂತಹ ಸ್ವ ಇಚ್ಛೆಯಿಂದ ಅವರವರು ಸೇರ್ಕೊಳ್ತಾರೆ, ಅವರವರಿಗೆ ಮನಸ್ಸಾಂತಿಗೆ, ಅವರಿಗೆ ನೆಮ್ಮದಿಗೆ ಬಂದಾಗ ಇಚ್ಛೆಯಿಂದ ಯಾವನೊಬ್ಬನು ಸ್ವ ಇಚ್ಛೆಯಿಂದ ಧರ್ಮವನ್ನು ಅರತ್ತುವಲ್ಲಿ ಹೋಗ್ತಾನೆ ಅಂತ ಹೇಳಿದಾಗ ಅದನ್ನು ತಡೆಯುವ ಪ್ರಶ್ನೆ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಒಪ್ಕೊಳ್ತೀರಾ? ಆದ್ರೆ ಆಮಿಷಗಳ ಮೂಲಕ ಅಕ್ಕಿಯನ್ನ ಕೊಟ್ಟು ಮತಾಂತರ ಗೊತ್ತಾ ನಿಮ್ಗೆ? ಅಂತ ಹೇಳಿ ಬೀಳೋದು ಸೇವೆಗೆ ಅಂತೆ, ಅವರಿಗೆ ಗುಣ ಆಗತ್ತಂತೆ. ಅಕ್ಕಿ ಕೊಟ್ಟು ಸಾವನ್ ಕೊಟ್ಟು ಅವರನ್ನು ಸೇವೆ ರೂಪದಲ್ಲಿ ಅವರನ್ನು ತಲೆ ಕೆಡಿಸುವಂತ ಪ್ರಯತ್ನ. ಎಷ್ಟು ಕಡೆ ನಾವು ಅವರನ್ನ ಮಾತಾಡಿಸಿ
ಧರ್ಮ ಪ್ರಸಾರ ವಿಭಾಗ ಇದೆ ನಮ್ದು. ಅದರಲ್ಲಿ ಅವರು ಹೋಗಿರೋರು ಬಂದು ಹೇಳ್ತಾರೆ, ಹೀಗೆ ಸಹಾಯ ಮಾಡಿದ್ದಾರೆ, ನಮ್ಮಲ್ಲಿ ಬನ್ನಿ ನೀವು ಮನೆ ಕಟ್ಟಿ ಕೊಡ್ತೇವೆ. ಉದಾಹರಣೆ ಇವರನ್ನು ಕರ್ಕೊಂಡು ಹೋಗ್ತೇನೆ ಕ್ಯಾಸಲಿನ್ ಸರ್ ನನ್ನ ಜೊತೆ ಬಂದ್ರೆ. ಎಷ್ಟು ಡಿಬೇಟ್ ಇದೀನಿ ಬೇಕಾದ್ರೆ ಅಲ್ಲಿ ಹೋಗಿ ಲೈವ್ ತೋರಿಸ್ತೇನೆ ನಾನು, ವಿಡಿಯೋ ಕಳಿಸ್ತೇನೆ ಅವರಿಗೆ ನಾನು ಆಗಿದ್ದು. ಅಷ್ಟು ಉದಾಹರಣೆಗಳಿದೆ. ನಾನು ಹೇಳಿದೆ ನಿಮ್ಗೆ, ಮಲ್ಪೆಯಲ್ಲಿ ಕೊಡೂರು ಹತ್ರ ಒಂದು ಚರ್ಚ್ ಇದೆ, ಅಲ್ಲೊಂದು ಕೇಸ್ ಆಗುತ್ತೆ. 8-9 ಮಕ್ಕಳನ್ನ ಒಟ್ಟಾಕೊಂಡು ಅಲ್ಲಿ ಕೇಸ್ ಮಾಡ್ತಾರೆ. ಆಮೇಲೆ ಬೇಕಾದ್ರೆ ಚರ್ಚೆ ಮಾಡಬಹುದಲ್ಲಿ. ಪ್ರಕಾಶ್ ಮಲ್ಪೆ ಅಂತ ಅವ್ರಿಗೆ ನಂಬರ್ ಕೊಡ್ತೇನೆ ನಾನು. ಮಕ್ಕಳ ಯೇಸು ಒಬ್ಬನೇ ದೇವರು, ಬೇರೆ ದೇವರಿಲ್ಲ ಅಂತ ಬರೆಸ್ತಾರೆ. ಮಕ್ಕಳಿಗೆ ಬಿರಿಯಾನಿಗಳನ್ನ ಕೊಡ್ತಾರೆ. ಅದು ಇದು ಏನು ಮಕ್ಕಳ ಮನಸ್ಸಲ್ಲಿ ಏನು ಬಿತ್ತವ್ರೆ ಅವರು? ಕೃಷ್ಣ ಕಲ್ಲ ಅಂತೆ, ಹುಡುಗಿಯರ ಬಟ್ಟೆ ಕದೀತಾ ಇದ್ದಂತೆ, ಇಂತಹ ಮಾತುಗಳನ್ನ ಆಡಿಸ್ತಾರಲ್ಲ ಇವರು. ಸತ್ಯದರ್ಶಿನಿ ಪುಸ್ತಕದಲ್ಲಿ ಬರೆಸ್ತಾರ, ನಮ್ಮ ದೇವರನ್ನ ಅವಹೇಳನ ಮಾಡ್ತಾರಲ್ವಾ ಇವರು. ಅದಕ್ಕೆ ಇವರು ಉತ್ತರ ಕೊಡ್ಬೇಕಲ್ವಾ? ಓಕೆ, ಸರಿ ಸರಿ, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹೌದೌದು, ಕೇಳ್ತದೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಆಲ್ವಿನ್ ಡಿಸೋಜ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಈಗ ಪ್ರಥಮವಾಗಿ ನಾನು ನಿಮ್ಗೆ ಅಭಿನಂದನೆ ಹೇಳ್ತೇನೆ ನಮ್ಮ ಕುಡ್ಲ ಟಿವಿ ಅವರಿಗೆ, ಇಂಥ ಒಂದು ಡಿಬೇಟ್ ಅನ್ನು ನೀವು ಆಯೋಜಿಸಿದ್ದಕ್ಕೆ. ವಿಷಯ ಅಂತ ಹೇಳಿದ್ರೆ, ಈಗ ಇವರು ಹೇಳಿದ್ರು, ಯಾರು ನಮ್ಮ ರಾಬರ್ಟ್ ರೂಗರಿ ಅವರು ಹೇಳಿದ್ರು, ದೀಣಿಗೆಲ್ಲ ಕಲೆಕ್ಷನ್ ಮಾಡ್ತಾರೆ ಎಲ್ಲ ಹೇಳಿದ್ರು. ಅವ್ರು ಕ್ರಿಶ್ಚಿಯನರೇ ಅಲ್ಲ ಸ್ವಾಮಿ, ಅವ್ರು ಕ್ರಿಶ್ಚಿಯನ್ ವಿರೋಧಿ. ನಮ್ಮ ಬಜರಂಗದಳದ ಮುಖಂಡರಾದ್ರೂ ಆಗ್ಬಹುದು, ಇವನಲ್ಲ. ಇವರು ನಮ್ಮ ಕ್ರಿಶ್ಚಿಯನ್ ವಿರೋಧಿ. ಅವರನ್ನು ಈ ಡಿಬೇಟಿಗೆ ಕರೆದದ್ದು ಮೊದಲನ ತಪ್ಪೋದು. ಮತ್ತು ನೀವು ಇವರು ಹೇಳಿದ್ರು, ನಾವು ಮತಾಂತರ ಮಾಡ್ತೇವೆ, ಆಮಿಷ ಕೊಡ್ತೇವೆ ಎಂದು ಅಕ್ಕಿ ಕೊಟ್ಟು. ಈ ಸಾರಿ ಕೊರೋನಾದ ಟೈಮ್ ಅಲ್ಲಿ ನಾವು ಬದ್ರಮುಲ್ಲ ಹಾಸ್ಪಿಟಲ್ ಅಲ್ಲಿ 100 ಬೆಡ್ಡಿನಷ್ಟು ಪೇಷಂಟ್ಗೆ ಫ್ರೀ, ಸಿಂಟಮ್ಯಾಟಿಕ್ ಅವರಿಗೆ ಬದ್ರಮುಲ್ಲ ಹಾಸ್ಪಿಟಲ್ ಅಲ್ಲಿ ಫ್ರೀ ಕೊಟ್ಟಿದ್ದಾರೆ. ದೇರ್ಲಗಟ್ಟೆ ಹೋಮಿಯೋಪತಿಕಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ಆದ್ರೆ ಎಷ್ಟು ಮಂದಿ ಮತಾಂತರ ಆದ್ರು, ಎಷ್ಟು ಮಂದಿಗೆ ನಾವು ಕಿಟ್ಟು ಕೊಟ್ಟಿದ್ದೇವೆ. ನಮ್ಮ ಉಳ್ಳಾಲ ವಲಯದಲ್ಲಿ, ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಒಂದು 800 ಕಿಟ್ಟು ಕೊಟ್ಟಿದ್ದೇವೆ. ಹಾಗಾದ್ರೆ ಅವ್ರಿಗೆ ಎಷ್ಟು ಮಂದಿ ಮತಾಂತರ ಆದ್ರು? ಆದ್ರೆ ಹಿಂದೂ ಧರ್ಮ ಅಷ್ಟು ದುರ್ಬಲವಾಗಿದೆ. ಯಾಕೆ ಇವರು ಹಿಂದೂ ಧರ್ಮದ ಮೇಲೆ ಇಷ್ಟು ಪ್ರೀತಿ ಇದ್ರೆ, ಇವರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವವರಲ್ಲ, ಯಾಕೆ ಇವರ ಹಿಂದೂ ಧರ್ಮದ ಅವನವರು ರಕ್ಷಣೆ ಮಾಡಬಾರದು? ಇವರು ಒಂದು ಅಕ್ಕಿಗೋಸ್ಕರ ಮತಾಂತರ ಆಗುದಾದ್ರೆ ಇವರ ಧರ್ಮ ಎಷ್ಟು ಗಟ್ಟಿ ಇದೆ. ಇವರು ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗುದು? ನಮ್ಮ ಈ ಇವತ್ತು ಸೋಮೇಶ್ವರದಲ್ಲಿ ಆದ ಘಟನೆ, ಸೆಂಟ್ರಲ್ ಅಲ್ಲೂ ಬಿಜೆಪಿ ಸರ್ಕಾರ ಇದೆ, ಯಾಕೆ ಆರೋಪಿಗಳನ್ನು ಹಿಡಿಯಬಾರದು? ಈಗಲೇ ಹಿಡಿಯಬಹುದಲ್ಲ ಸ್ವಾಮಿ? ಇಡೀ ಅವರಿಗೆ ತಕ್ಕ ಶಿಕ್ಷೆ ಕೊಡ್ಲಿ. ಯಾಕೆ ಇವರೇ ಬಿಜೆಪಿ ಅವರು ಇಟ್ಟು ಈ ಇಲೆಕ್ಷನ್ ಬರುವ ಟೈಮ್ ಅಲ್ಲಿ ಇಂಥದ್ದು ಸಾಮಾನ್ಯ ಯಾಕೆ ಗೊತ್ತಿಲ್ಲ, ಒಂದೇ ಮರ್ಡರ್ ಮಾಡುದು ಅಥವಾ ಕೊಲೆ ಮಾಡುದು ಅಥವಾ ದನಗಳನ್ನು ಹಿಡಿಯುವುದು ಅಥವಾ ಮತಾಂತರ. ಕ್ರಿಶ್ಚಿಯನರಿಗೆ ಒಂದು ಮತಾಂತರ ಪಟ್ಟ, ಮುಸ್ಲಿಮರಿಗೆ ಟೆರರಿಸ್ಟ್ ಪಟ್ಟ ಅಥವಾ ಕೊಲೆ ಪಟ್ಟವನ್ನು ಕಟ್ಟುವುದು. ಕೊಲೆ ಪಟ್ಟ ಕ್ರಿಶ್ಚಿಯನರಿಗೆ ಕಟ್ಟಿಗೆ ಇವರಿಗೆ ಆಗುದಿಲ್ಲ. ಇವರಿಗೆ ಕ್ರಿಶ್ಚಿಯನರಿಗೆ ಖಾಲಿ ಮತಾಂತರದ ಪಟ್ಟ ಕಟ್ಟುದು. ಈಗ ನಮ್ಮ ಇಷ್ಟು ಶಾಲೆ ಉಂಟು, ಶಾಲೆಯಲ್ಲಿ ಎಜುಕೇಶನ್ ಅಲ್ಲಿ ಕ್ರಿಶ್ಚಿಯನರು ಶುರು, ಆದ್ರೆ ಎಷ್ಟು ಶಾಲೆಯಲ್ಲಿ ಮತಾಂತರ ಮಾಡಿದ್ದಾರೆ. ಸಿಸ್ಟರ್ಗಳು, ಫಾದರ್ಗಳು, ಆಗ್ನಿಸ್ ಉಂಟು, ಸೆಂಟ್ ಎಲೋಸಿಯಸ್ ಉಂಟು, ಸೆಂಟ್ ಸೆಬೆಸ್ಟಿನ್ ಉಂಟು, ಇಷ್ಟು ಶಾಲೆ ಉಂಟು. ಎಷ್ಟು ಮತಾಂತರ ಇವರು ಇಲ್ಲಿ ಶಾಲೆಯಲ್ಲಿ ಕಲಿತದ್ದು. ಹಿಂದೂ ಲೀಡರ್ಗಳು ಆಗಲಿ, ಯಾರು ಇವರು 18 ಎಲ್ಲ ಹಿಂದೂ ಲೀಡರ್ಗಳು ಮಂಗಳೂರಿನವರು ಸಾಧಾರಣ 80% ಅವರು ಕಲಿತದ್ದು ಕ್ರಿಶ್ಚಿಯನ್ ಶಾಲೆಗಳಲ್ಲಿ. ಇವರಿಗೆ ಎಷ್ಟು ಮತಾಂತರ ಮಾಡಿದ್ದೇವೆ? ಯಾಕೆ ಈ ಸೋಮೇಶ್ವರದಲ್ಲಿ ಎಷ್ಟು ಮತಾಂತರ ಆಗಿದೆ? ಕೋಟೆಕಲ್ಲಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮತಾಂತರ ಆದದೊಂದು ತೋರಿಸ್ಲಿ ಇವರು. ಇದು ಮಾಡ್ಲಿಲ್ಲ ಎಂತ. ಸರಿ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಅನೇಕ ಆಗ್ಲೇ ಹೇಳಿದಾಗ ಅನೇಕ ಶಾಲೆಗಳ ಕಾಲೇಜುಗಳ ಹೆಸರುಗಳನ್ನ ಅವರು ತೆಗೆದ್ರು. ಕ್ರೈಸ್ತರು ಶಾಲೆಗಳು ಮತಾಂತರ ಕೇಂದ್ರಗಳಲ್ಲ, ಮತಾಂತರಕ್ಕೆ ಕೇಂದ್ರಗಳಿವೆ. ಮೊನ್ನೆ ದಾಳಿಯ ತಮ್ಮ ಧರ್ಮದ ಗಟ್ಟಿತನ, ಆ ಜನರ ಸಮಸ್ಯೆಗಳು ಅದನ್ನು ಕೂಡ ಹೇಳಿದ್ದಾರೆ ಅಲ್ವಾ? ಇದು ಆಗಬಹುದು ಅನ್ನೋದು ಕೇವಲ ನ್ಯೂನತೆಗಳಿದೆ, ಅದು ಎನ್ಕ್ಯಾಶ್ ಮಾಡೋದಲ್ಲ, ಕೇವಲ ಸೇವೆ ನಿಮ್ಗೆ ಸಮಾಜದ ನಾನು ನಮಗೆ ಮಂಚಿ ಗ್ರಾಮದ ಉಲ್ಲೇಖ ಕೊಟ್ಟೆ. ಅಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ತುಂಬಾ ಬಡವರು ಇದ್ದಾರೆ, ಅವರಿಗೆ ಸೇವೆಯ ರೂಪದಲ್ಲಿ ಮತಾಂತರ ಮಾಡುದು ಇದೆ. ಅಂದ್ರೆ ಅವ್ರು ಹೇಳಿದ್ರು ದುರ್ಬಲ ಇದೆಯಾ ಸಮಾಜ ಅಂತ. ನೋಡಿ, ಧರ್ಮದ ವಿಷಯ ಬಂದಾಗ ದುರ್ಬಲ ಅಲ್ಲ, ಆದ್ರೆ ಕೆಲವರನ್ನ ತಲೆ ತಿರುಗಿಸಿ, ನಾನು ಹೇಳಿದೆ ಈ ತರ ದೇವರನ್ನ ಅವಹೇಳನ ಮಾಡಿಸಿ, ಕಷ್ಟದವರಲ್ಲಿರುವವರಿಗೆ ದೇವರ ಬಗ್ಗೆ ತಲೆಯಲ್ಲಿ ತುಂಬಿಸಿ ಈ ತರ ಮಾಡ್ತಾರೆ. ನಮ್ಮಲ್ಲಿ ಧರ್ಮ ಶಿಕ್ಷಣ ಇಲ್ಲ ಹಿಂದೂ ಧರ್ಮದಲ್ಲಿ.
ಖಂಡಿತವಾಗಿ ಅದನ್ನು ಒಪ್ಕೊಳ್ತೇನೆ. ಈ ಧರ್ಮ ಶಿಕ್ಷಣ ಖಂಡಿತ ಒಪ್ಕೊಳ್ತೀರಾ? ಮುಂದಿನ ದಿನಗಳಲ್ಲಿ ಧರ್ಮ ಶಿಕ್ಷಣ ಕೊಡ್ಲೇಬೇಕು. ಧರ್ಮ ಶಿಕ್ಷಣ ಇಲ್ಲ ಒಪ್ಕೊಳ್ತೀರಾ? ಖಂಡಿತವಾಗಿ ಇದೆ. ಅದನ್ನ ನಾವು ನಮ್ಮ ಧರ್ಮದ ಬಗ್ಗೆ ತಿಳಿಸದೆ ಯಾರ ಇದ್ದಾಗ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ ಈ ಒಂದು ವಿಚಾರದ ಮೇಲೆ? ಖಂಡಿತವಾಗಿ ಇದು ತಪ್ಪು. ಅದೊಡೆ ಯಾರ ಮೇಲೆ ನಮ್ಮ ಧರ್ಮದ ಗೂಬೆ ಶಿಕ್ಷಣ ಕೂರಿಸ್ತಾ ಇಲ್ಲದೆ ಇದ್ದಾಗ ಯಾರ್ಗಳ ತಪ್ಪು? ಇನ್ನೊಬ್ಬರ ಇಲ್ಲ ಧರ್ಮ ನಮ್ಮಲ್ಲಿ ನ್ಯೂನ್ಯತೆ ಇದೆ. ಆದ್ರೆ ನಾನು ಹೇಳ್ತೇನೆ, ನಮ್ಮಲ್ಲಿರುವಂತಹ ನ್ಯೂನ್ಯತೆಯನ್ನು, ಅಸ್ಪೃಶ್ಯತೆಯ ನ್ಯೂನ್ಯತೆಯನ್ನು ಮತಾಂತರ ಮಾಡಿ ಇವರೇನು ಅವರನ್ನ ಸಮಾನತೆ ಮಾಡಿ ನೋಡ್ಕೊಂಡಿಲ್ಲ. ನೋಡಿ, ದಲಿತರನ್ನ ಮತಾಂತರ ಮಾಡಿದ್ರು ಇವರು, ಮಾಡಿದ್ಮೇಲೆ ಸಮಾನತೆ ಇದೆಯಾ? ಸಮಾನತೆಗೆ ನೋಡ್ಕೊಂಡಿದ್ದಾರೆ ಇವರು. ಉದಾಹರಣೆ ಇದೆ, ನಾನು ಕೊಡ್ತೀನಿ ನೋಡಿ. ದಲಿತ ಚರ್ಚ್ಗಳು ಯಾಕೆ ದಲಿತ ಚರ್ಚ್ಗಳು ಮಾಡಬೇಕು? ದಲಿತರಿಗೆ ವಿಶೇಷವಾದ ಚರ್ಚು ಯಾಕಾಯ್ತು? ಪ್ರೊಟೆಸ್ಟ್ ಮಾಡ್ತಾರೆ ಇವರು. ದಲಿತ ಚರ್ಚ್ ವಿಶೇಷವಾಗಿ ಸ್ಥಾನಮಾನ ಬೇಕು ದಲಿತರಿಗೆ ಅಂತ. ದಲಿತರಾದ್ಮೇಲೆ ಸಮಾನ ಅವ್ರಿಗೆ ಏನ್ರಿ ಅದು? ಕ್ರಿಶ್ಚಿಯನ್ ಆದ್ಮೇಲೆ ಸಮಾನರದಲ್ವ ಅಲ್ಲಿ? ಅವ್ರಿಗೆ ಯಾಕೆ ವಿಶೇಷ ಸ್ಥಾನಮಾನ? ಅಷ್ಟೇ ಅಲ್ಲ ನೋಡಿ, ಶಿವ ಅನ್ನುವಂತಹ ಒಂದು ಹುಡುಗನ ಅಂತ್ಯ ಸಂಸ್ಕಾರ, ಅವನು ಯಾವ ಹುಡುಗ ನೋಡಿ, ದಲಿತ ಹುಡುಗ, ಮೈಸೂರಿನ ಪಿರಿಯಾಪಟ್ಟಣದ ಹುಡುಗ, ಅವನನ್ನ ಇವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಅಂತ್ಯ ಸಂಸ್ಕಾರ ಚರ್ಚ್ ಒಳಗೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ದಲಿತ ಅಂತ ಹೇಳಿ. ಇವರಲ್ಲಿ ಸಮಾನತೆ ವಿಷಯದಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಆತರ ಇಲ್ಲ ಸಮಾನತೆ ಅಂತ. ಆ ಸಮಾನತೆಯನ್ನು ಕೂಡ ಇಲ್ಲಿ ಇಲ್ಲ ಇಲ್ಲ ಇಲ್ಲ. ಕ್ರೈಸ್ತರಲ್ಲಿ ಪ್ರದೀಪ್ ಸರಿಪಾಳ್ ಅವರೇ, ಬಹುಶಃ ರಾಯ್ ಕ್ಯಾಸ್ಟಿಲಿಯನ್ ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿವೆ ಅಲ್ವಾ? ಪಂಗಡಗಳಿವೆ, ಅನೇಕ ಪಂಗಡಗಳಿವೆ. ಈ ವಿಚಾರಗಳ ಬಗ್ಗೆ ನಾನು ಮಾತಾಡಬೇಕು. ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯ, ತಮ್ಮ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯ ಅಂತ ಬಂದಾಗ ತಾವು PRO ಸಾರ್ವಜನಿಕ ಸಂಪರ್ಕಾಧಿಕಾರಿ, ಯಾರಿಗೆಲ್ಲ ತಾವು ಅಧಿಕೃತವಾಗಿರ್ತೀರಾ ಅನ್ನುವಂತಹ ವಿಚಾರವೂ ಕೂಡ ಬರುತ್ತೆ. ಯಾಕಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ನೋಡಿದಾಗ ಇಲ್ಲಿ ಎಷ್ಟು ರೋಮನ್ ಕ್ಯಾಥೋಲಿಕ್ಸ್ ಇದ್ದಾರೆ ಅನ್ನುವಂತಹ ವಿಚಾರ, ಅನೇಕ ಪಂಗಡಗಳಿವೆ. ಯಾವೆಲ್ಲ ಪಂಗಡಗಳಿವೆ ಈ ವಿಚಾರನ ಕ್ಲಾರಿಫೈ ಮಾಡ್ಬೇಕು. ಯಾಕಂದ್ರೆ ಮತಾಂತರ ಮಾಡುವಂಥದ್ದು ಇದೆಯಾ ಇಲ್ವಾ ಅಂತ ಬಂದಾಗ ತಾವು ಇಲ್ಲ ಅನ್ನುವಂಥದ್ದು ಹೇಳ್ತೀರಾ. ಜೊತೆಗೆ ರಾಬರ್ಟ್ ರೋಸರಿ ಅವರು ಉಳ್ಳಾಲದಲ್ಲಿ ನಡೆದಿರುವಂತಹ ಘಟನೆ ಕೇವಲ ನೇರವಾಗಿ ರಾಯ್ ಕ್ಯಾಸ್ಟಲ್ ಹೇಳಿರುವಂತಹ ವಿಚಾರವನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ. ಅಲ್ಲಿ ಯಾವುದೇ ರೀತಿಯ ಬಲವಂತದ ಮತಾಂತರ ಆಗ್ತಾ ಇಲ್ಲ. ಅಲ್ಲಿ ನೇರವಾಗಿ ಒಂದು ಕರಪತ್ರವನ್ನ ಕೊಟ್ಟಿದ್ದಾರೆ, ಪುಸ್ತಕಗಳನ್ನ ಬಿಟ್ಟು ಹೋಗಿದ್ದಾರೆ. ಏನ್ ಸಮಸ್ಯೆ ಆಗುತ್ತೆ ರಾಬರ್ಟ್ ರೋಸರಿ ಅವರ ಅದರಲ್ಲಿ? ಅಲ್ಲ, ಅದನ್ನು ಖಂಡನೆ ಯಾಕೆ ಮಾಡುದಿಲ್ಲ ಇವರು? ಓಕೆ, ಅದನ್ನ ಖಂಡನೆ ಯಾಕೆ ಮಾಡುದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಸರ್ ಖಂಡನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಅದು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ. ಯಾರೇ ಮಾಡಿದ್ರು ಅಲ್ಲ, ಅದ್ರಲ್ಲಿ ಖಂಡನೆ ಮಾಡುವ ವಿಷಯ ಅಂತ ಇದೆ. ಆ ವಿಷಯ ಏನಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಕ್ಟೋಬರ್ ಹತ್ರ ಬರ್ತಾ ಇದೆ ಮತ್ತೆ ಪುಸ್ತಕ ಮತ್ತು ಪುಸ್ತಕ ಇರುವಂತದ್ದು ಅಷ್ಟೇ. ಖಂಡನೆ ಮಾಡೋದು ಏನಿದೆ? ಅವ್ರು ಅವಾಗ ಹೇಳಿದ್ರು ಇದು ದುರ್ಬಲವಾಗಿದೆಯಾ ಅಂತ. ಖಂಡನೆ ಮಾಡುವಂತದ್ದು ಏನಿದೆ ಪ್ರದೀಪ್ ಸರ್? ಕರೆಕ್ಟ್, ನಾನು ಅವ್ರು ಹೇಳಿದ್ರು ಅವಾಗ. ಅಯ್ಯೋ ಏನ್ ಹೇಳಿದ್ರು ಅಂದ್ರೆ ನಿಮ್ಮ ದುರ್ಬಲವಾಗಿದೆಯಾ ಅಂತ. ಮನೆಗೆ ಹೋಗಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಕರೆಯುವಷ್ಟು ಚೀಪ್ ಆಗಿದೆ ಇವ್ರ ಧರ್ಮ. ಅವ್ರಿಗೆ ನಾನು ಕೇಳಿ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಅವಾಗ, ದುರ್ಬಲ ಆಗಿದೆಯಾ ಅಂತ. ಮನೆಗೆ ಹೋಗಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಕರೀಲಿಕ್ಕೆ ಇವ್ರ ಧರ್ಮ ಅಷ್ಟು ಚೀಪ್ ಆಗಿದೆಯಾ ಅಂತ ನಾನು ಕೇಳ್ತಾ ಇದ್ದೇನೆ. ಅವ್ರು ಮನೆಗೆ ಬಂದು ಬನ್ನಿ ಅಂತ ಕರೀಲಿಲ್ಲ. ಮತ್ತೆ ಯಾಕೆ ಕೊಡ್ತೀರಿ ಸ್ವಾಮಿ ನೀವು? ಅವಶ್ಯಕತೆ ಏನಿತ್ತು? ಅದು ಲಿಟ್ರೇಚರ್ ಕೊಡೋ ಅವಶ್ಯಕತೆ ಏನು? ಅಕ್ಟೋಬರ್ ಹತ್ರ ಬಂತು ಅಂತಾನ ನಾವು ಓದುದಿಲ್ವಾ? ಯಾರು ಕೊಡುದಿಲ್ಲ ಸ್ವಾಮಿ. ಕೊಂಡೋಗಿ ಕೊಟ್ಟವ್ರ ತಲೆ ಬ್ರೈನ್ ವಾಶ್ ಮಾಡೋದಲ್ಲ. ಕೊಡದೆ ಯಾರು ಹಿಂದೂ ಧರ್ಮದಲ್ಲಿ ತೋರಿಸಿ. ನೀವು ಅವಾಗಲೇ ಹೇಳಿದ್ರೆ ಹಿಂದೂ ಧರ್ಮದಲ್ಲಿ ಎಷ್ಟು ಶಾಲೆ ಇದೆ, ಧರ್ಮಸ್ಥಳ ಇರ್ಬೋದು ಅಥವಾ ನಮ್ಮ ಸಿದ್ಧಗಂಗಾ ಮಠದ ಸ್ಕೂಲ್ಗಳಿರ್ಬೋದು, ಎಷ್ಟೋ ಕ್ರಿಶ್ಚಿಯನ್ಗಳನ್ನ ಅಲ್ಲಿ ಕಲಿಸ್ತಾ ಇದ್ದಾರೆ. ಯಾರು ತಮ್ಮ ಹಿಂದೂಗಳನ್ನು ಮಾಡಿದ್ದಾರೆ ಅಲ್ಲಿ? ನಮ್ಮಲ್ಲಿ ಯಾರು ಮಾಡಿಲ್ಲ. ರಾಬರ್ಟ್ ರೋಸರಿ ಅವರು, ಎಸ್, ಅದು ಬಲವಂತದ ವಿಚಾರವಾಗಿ ಪರಿಗಣನೆ ಆಗುತ್ತಾ ಹೇಗೆ? ಉಳ್ಳದಲ್ಲಿ ನಡೆದಿರುವಂತ ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಯ್ ಅವರು. ನೋಡಿ, ಚರ್ಚೆಯಾದ್ಯಂತ ಪ್ರಾರಂಭದಿಂದಲೇ ನೀವು ಶಬ್ದ ಬಳಸಿದ್ದೀರಿ ಬಲವಂತದ ಮತಾಂತರ ಅಂತ ಹೇಳಿ. ನೋಡಿ, ಇದೊಂದು ಸ್ಟ್ರಾಟಜಿ ಅಂತ ಹೇಳ್ತೇವೆ, ರಣನೀತಿಯ ವಿಷಯ. ಕಾಲ ಆದಂತೆ ಕೆಲವು ರಣನೀತಿಗಳು ಬದಲಾಗಬೇಕು. ಒಂದು ಕಾಲದಲ್ಲಿ ಬಲವಂತದಿಂದ ಮತಾಂತರ ಮಾಡಿದ್ರು, ಈಗಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಬಲವಂತದಿಂದ ಮತಾಂತರ ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ಆಮಿಷ ಒಂದು ರಣನೀತಿ. ಓಕೆ, ಬಲವಂತದ ಬೇರೆ ರಣನೀತಿ. ಸರಿ, ಬರ್ತೇನೆ. ಹಾಗಾದ್ರೆ ಬಲವಂತದ ಮತಾಂತರ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತಾ ಇದ್ರು, ಯಾವ ರೀತಿ ಆಗ್ತಾ ಇತ್ತು? ನಾವು ನಾನು ರಾಯ್ ಕ್ಯಾಸ್ಟಲ್ ನಮ್ಮ ಪೂರ್ವಜರು ಹೇಗೆ ಮತಾಂತರಗೊಂಡಿದ್ರು ಅಂತ ನಾವು ಚರಿತ್ರೆ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ರೀತಿ ಮತಾಂತರ ಆಗಿದೆ ಅಂತ. ಅತೀವ ಹಿಂಸೆ, ಬರೀ ಬಲವಂತ ಅಲ್ಲ, ಅತ್ಯಂತ ಕ್ರೂರ ಹಿಂಸೆಯ ಮೂಲಕ ಮತಾಂತರಗೊಂಡವರು ನಮ್ಮ ಪೂರ್ವಜರು. ನನ್ನ ಮತ್ತು ರಾಯ್ ಕ್ಯಾಸ್ಟಲ್ ನನ್ನ ಬಗ್ಗೆ ಹೇಳ್ಬೇಡಿ, ನಿಮ್ಮ ಬಗ್ಗೆ ಮಾತ್ರ ಮಾತಾಡಿ. ನನ್ನ ಬಗ್ಗೆ ಹೇಳ್ಬೇಡಿ. ನನ್ನ ಬಗ್ಗೆ ಹೇಳ್ಲಿಕ್ಕೆ ನೀವ್ಯಾರು? ನೀವು ನಿಮ್ಮ ಬಗ್ಗೆ ಮಾತ್ರ ಒಪ್ಕೊಳ್ಳೇಬೇಕಲ್ಲ. ಹೇಗೆ ಒಪ್ಕೊಳ್ಳುದು? ನೀವು ನಿಮ್ಮ ಬಗ್ಗೆ ಮಾತ್ರ ಮಾತಾಡಿ. ರಾಬರ್ಟ್ ರೋಸರಿ ನಿಮ್ಮ ಬಗ್ಗೆ ಮಾತ್ರ ಹೇಳಿ, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನಿಮ್ಮ ಹಿರಿಯರ ಬಗ್ಗೆ ಹೇಳಿ, ಬೇರೆ ಯಾರ ಬಗ್ಗೆ ಹೇಳಿ. ನಮ್ಮ ಬಗ್ಗೆ ನಿಮ್ಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ. ನನ್ನ ಬಗ್ಗೆ ನೀವು ಮಾತಾಡ್ಲಿಕ್ಕೆ ನಿಮ್ಗೆ ಹಕ್ಕಿಲ್ಲ. ಸುಮ್ಮನೆ ಏನೋ ಮಾತಾಡಿದ್ರೆ ಆಗ್ತದೆ ಅಂತ ಆಗುದಿಲ್ಲ. ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಆದ್ರೂ ಎಂತ ಪರಿಸ್ಥಿತಿ, ನೀವು ಎಂತ ಪರಿಸ್ಥಿತಿ ನಮ್ಗೆ ಅರ್ಥ ಮಾಡೋದು? ಪೋರ್ಚುಗೀಸ್ ಅಂತ ಹೇಳಿ. ಈಗ ಕಸ್ಟೆಲಿನೋ ಎಂಬ ಹೆಸರು, ನನ್ನ ರೊಜಾರಿಯಾ ಎಂಬ ಹೆಸರು ನಮ್ಮ ಕುಟುಂಬದ ಹೆಸರು. ಇದು ಅಂದ್ರೆ ತಲೆತಲಾಂತರದಿಂದ ಬರುವಂತದ್ದು. ರಾಯ್ ಎಂಬುದು ಪರ್ಸನಲ್ ಹೆಸರು, ಅದೇ ಕುಟುಂಬದ ಹೆಸರು ಕಸ್ಟೆಲಿನೋ. ಈ ಕಸ್ಟೆಲಿನೋ ಮತ್ತೆ ರೊಜಾರಿಯಾ ಎಲ್ಲಿಂದ ಬಂತು?
ಅದು ಪೋರ್ಚುಗೀಸ್ ಇಂದ ಬಂತು. ಇವತ್ತಿಗೂ ನೀವು ಪೋರ್ಚುಗೀಸ್ಗೆ ಹೋಗಿ ನೋಡಿ, ಆ ಹೆಸರುಗಳಲ್ಲಿವೆ. ಅದು ಕಸ್ಟಲಿನೋ ಇರ್ಬೋದು, ರೊಸಾರಿಯೋ ಇರ್ಬೋದು, ಡಿಸೋಜಾ ಇರ್ಬೋದು, ಪಿಂಟೋ ಇರ್ಬೋದು, ಸಲ್ಡಾನೋ ಇರ್ಬೋದು, ಈ ಎಲ್ಲಾ ಹೆಸರುಗಳು ಬಂದದ್ದು ಪೋರ್ಚುಗೀಸಿನಿಂದ. ಅದಕ್ಕೆ ಏನಾಯ್ತು ಅದರಲ್ಲಿ ಏನು ಓಕೆ ಓಕೆ ಈಗ ಸರಿ, ಈಗ ನಾನು ರಾಬರ್ಟ್ ರೋಸರಿ ಅವ್ರ ಜೊತೆ ಹೋಗ್ತಾ ಇರೋದು. ರಾಬರ್ಟ್ ರೋಸರಿ ಅವರೇ, ಈ ಉಳ್ಳಾದಲ್ಲಿ ನಡೆದಿರುವಂತಹ ಘಟನೆ, ಇದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಅನ್ನುವಂತಹ ವಿಚಾರ ತಾವು ಯಾವ ರೀತಿ ನೋಡ್ತೀವಿ? ಯಾಕಂದ್ರೆ ಅಲ್ಲಿ ನೇರವಾಗಿ ಕರಪತ್ರವನ್ನ ಕೊಟ್ಟು ಹೋಗಿದ್ದಾರೆ. ಯಾಕೆ ಕೊಟ್ರು ಪ್ರಶ್ನೆ ಬರುತ್ತೆ, ಯಾಕೆ ಕೊಟ್ರು? ಅದನ್ನ ಪ್ರಿಂಟ್ ಮಾಡ್ಲಿಕ್ಕೆ ಖರ್ಚಿದೆ. ಈಗ ನನ್ಗೆ ಏನಾದ್ರು ಪುಕ್ಕಟ್ ಸಿಕ್ಕಿದ ವಸ್ತು ನಾನು ಯಾರಿಗಾದ್ರೂ ಕೊಟ್ಟರೆ ಏನಾದ ಪ್ರಿಂಟ್ ಮಾಡಿ ಖರ್ಚು ಮಾಡಿ ಯಾರು ಪುಕ್ಕಟ್ ಯಾಕೆ ಹಂಚ್ತಾರೆ? ಇದು ಪ್ರಶ್ನೆ, ಇದು ಕೇಳಿ. ಯಾಕೆ ಅವರು ದುಡ್ಡು ಖರ್ಚು ಮಾಡಿ ಪ್ರಿಂಟ್ ಮಾಡಿ ಹಂಚ್ತಾರೆ ತಲೆ ಕೆಟ್ಟಿದವರಿಗೆ? ಎಸ್ ಸರ್, ಅಲ್ಲ ಎಸ್ ಸರ್. ಇವರು ಪ್ರಿಂಟ್ ಮಾಡಿ ಯಾಕೆ ಕಾರಪತ್ರ ಕೊಡ್ತಾರೆ ಅಂತ ಕೇಳ್ತಾರಲ್ಲ, ಇವರು ವಿಡಿಯೋ ಮಾಡಿ ನಮ್ಮ ಚರ್ಚಿನ ವಿರುದ್ಧ, ಕ್ರೈಸ್ತರ ವಿರುದ್ಧ ವಿಡಿಯೋ ಮಾಡಿ ಎಲ್ಲ ಕಡೆಯಲ್ಲಿ ಹರಿದು ಬಿಡ್ತಾರೆ. ಇವರಿಗೆ ಯಾರು ಕೊಡ್ತಾರೆ ಹಣ? ಇದಕ್ಕೆ ಖರ್ಚು ಯಾರು ಕೊಡ್ತಾರೆ? ಕ್ರೈಸ್ತ ಚರ್ಚ್ ವಿರುದ್ಧ ಮಾತಾಡ್ಲಿಕ್ಕೆ, ವಿಡಿಯೋ ಮಾಡ್ಲಿಕ್ಕೆ ನಿಮ್ಗೆ ಯಾರು ವಿಡಿಯೋ ಮಾಡ್ಲಿಕ್ಕೆ ಜೀವನ ಕಾಲದಲ್ಲಿ ಯೇಸು ಕ್ರೈಸ್ತರು ತನ್ನ ಜೀವನ ಕಾಲದಲ್ಲಿ ಒಂದು ಚರ್ಚಿಗೆ ಆಗ ಚರ್ಚ್ ಅಂತ ಇರಲಿಲ್ಲ, ಒಂದು ಪ್ರಾರ್ಥನಾ ಸ್ಥಳಕ್ಕೆ ಹೋದಾಗ ಅಲ್ಲಿ ವ್ಯಾಪಾರ ನಡೀತಿತ್ತು. ಅವರು ಒಂದು ಚಾಬೂಕು ಮಾಡಿ ಎಲ್ಲರನ್ನೂ ಅಲ್ಲಿಂದ ಹೊಡೆದು ಓಡಿಸ್ತಾರೆ. ಇಲ್ಲಿ ಈ ಪ್ರಾರ್ಥನಾ ಸ್ಥಳದಲ್ಲಿ ನೀವು ವ್ಯಾಪಾರ ಮಾಡ್ತಿದ್ದೀರಾ ಅಂತ ಹೇಳಿ. ನಾನು ಅದನ್ನೇ ಮಾಡ್ತಿದ್ದೀನಿ. ಇವಾಗ ನನ್ನ ಪ್ರಾರ್ಥನಾ ಸ್ಥಳಗಳು, ಚರ್ಚ್ಗಳು, ನೀವು ವ್ಯಾಪಾರ ಎಲ್ಲಿ ವ್ಯಾಪಾರ ಹಗರಣಗಳು, ಕೋಟ್ಯಾಂತರ ರೂಪಾಯಿಗಳನ್ನು ನುಂಗಿ ಹಾಕ್ತಾ ಇದ್ದೀರಿ. ನೀವು ಬಂದು ಮಾತಾಡಿ, ಮುಖಾಂತರ ಮಾತಾಡಿ, ಮುಂದೆ ಬಂದು ಡಿಬೇಟ್ ಮಾಡಿ, ವಿಡಿಯೋ ಮಾಡಿ, ಹಿಂದಿಯಲ್ಲಿ ಏನೆಲ್ಲ ಮಾಡಬೇಡಿ. ನಮ್ಗೆ ಹೇಳಿಕೊಟ್ಟಂತಹ ದಾರಿ ಇದು. ಆದ್ರೆ ನಾನು ಚಾಬು ಹಿಡಿದು ಹೊಡಿತಾ ಇಲ್ಲ. ನೋಡಿ, ಬನ್ನಿ, ನಾನು ಮಾತಾಡುವ, ನೀವು ಬನ್ನಿ. ಸರಿ ಸರಿ, ಇಲ್ಲ 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 ಇಲ್ಲ, ಡೈವರ್ಟ್ ಆಗುವಂತದ್ದು ಬೇಡ ವಿಚಾರಗಳು. ರಾಬರ್ಟ್ ರೋಸರಿ ಅವರೇ, ನಾನು ಕೇಳ್ತಾ ಇರೋದು ತಮ್ಮಲ್ಲಿ ಭಿತ್ತಿ ಪತ್ರಗಳನ್ನ ಜೊತೆಗೆ ಪುಸ್ತಕಗಳನ್ನ ಅಲ್ಲಿ ಕೊಡ್ತಾರೆ. ಜೊತೆಗೆ ಕಾರ್ಕಳದಲ್ಲಿ ನಡೆದಿರುವಂತಹ ಘಟನೆ ತಮ್ಮ ಕೂಡ ಗೊತ್ತಿರುವುದಲ್ಲಿ ಬೆನೆಡಿಕ್ಟ್ ಅನ್ನುವಂತಹ ವ್ಯಕ್ತಿ ಎಲ್ಲ ವಿಚಾರಗಳು ಬಂದಾಗ ಅಲ್ಲಿ ನೀರಲ್ಲಿ ಮುಳುಗಿಸಿ 3 ಬಾರಿ ತೆಗೆಯುವಂತ ಸ್ವಲ್ಪ ವಿಷನ್ಸ್ ಗಳನ್ನ ಹಾಕಿದೆ ಮಾಡಿ ಟೆಕ್ನಿಕಲ್ ಟೀಮ್. ಎಸ್, ಅದು ಬ್ಯಾಪ್ಟಿಸಮ್ ಇದು ಏನ್ ಸರ್, ಏನ್ ಕತೆ ಅನ್ನೋ ವಿಚಾರ ಬರುತ್ತಂದ್ರೆ ಇದು ಬ್ಯಾಪ್ಟಿಸಮ್ ಅಂತಾರೆ ಇದಕ್ಕೆ. ಅಂದ್ರೆ ನೀರಲ್ಲಿ ಮುಳುಗಿಸಿ ಮೇಲೆ ಏಳಿಸುವಂತದ್ದು ಅಲ್ವಾ? ಬ್ಯಾಪ್ಟಿಸಮ್ ಅಂದ್ರೆ ಇದು ಮೆಂಬರ್ಶಿಪ್ ಡ್ರೈವ್ ಅಲ್ಲ, ಅವ್ರಿಗೆ ಹಾಗೇನೆ ಮಾಡಿದ್ದಾರೆ ಬ್ಯಾಪ್ಟಿಸಮ್. ಚರ್ಚ್ ಮೆಂಬರ್ ಆಗ್ತಾನೆ. ರಾಬರ್ಟ್ ರೋಸರಿ ನಿಮ್ಗೆ ಹೀಗೇನೆ ಮಾಡಿದ್ದ ಬ್ಯಾಪ್ಟಿಸಮ್? ಸರ್ ಹಾಗಾದ್ರೆ ನೀವು ಹೇಳಿ ಅದೇನು ಇದು ಸರ್? ನನ್ಗೆ ಹಾಗೆ ಮಾಡ್ಲಿಲ್ಲ ಬ್ಯಾಪ್ಟಿಸಮ್. ಅದೇನು ಅದು ಆಕ್ಚುಲಿ? ಹಾಗಾದ್ರೆ ಅದು ಏನು ನನ್ಗೆ ಗೊತ್ತಿಲ್ಲ. ನೀರಲ್ಲಿ ಮುಳುಗಿಸಿ ಹಿಂದೂಗಳನ್ನ ಮತಾಂತರ ಮಾಡುವಂತ ಒಂದು ಕ್ರಿಯೆ ಅದು. ಯಾಕೆ ನೀರಲ್ಲಿ ಮುಳುಗಿಸಿದ ಕೂಡಲೇ ಮತಾಂತರ? ಜಾನ್ ದ ಬ್ಯಾಪ್ಟಿಸ್ಟ್ ಯೇಸು ಕ್ರಿಸ್ತರನ್ನು ಹೇಗೆ ಮಾಡಿದ್ರು ಹೇಳಿ ಸ್ವಲ್ಪ. ರಾಯ್ ಕಸ್ತಲಿನ ಹೇಳಿ. ಜಾನ್ ಬ್ಯಾಪ್ಟಿಸ್ಟ್ ಯೇಸು ಕ್ರಿಸ್ತರನ್ನು ಇದೇ ರೀತಿ ನೀರಲ್ಲಿ ಮುಳುಗಿಸಿ ಬ್ಯಾಪ್ಟಿಸಮ್ ಮಾಡಿದ್ರು, ಹೌದಾ ಅಲ್ವಾ? ಹೇಳಿ ರಾಯ್. ಈಗ ನಿಮ್ಗೆ ಕೂಡ ಹಾಗೇನು ಮಾಡಿದ್ದ? ರಾಯ್, ನಿಮ್ಗೆ ಗೊತ್ತಾ? ಬೈಬಲ್ ಗೊತ್ತಾ? ಸ್ವಲ್ಪ ಹೇಳಿ. ನಿಮ್ಗೆ ಹಾಗೇನು ಮಾಡಿದ್ದ? ಇದೇ ರೀತಿ ಮಾಡಿದ್, ಹೌದಾ ಅಲ್ವಾ? ಅದು ವಿಚಾರ. ಆ ಒಂದು ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುವಂತದ್ದು. ಜೊತೆಗೆ ಈ ರೀತಿ ಮತಾಂತರ ಆಗುತ್ತೆ, ನಾನು ನೇರವಾಗಿ ಕೇಳಿದ್ರೆ ಯಾವ ರೀತಿ ಮತಾಂತರಗಳು ಆಗುತ್ತೆ ಅಂತ ಬಂದಾಗ ಎಸ್, ಸರಿಯಾಗಿರುವಂತಹ ಮಾಹಿತಿಗಳು ಬರ್ತಾ ಇಲ್ಲ. ಜೊತೆಗೆ ಈ ರೀತಿಯ ಮತಾಂತರ ನೀರಿನಲ್ಲಿ ಮುಳುಗಿಸುವಂತದ್ದು ಏನ್ ಸರ್, ಏನ್ ಪ್ರೋಸೆಸ್ ಇದು, ಏನ್ ಕತೆ? ಅಲ್ಲ, ಅದು ರಾಬರ್ಟ್ ರೋಸರಿ ಗೊತ್ತು. ಅವ್ರು ಹೇಳ್ತಾರೆ ನೀರಲ್ಲಿ ಮುಳುಗಿಸಿದ ಕೂಡಲೇ ಬ್ಯಾಪ್ಟಿಸಮ್ ಅಂತ. ಬ್ಯಾಪ್ಟಿಸಮ್ ಆಗುದೇ, ಬ್ಯಾಪ್ಟಿಸಮ್ ನೀರಲ್ಲಿ ಮುಳುಗಿಸಿದ ಕೂಡಲೇ ಯಾರು ಮತಾಂತರ ಆಗಲಿ ಕ್ರಿಶ್ಚಿಯನ್ ಆಗುದಿಲ್ಲ. ನಾನು ಮೊದಲೇ ಹೇಳಿದಾಗೆ ನಾವೊಂದು ಕ್ರಿಶ್ಚಿಯನ್ ಆಗಬೇಕಾದ್ರೆ ಕ್ರೈಸ್ತದ ಬೋಧನೆಗಳನ್ನು ನಾವು ಅನುಸರಿಸಬೇಕು. ಅದನ್ನು ನಾವು ಎಲ್ಲ ತಿಳ್ಕೊಂಡು ಅವರನ್ನು ಅನುಸರಿಸಿ ಅವರ ಪಥದಲ್ಲಿ ನಡೆದ್ರೆ ಮಾತ್ರ ನಾವು ಕ್ರಿಶ್ಚಿಯನ್. ಒಬ್ರು ನಮ್ಗೆ ಯಾರೋ ಮೆಸೇಜ್ ಮಾಡಿದ್ದಾರೆ, ದಯವಿಟ್ಟು ಅವ್ರು ಉತ್ತರ ಕೊಡ್ಬೇಕಂತ ಹೇಳಿದ್ದಾರೆ. ದಯವಿಟ್ಟು ನಮ್ಮ ಶಾಲೆಗಳಲ್ಲಿ, ಹಿಂದೂ ಶಾಲೆಗಳಲ್ಲಿ ನಿಮ್ ಕ್ರಾಸ್ ಹಾಕೊಂಡು ಬರಬೇಡಿ ಅಂತ ಎಲ್ಲೂ ಹೇಳಲ್ಲ. ಆದ್ರೆ ಅವರ ಶಾಲೆಗಳಲ್ಲಿ ಹೂ ಮುಡಿಬಾರ್ದು, ಕುಂಕುಮ ಇಡಬಾರ್ದು, ಕೈಗೆ ಬಳ್ಳೆ ಹಾಕ್ಬಾರ್ದು. ಯಾಕೆ ಸರ್ ಕೇಳಿ, ಈ ಪ್ರಶ್ನೆಯನ್ನ ಕೇಳಿ ಅವ್ರಿಗೆ. ಅದಕ್ಕೆ ಯಾವ ರೀತಿ ನಮ್ಮ ಧರ್ಮವನ್ನ ಅವರಲ್ಲಿ ಮಾಡಬಾರ್ದು ಅಂತ, ಆಚರಣೆಗಳನ್ನು ಮಾಡಬಾರ್ದು ಅಂತ ಮಾಡ್ತಾರ ಅಲ್ಲಿ. ತಾವು ಹೇಳ್ತಾ ಇದ್ದದ್ದು ಸಂಸ್ಕೃತಿಯ ಸಂಕೇತಗಳು, ಇದನ್ನು ಮೊದಲು ನಾಶ ಮಾಡಿ, ಆಗ ಮತಾಂತರ ಸುಲಭ ಆಗ್ತದೆ. ಅದು ನೀವು ಹಾಗೇನೆ ಮಾಡ್ತಾ ಇದ್ದೀರಾ? ನೋಡಿ, ಅದಕ್ಕೆ ಉತ್ತರ ಕೊಡಿ ಸರ್. ನೀವು ಯಾಕೆ ಈ ತರ ಆಗ್ತಾ ಇದೆ ಶಾಲೆಗಳಲ್ಲಿ? ಶಾಲೆಯಲ್ಲಿ ಈಗ ಯಾವ ಶಾಲೆಯಲ್ಲಿ? ಸೈಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ಆಗ್ತಾ ಇದೆ. ಯಾವ ಸೈಂಟ್ ಜೋಸೆಫ್? ಕುಲಶೇಖರದ ಸೈಂಟ್ ಜೋಸೆಫ್ ಸ್ಕೂಲ್ ಅಲ್ಲಿ ಬಳೆ ಹಾಕ್ಲಿಕ್ಕಿಲ್ಲ. ಇವಾಗ ಶಾಲೆ ನಡೀತಾ ಇಲ್ಲ, ಕೊರೋನಾಗೆ ಮುಂಚಿತವಾಗಿ ಹೇಳ್ತಾ ಇದ್ದೇನೆ. ಸೆಕ್ರೆಡ್ ಸ್ಕೂಲ್ ಅಲ್ಲಿ ನನ್ನ ಅಣ್ಣನ ಮಗಳಿಗೆ ಇಲ್ಲ ಹಾಕ್ಲಿಕ್ಕಿಲ್ಲ, ನಂಗೆ ಕೈ ಮೆಹಂದಿ ಹಾಕ್ಲಿಕ್ಕಿಲ್ಲ, ಬೈತಾರೆ ಸ್ಕೂಲಲ್ಲಿ ಅಂತ. ಮೆಹಂದಿ ದಿನ ನನ್ನ ಅಕ್ಕನ ಮಗಳ ಯಾಕೆ ಆಗ್ತಾ ಇದೆ? ಓಕೆ ಓಕೆ, ಸರಿ ಸರಿ, ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಕೆಲವು ಸ್ಕೂಲ್ಗಳ ವಿಚಾರವಾಗಿ ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳ ವಿಚಾರವಾಗಿ ಅವರು ಹೇಳಿರುವಂತದ್ದು ಯೂನಿಫಾರ್ಮ್ ಬಗ್ಗೆ ಬರ್ತಾರೆ. ಎಸ್ ಎಸ್, ಓಕೆ. ಜೊತೆಗೆ ಇಲ್ಲೊಬ್ರು ಕಮೆಂಟ್ ಮಾಡಿದ್ದಾರೆ, ಮೊದಲು ಬ್ಯಾಪ್ಟಿಸಮ್ ಅಂತ ಹೇಳಿದ್ರೆ ಏನು ಅಂತದ್ದು ಗೊತ್ತಾಗ್ಬೇಕು. ಜನರು ನೋಡ್ತಾ ಇದ್ದಾರೆ ಬ್ಯಾಪ್ಟಿಸಮ್ ಅಂತ ಹೇಳಿದ್ರೆ ಏನು. ಒಂದ್ ಕಡೆ ರಾಬರ್ಟ್ ರೋಸರಿ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ, ತಾವು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಾ. ಅಂಡ್ ಏನದು ನೀರಲ್ಲಿ ಮುಳುಗಿಸುವಂತಹ ಪ್ರೊಸೆಸ್ ಏನು?
ನೀರಲ್ಲಿ ಮುಳುಗಿಸುವ ಪ್ರೊಸೆಸ್ ಈಗ ಎಲ್ಲಿಯೂ ಇಲ್ಲ. ಓಕೆ. ಬ್ಯಾಪ್ಟಿಸಮ್ ಅಂದ್ರೆ ನಾವು ಮಗು ಹುಟ್ಟಿ ಒಂದು 40ನೇ ದಿನಕ್ಕೆ ಚರ್ಚ್ಗೆ ಕರ್ಕೊಂಡೋಗಿ ಅವರಿಗೆ ಒಂದು ಪವಿತ್ರ ನೀರಲ್ಲಿ ಒಂದು ಏನು ಸಿಲುಬೆಯ ಗುರುತು ತೆಗೆಸಿ ಅವರನ್ನು ಆ ಮಗುವನ್ನು ನಮ್ಮ ಕ್ರೈಸ್ತ ಧರ್ಮಕ್ಕೆ ಸ್ವಾಗತ ಮಾಡೋದು. ಅಲ್ಲಿಗೆ ಈ ತಂದೆ ತಾಯಿಗಳ ಒಪ್ಪಿಗೆ ಮುಖಾಂತರ ಮಾತ್ರ ಅದು ಆಗುದು. ಸೊ ಅಲ್ಲಿ ಬ್ಯಾಪ್ಟಿಸಮ್ ಕೊಟ್ಟಾಗ ಅವ್ರ ಸಣ್ಣ ಮಗು ಅವ್ರಿಗೆ ಏನು ತಿಳಿದಿರುವುದಿಲ್ಲ, ಆ ತಂದೆ ತಾಯಿಗಳ ಅವರನ್ನು ಕರ್ಕೊಂಡು ಬರ್ತಾರೆ. ಅವ್ರಿಗೆ ಒಂದು ನಮ್ಮ ಕ್ರೈಸ್ತ ಧರ್ಮಕ್ಕೆ ನಾವು ಸ್ವೀಕಾರ ಮಾಡೋದು. ಯಾಕೆಂದ್ರೆ ಅವರನ್ನು ಹುಟ್ಟಿನಿಂದಲೇ ಅವರಿಗೆ ಈ ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದವರು ಅವರು ಅದೇ ಧರ್ಮದಲ್ಲಿ ಬೆಳಿಬೇಕಂತ ಒಂದು ಆಸೆ ಅಷ್ಟೇ. ಅಷ್ಟೇ. ಇದು ಬ್ಯಾಪ್ಟಿಸಮ್ ಈ ಪ್ರೊಸೆಸ್ ಅದು ಗೊತ್ತಿಲ್ಲ. ಟ್ಯಾಂಕ್ ಅಲ್ಲಿ ಮುಳುಗಿಸಿ ತೆಗೆಯೋದು ಬ್ಯಾಪ್ಟಿಸಮ್ ಪ್ರೊಸೆಸ್ ಅಂತ ನಾವು ಎಲ್ಲಿ ನೋಡ್ಲಿಲ್ಲ ಸರ್. ಅವ್ರು ಒಪ್ಕೊಳ್ಳೋದು ಯಾಕೆ ಒಪ್ಕೊಳ್ಳೋದಿಲ್ಲ? ರಾಬರ್ಟ್ ರೋಸರಿ ಅವರು ಇದು ತಾವು ಹೇಳುತ್ತಾ ಬ್ಯಾಪ್ಟಿಸಮ್ ಪ್ರೊಸೆಸ್ ಅಂತ ತಾವು ಹೇಳುವಂತದ್ದಾ? ಪದ್ಧತಿ ಈಗ ರಾಯ್ ಹೇಳಿದ್ದು ಹೊಸ ಪದ್ಧತಿ. ಧ್ವನಿ ಕೇಳ್ತಾ ಇದೆ. ಸರಿನೇ. ಯಾವುದು ಸರ್? ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಂತಹ ಪದ್ಧತಿ ಹಿಡೀ ಮುಳುಗಿ ತೆಗೆಯುವುದು ಅದು ಯೇಸು ಕ್ರಿಸ್ತರಿದ್ದ ಕಾಲದಲ್ಲಿ. ಈಗ ರಾಯ್ ಹೇಳಿದ್ದು ಪ್ರಸ್ತುತ ಇರುವ ಕಾಲದಲ್ಲಿ. ಎರಡು ಸೇಮ್. ಓಕೆ 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 ಸರಿ ಸರ್. ಇದು ಕಾರ್ಕಳದಲ್ಲಿ ಆಗಿರುವಂತಹ ವಿಚಾರ. ಅಲ್ಲಿ ಕಾರ್ಕಳದ ಪ್ರಾರ್ಥನಾ ಮಂದಿರಗಳ ಮೇಲೆ ಅಲ್ಲಿ ಹೋಗಿ ಹಿಂದೂ ಸಂಘಟನೆಗಳು ದಾಳಿ ಮಾಡಿರುವಂತದ್ದು. ಈ ವಿಚಾರವನ್ನ ಯಾವ ರೀತಿ ನೋಡ್ತೀರಾ? ಅಂದ್ರೆ ಇದು ಮತಾಂತರ ಆಗುವಂತಹ ಪ್ರೊಸೆಸ್ಗಳಲ್ಲ, ಅಲ್ಲಿ ಏನಾಗ್ತಾ ಇದೆ? ಪ್ರಾರ್ಥನೆಗೆ ಅವರು ಜನ ಸೇರಿದ್ರು ಅಲ್ಲಿ ಎಲ್ಲ ಪ್ರಾರ್ಥನೆಗೆ ಸೇರಿದ್ರು. ಪ್ರಾರ್ಥನೆ ಆಗುವಾಗ ಯಾರು ಒಂದು ಸಂಘಟನೆಯವರು ಒಳಗೆ ಬಂದು ಅವರನ್ನು ಹೆದರಿಸಿ ಹೊರಗೆ ಓಡಿಸಿದ್ರು. ಹೊರಗೆ ಓಡಿಸುವಾಗ ಕೆಲವರ ಪ್ರತಿಕ್ರಿಯೆಗಳನ್ನು ಅವ್ರು ತಕೊಂಡ್ರು. ಅದರಲ್ಲಿ ಅವ್ರು ಹೇಳಿದ್ರು, ನಾವು ಸ್ವ ಇಚ್ಛೆಯಿಂದ ಬಂದದ್ದು, ಪ್ರಾರ್ಥನೆಗೆ ಬಂದದ್ದು, ಇಲ್ಲಿ ಪ್ರಾರ್ಥನೆ ನಡೀತಾ ಇತ್ತು, ನಾವು ಅದರಲ್ಲಿ ಭಾಗವಹಿಸಿದ್ದೇವೆ, ಯಾರು ನಮ್ಗೆ ಬಲವಂತದಿಂದ ಇಲ್ಲಿ ಕರ್ಕೊಂಡು ಬರ್ಲಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಅಷ್ಟೇ ಅಲ್ಲಿ ವಿಚಾರ ಇರುದು. ಅಲ್ಲ, ನಾನು ಹೇಳೋದು ಅಲ್ಲಿ ಅವಶ್ಯಕತೆ ಆದ್ರೂ ಏನಿತ್ತು ಆ ನೀರನ್ನು ಮುಳುಗಿಸಿ ತೆಗೆಯೋದು? ಇವ್ರು ಒಪ್ಕೊಳ್ಳಲ್ಲ. ಇನ್ನೊಂದು ಹೇಳಿದ್ರೆ ಅಂಕಿಅಂಶ ಕೊಟ್ಟರಲ್ಲ, ಇಷ್ಟು ದಲಿತರನ್ನು ಮತಾಂತರ ಮಾಡಿದ್ದಾರೆ, ಅವರ ಏನು ಅವರಿಗೆ ಸಿಗುವಂತ ಸವಲತ್ತಿಗೋಸ್ಕರ ಇನ್ನೂ ಕೂಡ ಆ ದಲಿತರನ್ನ ಹಾಗೇ ಇಟ್ಟಿದ್ದಾರೆ. ತುಂಬಾ ಇದೆ. ಈಗ ನಾವು ಕರ್ನಾಟಕದ ಭಾಗದಲ್ಲಿ ಕೆಲವು ಹಳ್ಳಿಗಳಲ್ಲಿ ನೋಡ್ಬೇಕು. ಕೋಲಾರದಲ್ಲಿ ನಾನು ಕೆಲಸ ಮಾಡಿದೆ. ಎಷ್ಟು ಹಳ್ಳಿಗಳಲ್ಲಿ ಅದಲ್ಲಿ ಆರೋಗ್ಯ ಮಾತೆ ಅಂತ ಅಲ್ಲಿ ಪೂಜೆಗಳನ್ನ ಮೂಲಕ ಮಾಡಿಸಿ ಅದು ಮತಾಂತರದ ಡಾಕ್ಯುಮೆಂಟ್ರಿಗಳು ಮಾಡ್ತಾ ಇಲ್ಲ, ಲೆಕ್ಕ ಸಿಗುತ್ತೆ ಅಂತೇಳಿ. ಅದ್ಯಾಕೆ ಆಗ್ತಾ ಇದೆ ಸರ್? ಒಂದು ಎಸ್, ತಾವು ಒಂದು ರಿಸರ್ಚ್ ಗಳ ಮೂಲಕ ತಾವು ಹೇಳ್ತಾ ಇದ್ದಾರೆ. ನನಗೆ ಸಿಕ್ಕಿರುವಂತಹ ಕೆಲವು ಮಾಹಿತಿಗಳ ಪ್ರಕಾರ ಕೂಡ ಬಹುಶಃ ರಾಯ್ ಕ್ಯಾಸ್ಟಲಿನವರೇ ಹೇಳಬೇಕಾಗುತ್ತೆ. ಈ ಎಷ್ಟು ಪಂಗಡಗಳಿವೆ ಕ್ರೈಸ್ತ ಪಂಗಡಗಳಲ್ಲಿ, ಎಷ್ಟು ವಿಧಗಳಿವೆ? ಈಗ ಪಂಗಡಗಳಿರುವಂತದ್ದು ರೋಮನ್ ಕ್ಯಾಥೋಲಿಕ್ಸ್ ಆಗಿರ್ಬೋದು, ಜೊತೆಗೆ ಪ್ರೊಟೆಸ್ಟೆಂಟ್ಗಳಿದ್ದಾರೆ, ಜೊತೆಗೆ ನ್ಯೂ ಲೈಫ್ಗಳಿದೆ. ಸೊ ಇಂತಹ ಅನೇಕ ಪಂಗಡಗಳಿವೆ ಅಲ್ವಾ? ಅನೇಕ ಪಂಗಡಗಳಿವೆ ಅಲ್ವಾ ಸರ್? ಎಲ್ಲ ಕ್ರೈಸ್ತರೇ. ಎಸ್. ಇದು ಎಲ್ಲವೂ ಕೂಡ ತಮ್ಮ ಒಂದು ಅಧೀನದಲ್ಲೇ ಬರುವಂತದ್ದ? ಎಲ್ಲವೂ ಕೂಡ ತಮ್ಮ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಅಧೀನದಲ್ಲೇ ಬರುವಂತದ್ದ? ಇಲ್ಲ, ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯ ಅಂತ. ರೋಮನ್ ಕ್ಯಾಥೋಲಿಕ್ಸ್. ರೋಮನ್ ಅಂತ ಹೇಳುದಂದ್ರೆ ನಮ್ಮ ಶ್ರೇಷ್ಠ ಗುರು ಅಂದ್ರೆ ಪೋಪ್ ಅವರು ಇಟಲಿ ರೋಮ್ ಅಲ್ಲಿ ಇರೋದು. ಸೊ ಅದಕ್ಕೆ ರೋಮ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಆದ್ರೆ ನಾವು ಇಲ್ಲಿ ಕ್ಯಾಥೋಲಿಕರ್ ಅಂತ ಹೇಳುದು. ಕ್ಯಾಥೋಲಿಕರು, ಭಾರತೀಯ ಕ್ಯಾಥೋಲಿಕರು. ನಮ್ಮ ಶ್ರೇಷ್ಠ ಗುರು ಅಲ್ಲಿದ್ದಾರೆ. ಅದೊಂದು ಸಿಸ್ಟಮ್ ಪ್ರಕಾರ ನಮ್ಮಲ್ಲಿ ಈಗ ಬಿಷಪ್ ಇದ್ದಾರೆ. ಈ ಧರ್ಮ ಪ್ರಾಂತ್ಯಕ್ಕೆ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯ ಅಂದ್ರೆ ದಕ್ಷಿಣ ಕನ್ನಡ ಮತ್ತೆ ಕಾಸರಗೋಡು ಜಿಲ್ಲೆ ಇದಕ್ಕೆ ಸೇರ್ತದೆ. ಇದು ಆಡಳಿತ ನಡೆಸಲಿಕ್ಕೆ ಒಂದು ಮಾಡಿದ ಒಂದು ವ್ಯವಸ್ಥೆ. ಅದಕ್ಕೆ ಬಿಷಪ್ ಅವರು ಇದ್ದಾರೆ. ಮತ್ತೆ ಇಡೀ ಕರ್ನಾಟಕಕ್ಕೆ ಬೆಂಗಳೂರಿನ ಬಿಷಪ್ ಅವರು ಆರ್ಚ್ ಬಿಷಪ್ ಅಂತ ಹೇಳ್ತಾರೆ. ಹಾಗೇನೆ ಇಡೀ ಇಂಡಿಯಾ ಲೆವೆಲ್ ಅಲ್ಲಿ ಒಬ್ರು ಕಾರ್ಡಿನಲ್ ಅಂತ ಇದ್ದಾರೆ. ಮತ್ತೆ ನಮ್ಮ ಶ್ರೇಷ್ಠ ಗುರು ಅವರು ಪೋಪ್ ಅವರು ರೋಮ್ ಅಲ್ಲಿ ಇದ್ದಾರೆ. ಸೊ ಅದೇ ಮತ್ತೆ ಬೇರೆ ಬೇರೆ ಪಂಗಡಗಳು ತುಂಬಾ ಇವೆ. ನೀವು ಹೇಳಿದಾಗೆ ಪ್ರೊಟೆಸ್ಟೆಂಟ್ ಇದ್ದಾರೆ, ನ್ಯೂ ಲೈಫ್ ನಲ್ಲೇ ತುಂಬಾ ಪಂಗಡಗಳಿವೆ. ಕೇರಳದಲ್ಲಿ ತುಂಬಾ ಬೇರೆ ಬೇರೆ ಪಂಗಡಗಳಿವೆ. ಈಗ ಸರ್ ತಾವು ಹೇಳುವ ಹಾಗೆ ಈಗ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಇಲ್ಲಿ ತಮ್ಮ ಅಧೀನಕ್ಕೆ ಬರುವಂತದ್ದು, ಇಲ್ಲಿರುವಂತಹ ಕ್ಯಾಥೋಲಿಕ್ಸ್ಗಳು ತಮ್ಮ ಅಧೀನಕ್ಕೆ ಬರ್ತಾರೆ ಅಲ್ವಾ ಸರ್? ಈಗ ಪ್ರೊಟೆಸ್ಟೆಂಟ್ಗಳು ಬೇರೆ ವಿಚಾರವಾಗಿ ಬರ್ತಾರೆ, ತಮ್ಮ ಅಧೀನಕ್ಕೆ ಬರಲ್ಲ ಅವರುಗಳು. ಇಲ್ಲ, ಅವ್ರಿಗೆ ಬೇರೆ ಬಿಷಪ್ ಇದ್ದಾರೆ, ಬೇರೆ ಬಿಷಪ್ಗಳಿದ್ದಾರೆ. ಈ ನ್ಯೂ ಲೈಫ್ಗಳು ಅಥವಾ ಇನ್ನಿತರ ಪಂಗಡಗಳು ಅವರಿಗೆ ಇದೇ ತರದ ವ್ಯವಸ್ಥೆ ಎಲ್ಲರೂ ಮಾಡಿದ್ದಾರೆ. ಅವರವರ ಏರಿಯಾಕ್ಕೆ ಒಂದು ಬಿಷಪ್ ತಮ್ಮ ಅಧೀನದಲ್ಲಿ ಬರಲ್ಲ ಅವರುಗಳು. ಇಲ್ಲ. ಓಕೆ. ಇಲ್ಲಿ ತಮ್ಮ ಅಧೀನದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟು ಜನ ಇದ್ದಾರೆ? ತಾವು ಹೇಳಿದಾಗೆ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 3 ಲಕ್ಷ ಅಷ್ಟು ಕ್ರೈಸ್ತರಿದ್ದಾರೆ. 3 ಲಕ್ಷ ಕ್ರೈಸ್ತರಿದ್ದಾರೆ. ಉಳಿದವರು ತಮ್ಮ ಅಧೀನದಲ್ಲೇ ಅಲ್ಲದೆ ಉಳಿದವರು ನಾನು ಹೇಳಿದಾಗೆ
ಈ ನ್ಯೂ ಲೈಫ್ ಅಥವಾ ಪ್ರೊಟೆಸ್ಟೆಂಟ್ ಎಷ್ಟುಗಳು ನಮಗೆ ಸರಿ ಅದ್ರ ಅಂಕಿಅಂಶ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಹುಶಃ ಇನ್ನೊಂದು 1 ಲಕ್ಷ ಇರ್ಬೋದೇನೋ. 1 ಲಕ್ಷ ಇರಬಹುದು. ಹೌದು. ಓಕೆ, ತಮ್ಮ ಅಧೀನಕ್ಕೆ ಬರುವಂತವರು ಕ್ಯಾಥೋಲಿಕ್ಸ್, ಪ್ಯೂರ್ ಕ್ಯಾಥೋಲಿಕ್ಸ್. ಇವರು ಇರುವಂತದ್ದು 3 ಲಕ್ಷ. 3 ಲಕ್ಷ ಸದಸ್ಯರು ಇರುವಂತದ್ದು ಇಡೀ ದೇಶದಲ್ಲಿ ಅಲ್ಲ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಸರಗೋಡು. ಅದೇ ನಾನು ಹೇಳುದು, ಇಡೀ ದೇಶದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಕ್ರೈಸ್ತರ ಇವ್ರು ಹೇಳಿದ್ರಲ್ಲ ಮತಾಂತರ ಮಾಡೋದಿಲ್ಲ ಅಂತ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳಿ. ಇಲ್ಲೊಂದು ವಿಚಾರ ಇದೆ. ವೈ ನ್ಯೂ ಲೈಫ್ ಜೊತೆಗೆ ಈ ಇನ್ನಿತರ ಪ್ರೊಟೆಸ್ಟೆಂಟ್ಗಳು ಅಂತ ಬಂದಾಗ ತಮ್ಮ ಅಧೀನಕ್ಕೆ ಯಾಕೆ ಬರಲ್ಲ ಅನ್ನೋ ಪ್ರಶ್ನೆ ಏನು ಬರುತ್ತೆ? ತಮ್ಮ ಅಧೀನಕ್ಕೆ ಬರಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ತಾವು ಕ್ಯಾಥೋಲಿಕ್ಸ್ಗಳು ಅನ್ನುವಂಥದ್ದು, ಪ್ಯೂರ್ ಕ್ಯಾಥೋಲಿಕ್ಸ್ಗಳನ್ನು ತಾವು ಹೇಳ್ತಾ ಇದ್ದಾರೆ, ತಮ್ಮ ಅಧೀನಕ್ಕೆ ಇವುಗಳು ಯಾಕೆ ಬರ್ತಾ ಇಲ್ಲ? ಅಂದ್ರೆ ಜನತೆಯ ಮುಂದೆ ನಾನು ಈ ಗೊಂದಲಗಳನ್ನ ತೆರೆದಿಡಬೇಕಾಗುತ್ತೆ, ಅದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾಕೆ ತಮ್ಮ ಅಧೀನಕ್ಕೆ ಬರಲ್ಲ? ಅಲ್ಲೇ ಇರೋದು ಪಾಯಿಂಟ್. ನಾವು ಯಾರಿಗೆ ಬಲವಂತದ ಮತಾಂತರ ಮಾಡುದಿಲ್ಲ. ಇವ್ರುಗಳು ಯಾರು ಹಾಗಾದ್ರೆ? ಕ್ರೈಸ್ತರನ್ನು ನಂಬುವವರು, ಆದ್ರೆ ಬೇರೆ ಏನೋ ಅವರಿಗೆ ಯೇಸು ಕ್ರಿಸ್ತರನ್ನೇ ನಂಬ್ತಾರೆ. ಪ್ರೊಟೆಸ್ಟೆಂಟ್ಗಳು, ನ್ಯೂ ಲೈಫ್ಗಳು ಕೂಡ ಯೇಸು ಕ್ರಿಸ್ತರನ್ನೇ ನಂಬ್ತಾರೆ. ಎಲ್ಲ ಯೇಸು ಕ್ರಿಸ್ತರನ್ನ ನಂಬುವವರೇ. ಮೂರ್ತಿ ಪೂಜೆನ ಮಾಡ್ತಾರೆ ಅವರುಗಳು. ಮೂರ್ತಿ ಪೂಜೆ ಅಂತ ಅಲ್ಲ, ಮೂರ್ತಿ ಪೂಜೆ ಹೇಗೆ ಆಗ್ತದೆ? ಮಾಡ್ತಾರಾ ಅನ್ನೋದ ಪ್ರಶ್ನೆ. ಯೇಸು ಕ್ರಿಸ್ತರ ಇಲ್ಲ ಸರ್, ಈ ಒಂದು ಮೂರ್ತಿ ಪೂಜೆ ವಿಷಯ ಬಂದಾಗ ಇತ್ತೀಚೆಗೆ ಯೇಸು ನಾರಾಯಣ ಪೂಜೆ ಬಂದಿದೆ, ಅದು ಈ ಯೇಸುವನ್ನವರು ನಂಬ್ತಾರೆ. ಪ್ರತಿಯೊಬ್ರು ಈ ಕ್ರಿಶ್ಚಿಯನ್ ಪಂಗಡಗಳಲ್ಲಿ ಯಾವೆಲ್ಲ ಪಂಗಡಗಳಿವೆ ಎಲ್ಲರೂ ಕೂಡ ಯೇಸು ಕ್ರಿಶ್ಚಿಯನ್ ಅಂತ ಅವರು ಹೇಳ್ತಾರಾದ್ರೆ, ಯಾವ ಪಂಗಡದವರು ನಾವು ಕ್ರಿಶ್ಚಿಯನ್ ಅಂತ ಹೇಳ್ತಾರಾದ್ರೆ ಅದ್ರ ಅರ್ಥ ಏನು? ಕ್ರೈಸ್ಟ್ ಮತ್ತೆ ನಾನು ಕ್ರಿಶ್ಚಿಯನ್ ಅಂದ್ರೆ ನಾನು ಕ್ರೈಸ್ತನ ಸಮಾನವಾಗಿ ಅಂತ. ಸೊ ಎಲ್ಲ ಕ್ರಿಶ್ಚಿಯನ್ ಅವರು ಖಂಡಿತವಾಗಿ ಕ್ರೈಸ್ತರನ್ನು ನಂಬ್ತಾರೆ. ಮತ್ತೆ ಬೇರೆ ಸಣ್ಣ ಸಣ್ಣ ವಿಚಾರದಲ್ಲಿ ಅವರು ಬೇರೆ ಬೇರೆ ಪಂಗಡ ಕಟ್ಟಿ ಅವರಷ್ಟಕ್ಕೆ ಅವರು ಅವರ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಸರ್, ಇದೇ ಇಲ್ಲಿ ಬರುವಂತಹ ಪ್ರಶ್ನೆ. ಬೇರೆ ಬೇರೆ ವಿಚಾರಗಳಲ್ಲಿ ಅಂತ ಬಂದಾಗ ಎಲ್ಲರೂ ಕೂಡ ಕ್ರೈಸ್ತ ದೇವರನ್ನೇ ಪ್ರಮುಖ ದೇವರನ್ನಾಗಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾದ್ರೆ ವೈ ದೇ ಆರ್ ಡಿಫ್ರೆಂಟ್? ಯಾಕೆ ಪಂಗಡಗಳಾಗಿದೆ ಅನ್ನುವಂತಹ ವಿಚಾರ ಬರುತ್ತೆ. ಅದು ಏನೋ ಡಿಫ್ರೆನ್ಸ್. ಯಾಕಂದ್ರೆ ಇಲ್ಲಿರಬಹುದು ಮತಾಂತರದ ಒಂದು ಸುದ್ದಿ, ಇಲ್ಲಿರಬಹುದು ತಮ್ಮ ಒಂದು ಸಮುದಾಯಕ್ಕೆ, ತಮ್ಮ ಒಂದು ಧರ್ಮಕ್ಕೆ ಈ ರೀತಿಯ ಒಂದು ಕಾನ್ಫ್ಲಿಕ್ಟ್ ಕೊಡುವಂತಹ ವಿಚಾರಗಳು. ಅದು ಈಗಿನ ವ್ಯವಸ್ಥೆ ಅಲ್ಲ, ತುಂಬಾ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬಂದದ್ದು. ಅವ್ರು ಏನಾದ್ರೂ ಬೇರೆ ಬೇರೆ ಕಾರಣಕ್ಕಾಗಿ ಈಗ ಈ ಪ್ರೊಟೆಸ್ಟೆಂಟ್ನವರು ಸಾಧಾರಣ ಒಂದು 400-500 ವರ್ಷ ಹಿಂದೆನೇ ಕ್ಯಾಥಲಿಕರಿಂದ ಬೇರೆ ಆಗಿದ್ದಾರೆ. ನ್ಯೂ ಲೈಫ್ನವರು ತಮ್ಮಷ್ಟಕ್ಕೆ ಬೇರೆ ಬೇರೆ ಒಂದು ಸೆಕ್ಟ್ ಪಂಗಡಗಳನ್ನು ಸೃಷ್ಟಿಸಿ ಇಂಥ ದೇವರ ಪ್ರಾರ್ಥನೆ ಮಾಡೋದು, ಸೇವೆ ಮಾಡೋದು, ಬೇರೆ ಬೇರೆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಯಾಕೆ ಬೇರೆ ಹೋಗಿದ್ದಾರೆ ಅಂತ ನಾವು ಕೇಳಲಿಕ್ಕೆ ಹೋಗ್ಲಿಲ್ಲ. ಅಲ್ಲೇ ಇರುವುದು ನಮ್ಮ ಮೂಲ. ನಾವು ಯಾರನ್ನು ನಂಬ್ತಾರೆ ಅವರಷ್ಟಕ್ಕೆ ನಾವು ಬಿಡ್ತೇವೆ. ನಾವು ಅವರನ್ನು ನೀವು ಕ್ರಿಶ್ಚಿಯನ್ ಅವರು ಬನ್ನಿ ನಮ್ಮೊಟ್ಟಿಗೆ ಕ್ಯಾಥಲಿಕ್ ಆಗಿ ಅಂತ ಯಾರನ್ನು ಕೂಡ ಹೇಳ್ಕೊಂಡು ನಾವು ಬರ್ಲಿಲ್ಲ. ಅವರ ದೇವರನ್ನು ನಂಬ್ತಾರೆ, ಕ್ರಿಶ್ಚಿಯನ್ ನಂಬ್ತಾರೆ, ನಾವು ಅವರ ಯಾವ ವ್ಯವಹಾರಕ್ಕೂ ಹೋಗುದಿಲ್ಲ. ಆದ್ರೆ ಇಲ್ಲಿ ತಮ್ಮ ಧರ್ಮಕ್ಕೆ ಒಂದು ಮಸಿ ಬಳಿಯುವಂತ ಕೆಲಸ ಆಗ್ತಾ ಇದೆ, ತಮ್ಮ ಧರ್ಮಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತರುವಂತ ಕೆಲಸ ಆಗ್ತಾ ಇದೆ. ದಟ್ಸ್ ವೈ ತಾವುಗಳು ಇದನ್ನ ಗಮನಿಸಿರಬೇಕಾಗಿತ್ತು ಅಲ್ವಾ? ಎಲ್ಲೋ ಒಂದ್ ಕಡೆ ತಮ್ಮ ಅಧೀನದಲ್ಲಿ ಇರುವಂತಹ 3 ಲಕ್ಷ ಕ್ರೈಸ್ತರಿದ್ದಾರೆ, ಉಳಿದವರು 1 ಲಕ್ಷ ಇದ್ದಾರೆ ಅಂತ ಬಂದಾಗ ಇದು ತಮಗೂ ಕೂಡ ಪೆಟ್ಟಲ್ವಾ? ಕಾನೂನಿದೆ, ದೇಶದ ಕಾನೂನಿದೆ, ಪೊಲೀಸ್ ಇದ್ದಾರೆ, ಅವ್ರು ನೋಡ್ಕೊಳ್ಬೇಕು. ನಾವು ಪೊಲೀಸಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಸರಿ ಸರಿ, ಧಾರ್ಮಿಕವಾಗಿರುವಂತಹ ಚಿಂತನೆಗಳ ಬಗ್ಗೆ, ಧಾರ್ಮಿಕ ಚಿಂತನೆ ನಮ್ಗೆ ಒಂದು ರಿಸ್ಟ್ರಿಕ್ಷನ್ಸ್ ಇದೆ. ನಮ್ಮ ಏನು ಕ್ಷೇತ್ರ ಇದೆ ಈಗ ತಾವುಗಳು ಮಾಡ್ತಾ ಇಲ್ಲ, ತಾವುಗಳು ಕರೆಕ್ಟ್ ಆಗಿ ಕ್ರೈಸ್ತರ ಆರಾಧನೆಗಳು ಏನಿದೆ ಅದನ್ನ ಯಥಾವತ್ತಾಗಿ ತಾವುಗಳು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆದ್ರೆ ವಿವಿಧ ಪಂಗಡಗಳಿವೆ, ಇಲ್ಲಿ ಮತಾಂತರ ಆಗ್ತಾ ಇದೆ, ಬಲವಂತದ ಮತಾಂತರ ಆಗ್ತಾ ಇದೆ, ಈ ರೀತಿ ವಿಚಾರಗಳು ಆಗ್ತಾ ಇದೆ ಸಮಾಜದಲ್ಲಿ ಅಂತ ಬಂದಾಗ ಇದು ಡೈವರ್ಸ್ಲಿ ಆರ್ ಅಡ್ವರ್ಸ್ಲಿ ಇಫೆಕ್ಟ್ ಆಗುವಂಥದ್ದು. ತಾವುಗಳು ಯಾವ ರೀತಿ ಬಿಷಪ್ ಅವರಿದ್ದಾರೆ, ಆ ಬಿಷಪ್ ಅವರ ಅಧೀನದಲ್ಲಿ ತಾವುಗಳು 3 ಲಕ್ಷ ಕ್ರೈಸ್ತರಿದ್ದೀರಾ, ತಾವುಗಳು ಯಾವ ರೀತಿ ವಿಧಿವಿಧಾನವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ, ಇದುಗಳು ತಮ್ಗಳಿಗೆ ಬೀಳುವಂತಹ ವಿಚಾರ, ಪೆಟ್ಟು ಬೀಳುವಂತಹ ವಿಚಾರ ಅಲ್ಲ. ಪೆಟ್ಟು ಬೀಳುದು ಏನಿದೆ ಇದ್ರಲ್ಲಿ? ಪೆಟ್ಟು ಬೀಳುದು ಅಡ್ವರ್ಸ್ ಆಕ್ಷನ್ ಆಗುದು, ಇದು ಏನು ಬಿಸ್ನೆಸ್ ಅಲ್ಲ. ನಾವು ಮಾಡುದೇನು ಇದಾದ್ರೆ ಏನು ವ್ಯಾಪಾರ ಆದ್ರೆ ಒಂದು ಏನ್ ಹೇಳ್ತಾರೆ, ತಪ್ಪು ಪಬ್ಲಿಸಿಟಿಯಿಂದ ನಮ್ಗೆ ವ್ಯಾಪಾರ ಕಳ್ಕೊಂಡು ಹೋಗ್ತೇವೆ, ನಮ್ಗೆ ಲಾಸ್ ಆಗ್ತದೆ ಅಂತ. ನಾವು ಮಾಡುದು ವ್ಯಾಪಾರ ಅಲ್ಲ, ನಾವು ಬಿಸ್ನೆಸ್ ಮಾಡೋದಲ್ಲ. ನಾವು ನಮ್ಮ ಧರ್ಮ ಪಾಲನೆಯನ್ನು, ನಾವು ನಂಬಿದ ದೇವರನ್ನು, ಅವರ ಆಚಾರಗಳನ್ನು ಆಚರಿಸ್ತಾ ಇದ್ದೇವೆ. ಸರಿ ಸರ್, ಓಕೆ. ಇಲ್ಲಿ ಮತಾಂತರ ಆಗ್ತಾ ಇದೆ, ಆ ಪುಸ್ತಕಗಳನ್ನ ಇಟ್ಟು ಬರುವಂತದ್ದು, ಇದನ್ನ ಇಟ್ಟು ಬರುವಂತದ್ದು, ಇದು ತಾವುಗಳು ಮಾಡಿಲ್ಲ, ಇತರರು ಮಾಡ್ತಾ ಇದ್ರೆ ಅದು ತಪ್ಪು ಅಲ್ಲ ಅನ್ನೋದು ತಾವು ಹೇಳ್ತೀರಾ? ನ್ಯೂ ಲೈಫ್ ಆಗಿರ್ಬೋದು ಅಥವಾ ಇತರ ಏನೋ ಪಂಗಡಗಳಿವೆ. ನಾನು ಹೇಳುದು ಇಷ್ಟೇ, ಭಾರತದ ಸಂವಿಧಾನದ ಪ್ರಕಾರ ಎಲ್ರಿಗೂ ಅವರವರ ಧರ್ಮವನ್ನು ಆಚಾರ ಮಾಡಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ ಅವಕಾಶ ಇದೆ.
ಅಷ್ಟೇ ನಾನು ಹೇಳುದು. ನಾನು ತಪ್ಪು ಹೇಳಲಿಕ್ಕೆ ನಾನು ಯಾರು ಚೀಫ್ ಜಸ್ಟಿಸ್ ಅಲ್ಲ, ನಾನು ಜಡ್ಜ್ ಅಲ್ಲ, ಪೊಲೀಸನಲ್ಲ. ತಪ್ಪು ಎಲ್ಲಿ ಆಗಿದೆ ಅಂತ ಹುಡುಕುವ ಕೆಲಸ ನಮ್ಮ ಪೊಲೀಸ್ನವರು ಕಾನೂನು ಪ್ರಕಾರ ಮಾಡಬೇಕು. ಓಕೆ ಓಕೆ ಸರಿ. ನಾನು 2 ಕರೆಗಳಿವೆ, 2 ಕರೆಗಳನ್ನು ಸ್ವೀಕಾರ ಮಾಡ್ತೇನೆ. ಹೌದು ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಎಸ್, ಇನ್ನೊಂದು ಕರೆ ಕನೆಕ್ಟ್ ಮಾಡಿ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಎಸ್ ಸರ್. ರಾಬರ್ಟ್ ರೋಸರಿ ಅವರು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ತಾವುಗಳು ಕೂಡ ಗಮನಿಸಿದ್ದೀರಾ ವಿಚಾರವನ್ನ, ಏನ್ ಹೇಳ್ತೀರಾ ಸರ್? ಎಸ್ ಸರ್, ಮಾತಾಡಿ ಕೊನೆಯದಾಗಿ. ಪಂಗಡಗಳ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ. ಪಂಗಡ ಬಗ್ಗೆ ಸುತ್ತು ಬಳಸಿ ಏನು ಉತ್ತರ ಕೊಡ್ಲಿಲ್ಲ ರಾಯ್ ಅವರು. ನಿಜವಾದ ಕ್ರೈಸಿಸ್ ಅಂದ್ರೆ ಲೀಡರ್ಶಿಪ್ ಕ್ರೈಸಿಸ್. ಈಗ ಪ್ರೊಟೆಸ್ಟೆಂಟ್ ಆಯ್ತು 500 ವರ್ಷಗಳ ಹಿಂದೆ ಅಂತ ಹೇಳಿದ್ರು, ಸತ್ಯ ಹೇಳಿದ್ರು. 1500ರ ಪ್ರಾರಂಭದಲ್ಲಿ ಆಯ್ತು. ಯಾಕೆ ಆಯ್ತು? ಒಂದು ಗುಂಪು ಪೋಪರಿಂದ ಒಡೆದು ಲೀಡರ್ಶಿಪ್ ಮೇಲೆ ರಿವೋಲ್ಟ್ ಆಯ್ತು. ಯಾಕೆ ರಿವೋಲ್ಟ್ ಆಯ್ತು ಅಂದ್ರೆ ಪೋಪ್ ಅವರು ಇಂಟೆಲಿಜೆನ್ಸ್ ಅಂತ ಹೇಳಿದೆ. ಇಂಟೆಲಿಜೆನ್ಸ್ ಅಂದ್ರೆ ಒಂದು ರೀತಿಯ ಟಿಕೆಟ್. ಅಂದ್ರೆ ನಾವು ಹೇಗೆ ನಾಟಕಕ್ಕೆ ಟಿಕೆಟ್ ಪಡಿತೇವೆ, ಅದೇ ರೀತಿ ಸ್ವರ್ಗಕ್ಕೆ ಹೋಗುವ ಟಿಕೆಟ್ ಗಳನ್ನು ಪ್ರಿಂಟ್ ಮಾಡಿ ದುಡ್ಡಿಗೆ ಹಂಚಲಿಕ್ಕೆ ಶುರು ಮಾಡಿದ್ರು. ನೀವು ಇಷ್ಟು ದುಡ್ಡು ಕೊಟ್ಟರೆ ನಿಮ್ಗೆ ಇಷ್ಟು ಟಿಕೆಟ್ ಸಿಗ್ತದೆ, ಅದು ಸ್ವರ್ಗಕ್ಕೆ ದಾರಿ. ಆ ದುಡ್ಡಿನ ವ್ಯಾಪಾರದ ಬಗ್ಗೆ ಒಬ್ಬ ಪಾದ್ರಿ ರಿವೋಲ್ಟ್ ಆಗಿ, ಪೋಪ್ ವಿರುದ್ಧ ರಿವೋಲ್ಟ್ ಆಗಿ ತನ್ನದೇ ಪಂಗಡವನ್ನು ಕಟ್ಟಿಕೊಂಡ, ಅದು ಪ್ರೊಟೆಸ್ಟೆಂಟ್ ಚರ್ಚ್ ಆಯಿತು. ಹಾಗೆ ಅದೇ ರೀತಿ ಮತ್ತೆ ಅನೇಕ ಜನರು ಸಿಡಿದು ತನ್ನ ಪಂಗಡಗಳನ್ನು ಮಾಡಿಕೊಂಡಿದ್ದಾರೆ. ಎಲ್ಲರೂ ಕ್ರಿಸ್ತನನ್ನು ಬೈಬಲಲ್ಲಿ ನಂಬುವರು, ಆದರೆ ಲೀಡರ್ಶಿಪ್ ಬೇರೆ ಬೇರೆ. ಯಾಕಂದ್ರೆ ಅಧಿಕಾರ ದುಡ್ಡು ಸಿಗುವಾಗ ಇನ್ನೊಬ್ಬ ಲೀಡರ್ ಯಾಕೆ, ನಾನೇ ಲೀಡರ್ ಆಗ್ತೇನೆ. ಇದು ಲೀಡರ್ಶಿಪ್ ಕ್ರೈಸಿಸ್ ಅಷ್ಟೇ. ಅದು ರಾಬರ್ಟ್ ರೋಸರ್ ಹೇಳುದು ಸರಿ. ಅವರು ಕೂಡ ನೋಡಿ ನಮ್ಮಿಂದ ಬೇರ್ಪಟ್ಟಿದ್ದಾರೆ. ಈಗ ಡಿಫರೆನ್ಸ್ ಆಫ್ ಒಪಿನಿಯನ್ ಇರಬೇಕು ನಮ್ಮಲ್ಲಿ. ರಾಬರ್ಟ್ ರೋಸರ್ ಅವರೇ, ಇಲ್ಲಿ ಮತಾಂತರ ಅಂತ ಬಂದಾಗ ಅನೇಕ ಕ್ರೈಸ್ತ ಪಂಗಡಗಳು ಬರುತ್ತೆ. ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರ. ತಮ್ಮ ಪ್ರಕಾರ ತಾವು ಅನೇಕ ಆರೋಪಗಳನ್ನ ಮಾಡುವವರು, ತಮ್ಗೆ ಪಟ್ಟಿಗೂ ದೊಡ್ಡದಾಗಿರ್ಬೋದು, ತಮ್ಗೆ ಗೊತ್ತಿರಬಹುದು ನೈಜ ಘಟನೆಗಳು. ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಯಾರು ಪ್ರಮುಖವಾಗಿ ಮತಾಂತರದ ವಿಚಾರಗಳಲ್ಲಿ ತೊಡಗಿಕೊಂಡಿರ್ತಾರೆ ಈ ಕ್ರೈಸ್ತ ಪಂಗಡಗಳಲ್ಲಿ? ಮತಾಂತರ ಮಾಡುವ ಉದ್ದೇಶ ಎಲ್ಲರದು, ಆದ್ರೆ ಕೆಲವರು ಜಾಸ್ತಿ ಹುರುಪಿನಲ್ಲಿ ಮಾಡಬಹುದು, ಕೆಲವರು ಕಡಿಮೆ ಹುರುಪಿನಲ್ಲಿ ಮಾಡಬಹುದು. ಈಗ ಏನು ಗೂಳಿಹಟ್ಟಿ ಶೇಖರ್ ಹೇಳುವುದು ಬಹಳ ಜೋಶ್ ಸ್ಪಿರಿಟ್ ಅಲ್ಲಿ ಮಾಡುವವರು. ಈಗ ಕ್ಯಾಥಲಿಕ್ ಚರ್ಚ್ ನವರು ಹೇಳ್ತಾರೆ ನಾವು ಬಹಳ ಡಿಸಿಪ್ಲಿನ್ ಇಂದ ನಾವು ಸ್ಲೋ ಆಗಿ ಮಾಡುವವರು. ಆದ್ರೆ ನೋಡಿ, ಮೊನ್ನೆ ಘಟನೆ ಆದ ನಂತರ ಕೂಡ್ಲೆ ಮುಖ್ಯಮಂತ್ರಿಯನ್ನು ಭೇಟಿಯಾದವರು ಯಾರು? ಕ್ಯಾಥಲಿಕ್ ಬಿಷಪರ್ಗಳು. ಆ ಪಂಗಡದವರು ಆಗ್ಲಿಲ್ಲ. ಅಂದ್ರೆ ನಾವೆಲ್ಲರೂ ಒಟ್ಟಿಗಿದ್ದೇವೆ ಎಂಬ ಸಂದೇಶ ಕೊಟ್ಟರು ತಾನೆ. ಇನ್ನೊಬ್ರು ಮಾಡಿದ ಕೆಟ್ಟ ಕೆಲಸವನ್ನು, ಅದು ಕೆಟ್ಟ ಅಂತ ನಾವು ಖಂಡಿಸಬೇಕಿತ್ತು. ಅದನ್ನು ಬಿಟ್ಟು ಮುಖ್ಯಮಂತ್ರಿ ಭೇಟಿ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ ನೀವು ಕಾಯ್ದೆ ತರಬೇಡಿ, ನಮ್ಮವರನ್ನು ಬಚಾವ್ ಮಾಡಿ ಅಂತ ಹೇಳಿದ್ಯಾಕೆ? ಅಂದ್ರೆ ಜೊತೆಗಿದ್ದೇವೆ. ಇದಕ್ಕಾಗಿ ಹೋದದಲ್ಲ. ಬಿಷಪ್ನವರು ಪ್ರತಿ ವರ್ಷ ಈ ಟೈಮಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಬಿಷಪರು ಸೇರಿ ಒಂದು 3 ದಿನದ ಮೀಟಿಂಗ್ ನಡೀತಾ ಇರ್ತದೆ. ಆ ಪ್ರತಿ ವರ್ಷ ಆ ಮೀಟಿಂಗ್ ಸಮಯದಲ್ಲಿ ಅವರು ಹೋಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡುವ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯ ಭೇಟಿ ಮಾಡಿ ಮತಾಂತರ ತಡೆ ಕಾನೂನು ತರಬೇಡಿ ಅಂತ ನೀಟಾಗಿ ಮಾಡಿ ಚಾ ಕುಡಿದು ಅಂಬಡಿ ತಿಂದು ನನಗೂ ಕೂಡ ಇದರ ಬಗ್ಗೆ ಸರಿಯಾಗಿರುವಂತಹ ಉತ್ತರ ಸಿಗ್ಲಿಲ್ಲ. ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿವೆ. ಈಗ ಮತಾಂತರದ ಆರೋಪ ಅಂತ ಬಂದಾಗ, ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ, ಪುಸ್ತಕಗಳನ್ನ ಇಟ್ಟು ಹೋಗ್ತಾರೆ ಅಂತ ಬಂದಾಗ, ಮನ ಪರಿವರ್ತನೆ ಮಾಡ್ತಾರೆ ಅಂತ ಬಂದಾಗ, ಎಲ್ಲರನ್ನ ತಾವು ದೂಷಣೆ ಮಾಡ್ತೀರಾ ಅಥವಾ ಇದೇ ಇಂತಿಷ್ಟ ಪಂಗಡಗಳು ಇದೆ ಅನ್ನೋದು ಹೇಳ್ತಾ ಇದ್ದೀರಾ? ತಮಗೆ ಒಂದು ಉದಾಹರಣೆ ಕೊಡ್ತೀನಿ, ಕಾಂಕ್ರೀಟ್ ಎಕ್ಸಾಂಪಲ್. ಇದೇ ಪ್ರಸ್ತಾಪವನ್ನು 15 ವರ್ಷಗಳ ಹಿಂದೆ ನಾನು ಬಿಷಪ್ ಹೆಡ್ ಆಗಿರೋ ಒಂದು ಕಮಿಟಿ ಮುಂದೆ ಮೀಟಿಂಗ್ ಅಲ್ಲಿ ನಾನು ಸದಸ್ಯನಾಗಿದ್ದೆ, ಡಯಾಸಿಸ್ ಲೆವೆಲ್ ಅಲ್ಲಿ ಪ್ರಸ್ತಾಪ ಮಾಡಿದೆ. ಬಿಷಪ್ ಹತ್ರ ನೋಡಿ, ನ್ಯೂ ಲೈಫ್ ನವರು ಹೀಗೆ ನಾನ್ ಸೆನ್ಸ್ ಮಾಡ್ತಾ ಇದ್ದಾರೆ, ನಮ್ಮ ಹೆಸರು ಕೆಡ್ತದೆ, ತಾವು ದಂಡನೆ ಮಾಡಬೇಕು. ಬಿಷಪ್ ಕೊಟ್ಟ ಉತ್ತರ ಏನ್ ಗೊತ್ತಾ? ನಾವು ಇರುವುದೇ 2%, ನಾವು ನಮ್ಮೊಳಗೆ ಭಿನ್ನಾಭಿಪ್ರಾಯ ಮಾಡಿಕೊಂಡಿದ್ದರೆ ಕೋಮುವಾದಿಗಳು ಅದರ ಲಾಭ ಪಡ್ಕೊಳ್ತಾರೆ. ಸುತಾನ್ಸರ್. ಓಕೆ. ಒಂದು ಪಂಗಡದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ, ತಮ್ಮ ಹೆಸರು ಕೆಡುತ್ತೆ ಅಂತ ಹೇಳಿದಾಗ ಅದಕ್ಕೆ ಕ್ರಮ ಬರಲಿಲ್ಲ ಅನ್ನೋದು ತಾವು ಹೇಳ್ತಾ ಇರುವಂತದ್ದು ಅಲ್ವಾ? ಎಸ್ ರಾಬರ್ಟ್ ರೋಸರ್ ಅವರಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಪ್ರದೀಪ್ ಸರಿಪಳ್ಳ ಅವರು ಕೊನೆಯದಾಗಿ ಎಸ್ ಸಮಯದ ಇವಾಗ ಇಲ್ಲಿನ ಬಿಷಪ್ಗಳು ಹೋಗಿ ಕರ್ನಾಟಕದಲ್ಲಿ ಕಾನೂನು ತಡೆ ತರಬೇಡಿ ಅಂತ ಹೇಳ್ತಾರೆ. ಅದೇ ನಾವು ಕೊಟ್ಟಂನಲ್ಲಿ ಕ್ಯಾಥಲಿಕ್ ಬಿಷಪ್ ಮಾರ್ಬೋ ಜೋಸೆಫ್ ಅವ್ರೇನ್ ಹೇಳ್ತಾರೆ, ನಿಷೇಧ ಕಾನೂನು ತನ್ನಿ ಅಂತ ಹೇಳ್ತಾರೆ ಇಲ್ಲಿ ಕೇರಳದಲ್ಲಿ. ನೋಡಿ, ಅವರು ಹೇಳ್ತಾ ಇದ್ದಾರೆ ಅವರಿಗೆ ಬೇಕಾದಾಗ ಬೇಕು ಬೇಡಗಳು. ನಾನು ಹೇಳ್ತಾ ಇದ್ದೇನೆ, ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ, ಮಿಷನ್ ಅಂದ್ರೆ ಮತಾಂತರ, ಅದು ಬಲವಂತ ಇರ್ಬೋದು ಅಥವಾ ಏನ್ ಹೇಳ್ತಾರೆ ಅದನ್ನ ಆಮಿಷದ ಮೂಲಕ ಧರ್ಮವನ್ನ ಮಾರ್ಕೊಳ್ಳೋದು ಬೇಡ. ಇವರಲ್ಲೂ ಕೂಡ ನಾನು ಹಿಂದುಳಿದ ವರ್ಗದವರ ಹತ್ರನೂ ಹೇಳ್ತಾ ಇದ್ದೇನೆ, ಇವರಲ್ಲೂ ಹೋದ್ರೂ ಕೂಡ ಅಲ್ಲಿ ಕೂಡ ಸಮಾನತೆ ಇಲ್ಲ. ಅಲ್ಲಿ ಕೂಡ ಅವರ ದಲಿತ ಅಂತೇಳಿ ಶೋಷಣೆಗಳೇ ಮಾಡ್ತಾರೆ. ದಯವಿಟ್ಟು
ಮತಾಂತರ ಮಾಡೋರಿಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾನೆ. ಆಮಿಷದ ಮತಾಂತರ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇದರ ಬಗ್ಗೆ ಖಂಡಿತವಾಗಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಸರ್ಕಾರಕ್ಕೆ ಕೂಡ ಆಗ್ರಹವನ್ನ ಮಾಡ್ತೇನೆ, ಆದಷ್ಟು ಬೇಗ ಒಂದು ಸಾಮಾನ್ಯ ಜನರ ಕಥೆ ಹೇಗೆ ಶಾಸಕನಿಗೆ ಆ ರೀತಿ ಆಗಿದೆ ಮನೆಯಲ್ಲಿ, ತಕ್ಷಣ ಕರ್ನಾಟಕ ಸರ್ಕಾರ ಇದನ್ನ ಅರಿತುಕೊಳ್ಬೇಕು, ಮತಾಂತರ ನಿಷೇಧ ಕಾನೂನನ್ನು ತರಲೇಬೇಕು ಅಂತ ಆಗ್ರಹ ಮಾಡ್ತಾ ಇದೆ. ಎಸ್ ಎಸ್ ಥ್ಯಾಂಕ್ ಯು ಎಸ್ ಸರ್. ಕೊನೆಯದಾಗಿ ಸರ್ ರಾಯ್ ಕ್ಯಾಸ್ಟಲಿನ್ ಅವರು ಕೊನೆಯದಾಗಿ ತಮ್ಮ ಮಾತುಗಳು. ಎಸ್ ಸರ್. ಮತಾಂತರದ ಈ ವಿಷಯ ಬಹುಶಃ ನಾವು ಅನಗತ್ಯವಾಗಿ ಅದನ್ನು ಭಾಳ ದೊಡ್ಡದಾಗಿ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ಇವತ್ತಿನ ಘಟನೆ ಆಗಲಿ ಬೇರೆ ಯಾವ ಘಟನೆ ಆಗಲಿ ನಾವು ಅಷ್ಟು ಹೆದರುವ ಅಗತ್ಯನೇ ಇಲ್ಲ. ಈ ಭೀತಿ ಮತ್ತು ಏನು ಗಂಡಾಂತರ ಎಲ್ಲ ಭಾಳ ದೊಡ್ಡ ಶಬ್ದಗಳನ್ನೇ ಉಪಯೋಗಿಸ್ತಾರೆ. ಈಗ ಈ ಭಾರತದಲ್ಲಿ 81% ಹಿಂದೂಗಳಿದ್ದಾರೆ, ನಾವು ಕ್ರಿಶ್ಚಿಯನರಿರೋದು 2.4%, 2.4%, ಮತ್ತೆ ಬೇರೆ ಬೇರೆ ಧರ್ಮದವರಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವ ಹಿಂದೂವರು ಇಷ್ಟು ಸಣ್ಣ ಸಂಖ್ಯೆದಲ್ಲಿರುವ 2.4 ಕ್ರಿಶ್ಚಿಯನರಿಗೆ ಹೆದರುದು ಯಾಕೆ? ಮತಾಂತರ ಮಾಡ್ತಾರೆ. ನಿಜವಾಗ್ಲಿ ನಾವು ಹೆದರ್ಬೇಕಿತ್ತು ಇಷ್ಟು ಬಹುಸಂಖ್ಯೆ ಜನರಲ್ಲಿ ನಾವು ಹೇಗೆ ಜೀವಿಸುವುದಂತ. ಆದರೆ ನಮಗೆ ಹೆದರಿಕೆ ಇಲ್ಲ, ಯಾಕೆ ನಾವು ಭಾರತದ ಸಂವಿಧಾನವನ್ನು ಪೂರ್ತಿಯಾಗಿ ನಂಬ್ತೇವೆ. ಭಾರತ ಸಂವಿಧಾನದಲ್ಲಿ ನಮಗೆ ಪೂರ್ತಿ ರಕ್ಷಣೆ ಇದೆ, ನಮ್ಗೆ ಏನ್ ಮಾಡಬೇಕು ಅದಕ್ಕೆ ಸ್ವಾತಂತ್ರ್ಯ ಇದೆ. ಮತ್ತೆ ನಮ್ಗೆ ಏನು ಸಂಕಷ್ಟಗಳು ಬಂದಾಗ ಕೂಡ ಭಾರತ ಇದು ಸಂವಿಧಾನ ನಮ್ಮ ರಕ್ಷಣೆಯನ್ನು ಮಾಡ್ತದೆ. ಅಷ್ಟು ಇರುವಾಗ ನಾವು ಯಾಕೆ ಹೆದರ್ಬೇಕು? ಮತಾಂತರ ಮತ್ತೆ ಏನು ಗೋಹತ್ಯೆ ಮತ್ತೆ ಲವ್ ಜಿಹಾದ್ ಬಹುಶಃ ಇದು ಹೆದರುವ ಅಗತ್ಯ ಇಲ್ಲ. ಇದು ಒಂದು ತರ ರಾಜಕೀಯ ಪ್ರೇರಿತವಾಗಿ ರಾಜಕೀಯಕ್ಕೆ ಬಳಸುವುದಕ್ಕಾಗಿ ಇದೆಲ್ಲ ನಡೀತಾ ಇರ್ತದೆ. ಸೊ ನಾನು ಹೇಳೋದು ಇಷ್ಟೇ, ನಾವು ಒಬ್ರನ್ನೊಬ್ರು ನಮ್ಮ ಏನು ಧರ್ಮ ಇದೆ, ನಮ್ಮ ಏನು ಆಚಾರ ವಿಚಾರಗಳು ಇವೆ ಅದನ್ನು ನಾವು ಮಾಡಿಕೊಂಡು ಬಂದ್ರೆ, ನಾವು ನಮ್ಮಷ್ಟಕ್ಕೆ ಇದ್ರೆ ಒಬ್ರನ್ನೊಬ್ರು ನಾವು ಹೊರಗೆ ಬಂದಾಗ, ಮನೆಯಿಂದ ಹೊರಗೆ ಬಂದಾಗ ಎಲ್ಲ ಜನರನ್ನು ಈ ದೇಶದ ನಾಗರಿಕರು, ಈ ನಮ್ಮ ಸಮಾಜದ ನಾಗರಿಕರನ್ನು ನೋಡಿಕೊಂಡು ಪ್ರೀತಿಯಿಂದ ಬಾಳಿದ್ರೆ ಬಹುಶಃ ಇಂಥ ಘಟನೆಗಳು ಸಂಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೇ ನನ್ನ ಮಾತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ರಾಯ್ ಕ್ಯಾಸ್ಟಲಿನ್ ಅವರ ಮಾತುಗಳು. ಅದೇ ರೀತಿ ಸದ್ಯ ಮತಾಂತರ ತಡೆಗೆ ಒಂದ್ ಕಡೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಏನ್ ಚಿಂತನೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ, ಲವ್ ಜಿಹಾದ್ ವಿಚಾರ ನಾವು ಚಿಂತನೆ ಮಾಡ್ತೇವೆ ಅನ್ನುವಂಥದ್ದು. ರಾಜ್ಯದಲ್ಲಿ ಕೇಂದ್ರದಲ್ಲೂ ತಮ್ಮದೇ ಸರ್ಕಾರ ಇರುವಂತದ್ದು. ಯಾವ ರೀತಿಯ ಚಿಂತನೆಗಳನ್ನ ತಾವು ನಡೆಸ್ತೀರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ರೀತಿಯ ಮತಾಂತರ ವಿಚಾರಗಳು ಈ ಹಿಂದಿನಿಂದಲೂ ಕೂಡ ಕರಾವಳಿ ಭಾಗ ಮಾತ್ರ ರಾಜ್ಯದಲ್ಲೂ ಕೂಡ ಸದ್ದು ಸುದ್ದಿ ಮಾಡ್ತಾ ಇರುವಂತಹ, ಗದ್ದಲವನ್ನ ಎಬ್ಬಿಸಿರುವಂತಹ ವಿಚಾರ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಕಾರ್ಕಳದ ಮತಾಂತರ ವಿಚಾರದ ಬಗ್ಗೆ ಮಾತನಾಡಿದಾಗ, ಜೊತೆಗೆ ಇವತ್ತು ಉಳ್ಳಳದಲ್ಲಿ ಈ ರೀತಿಯ ಕರಪತ್ರವನ್ನ, ಜೊತೆಗೆ ಉಳ್ಳಳದಲ್ಲಿ ಪುಸ್ತಕಗಳನ್ನ ಮನೆ ಮನೆಗೆ ಬಿಟ್ಟು ಹೋಗಿರುವಂತಹ ಒಂದು ಅನಾಮಧೇಯ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ, ಇವರು ಮಾಡಿರುವಂತಹ ಕೆಲಸ. ಹೀಗಾಗಿ ಕರಾವಳಿಯಲ್ಲಿ ಮತಾಂತರ ಪ್ರಕ್ರಿಯೆಗಳು ನೆಲೆಯೂರಿದ್ಯಾ ಬೇರೂರಿದ್ಯಾ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಆದ್ರೆ ಇದು ಮತಾಂತರ ವಿಚಾರ ಅಲ್ಲ, ಇದರಿಂದ ಈ ಸಮಾಜಕ್ಕೆ ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು ನಮ್ಮ ಜೊತೆ ರಾಯ್ ಕ್ಯಾಸ್ಟಲಿನ್ ಅವರು ಹೇಳುವಂತಹ ವಿಚಾರ. ಬಲವಂತವಾಗಿರುವಂತಹ ಮತಾಂತರ ಅಲ್ಲ, ಸ್ವ ಇಚ್ಛೆಯಿಂದ ಬಂದ್ರೆ ಸ್ವಾಗತ ಅನ್ನುವಂತಹ ವಿಚಾರ. ಆದ್ರೆ ಇದರಲ್ಲಿ ಯಾವುದೇ ರೀತಿಯ ಬಲವಂತದ ಮತಾಂತರ ಇಲ್ಲ, ಜೊತೆಗೆ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂಡ್ ಅದೇ ರೀತಿ ಇದೆಲ್ಲದರ ನಡುವೆ ಈ ಮತಾಂತರ ನಿಷೇಧ ಕಾಯ್ದೆ ತರಬೇಕು, ಜಾರಿಗೆ ತರಬೇಕು ಅನ್ನುವಂತಹ ತುಂಬಾ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದ್ದಾಗ, ತುಂಬಾ ದೊಡ್ಡ ಮಟ್ಟದ ವಿಚಾರಗಳು ನಡೀತಾ ಇದ್ದಾಗ, ಯಾಕೆ ಕ್ರೈಸ್ತ ಮುಖಂಡರು ಇದಕ್ಕೆ ಸಂಬಂಧಪಟ್ಟಿರುವವರು ಈ ಕಾಯ್ದೆನ ತರಬೇಡಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನಾರ್ಥಕ ಚಿಹ್ನೆ. ಯಾಕಂದ್ರೆ ಇಂತಹ ವಿಚಾರಗಳು, ಇಂತಹ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹದಗೆಡುವಂತಹ ವಿಚಾರಗಳು ನೇರವಾಗಿ ಕಡಿವಾಣ ಬೀಳುತ್ತೆ. ಈ ಒಂದು ವಿಚಾರಕ್ಕೆ ಯಾರು ಕೂಡ ಕ್ರೈಸ್ತ ಧರ್ಮವನ್ನ ಅಥವಾ ಈ ರೀತಿಯ ಒಂದು ಡೌಟ್ ಅನ್ನುವಂಥದ್ದು ಅಥವಾ ಈ ರೀತಿಯ ಒಂದು ಆರೋಪ ಮಾಡುವಂತಹ ವಿಚಾರಗಳು ಅಲ್ಲಿ ಬರಲ್ಲ. ನೇರವಾಗಿ ತಪ್ಪು ಆಗಿದ್ರೆ ಶಿಕ್ಷೆ ಸಿಗುತ್ತೆ ಅನ್ನೋದು ಅಷ್ಟೇ ಸತ್ಯದ ವಿಚಾರ. ಅಂದ್ರೆ ಇದರ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ ಮಾಡಬೇಕು. ಇದು ಕೇವಲ ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗಬಾರ್ದು, ಇದು ರಾಜಕೀಯವಾಗಿ ಬಳಕೆ ಆಗುವಂತಹ ಅಸ್ತ್ರ ಆಗಬಾರ್ದು. ಯಾವ ರೀತಿ ಗೋಹತ್ಯೆ ಆಗ್ತಾ ಇದೆ, ಗೋವಿನ ವಿಚಾರ ಆಗ್ತಾ ಇದೆ, ಲವ್ ಜಿಹಾದ್ ವಿಚಾರ ಆಗ್ತಾ ಇದೆ, ಇದೇ ರೀತಿ ರಾಜಕೀಯವಾಗಿ ಬಳಕೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ವಿನಂತಿ. ಅದೇ ರೀತಿ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ರಾಯ್ ಕ್ಯಾಸ್ಟಲಿನ್ ಅವರು, ಸಾರ್ವಜನಿಕ ಸಂಪರ್ಕಾಧಿಕಾರಿ, ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯ. ಧನ್ಯವಾದ ಸರ್. ಧನ್ಯವಾದ ಸರ್. ಅದೇ ರೀತಿ ನಮ್ಮ ಜೊತೆ ಪ್ರದೀಪ್ ಸರಿಪಾಳ್ ಅವರು, ಮುಖಂಡರು, ಬಜರಂಗ ದಳ. ಧನ್ಯವಾದ ಸರ್. ಅದೇ ರೀತಿ ನಮ್ಮ ಜೊತೆ ರಾಬರ್ಟ್ ರೋಸರಿ ಅವರು, ಸಾಮಾಜಿಕ ಹೋರಾಟಗಾರರು. ಸರ್ ಧನ್ಯವಾದ ಸರ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು